ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೆಲ್ಲ ಶಾಲೆಗೆ ಹೋಗ್ತಾ ಇದ್ದಂಥ ದಿನಗಳಲ್ಲಿ ಈ ಪಠ್ಯಪುಸ್ತಕಗಳಲ್ಲಿ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಒಂದು ಪಾಠನೇ ಇರ್ತಾ ಇತ್ತು ಮತ್ತು ಪರೀಕ್ಷೆಯಲ್ಲಿ 1 ಮಾರ್ಕಿನ ಕ್ವಶನ್ ಬರ್ತಾ ಇತ್ತು. ನಾವೆಲ್ಲ ಬೈ ಹಾರ್ಟ್ ಮಾಡಿ ಅದನ್ನೆಲ್ಲ ಬರೆದು ಒಂದೊಂದು ಮಾರ್ಕೆಲ್ಲ ಗಿಟ್ಟಿಸ್ಕೊಂಡಿದ್ವಿ. ಆವಾಗ ನಾವು ಅಂತಂದರೆ ನಾನು ನೀವು ಎಲ್ಲರೂ ಬರ್ತೀವಿ ಅದರಲ್ಲಿ. ಲೈಕ್ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದವರು ಯಾರು ಅನ್ನುವಂಥ ಈ ಪ್ರಶ್ನೆಗಳಿಗೆಲ್ಲ ನಾವೆಲ್ಲ ಆವತ್ತು ಬೈ ಹಾರ್ಟ್ ಮಾಡಿ ಬರ್ತಿದ್ದು ಈಗಲೂ ನೆನಪಿದೆ, ತೇನ್ ಸಿಂಗ್ ಮತ್ತು ಹಿಲರಿ ಅಂತ. ಓಕೆ, ಸೊ ನೀನು ಆ ದಿನಗಳಿಂದ ಇವತ್ತಿನ ದಿನದವರೆಗೆ ಸೊ ನಾವು ಹೇಗೆ ಬೆಳ್ಕೊಂಡ್ಬಂದಿದ್ದೀವಿ ಅಂತ ನನಗೆ ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ಬೇಕಾದ್ರೆ ಭಾಳ ಒಂದು ವಿಶೇಷ ಅನುಭವನೂ ಆಗ್ತಾಯಿದೆ. ಯಾಕೆಂತಂದರೆ ನಮ್ಮೂರಿನ ಕುಂದಾಪುರದ ಒಬ್ಬ ಹುಡುಗ, ಮೂಲತಃ ಕುಂದಾಪುರದವರು, ಪೂನಾದಲ್ಲಿ ಸೆಟ್ಲ್ ಆಗಿದ್ರು ಕೂಡ ಮೂಲತಃ ಕುಂದಾಪುರದವರು, ನಮ್ಮ ಕರ್ನಾಟಕ ರಾಜ್ಯದವರು, ನಮ್ಮ ಜಿಲ್ಲೆಗೆ ಹೆಸರನ್ನು ತಂದವರು, ಸಾಮಾನ್ಯ ಒಬ್ಬ ವ್ಯಕ್ತಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲನೇ ಪ್ರಯತ್ನದಲ್ಲಿ ಏರಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಕೂತ್ಕೊಂಡು ತನ್ನ ಸಂಪೂರ್ಣ ಅನುಭವವನ್ನು ಹೇಳ್ಕೊಳ್ಳೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ಸೊ ಹರ್ಷದ್ ರಾವ್ ಫ್ರಮ್ ಕುಂದಾಪುರ ಅಂತಲೇ ಹೇಳ್ತೀನಿ, ನಾಟ್ ಫ್ರಮ್ ಪುಣೆ. ವೆಲ್ಕಮ್ ಹರ್ಷದ್. ಹೇಗಿದ್ದೀರಿ ಹರ್ಷದ್ ನೀವು? ಚೆನ್ನಾಗಿದ್ದೇನೆ, ಮತ್ತು ಫೀಲಿಂಗ್ ಹ್ಯಾಪಿ ಟು ಕಮ್ ಟು ಮೈ ಪ್ಲೇಸ್ ಮತ್ತು ಎಲ್ಲ ಶೇರ್ ಮಾಡಲಿಕ್ಕೆ ಅನುಭವ ಸಹ. ಆಮೇಲೆ ಎವರೆಸ್ಟಲ್ಲಿ ಏನೆಲ್ಲ ಮಾಡಿದ್ದೇನೆ ಅದು ಸಹ ವಿಡಿಯೋಲ್ಲಿ ತೋರಿಸ್ತಾರೆ. ಸೊ ದ್ಯಾಟ್ ಈಸ್ ಗುಡ್, ವೆರಿ ನೈಸ್. ನೀವು ಪೂನಾದಲ್ಲಿ, ಮುಂಬೈನಲ್ಲಿ ಸಾಕಷ್ಟು ಮೀಡಿಯಾದಲ್ಲಿ ಬಂದು ಇಂಟರ್ವ್ಯೂಸ್ ಎಲ್ಲ ಕೊಟ್ಟು ತುಂಬ ಅನುಭವ ಎಲ್ಲ ಇದ್ದಿರ್ಬೋದು. ಐ ಮೈಟ್ ಹ್ಯಾವ್ ಟು ಆಸ್ಕ್ ಯು ದ ಸೇಮ್ ಕ್ವಶನ್, ಬಟ್ ಐ ವಿಲ್ ಟ್ರೈ ಟು ಡೈವರ್ಟ್ ಅ ಲಿಟಲ್ ಮೋರ್ ಫ್ರಮ್ ದ್ಯಾಟ್. ಬಿಫೋರ್ ನಾನು ಈ ಎವರೆಸ್ಟ್ ಅದೆಲ್ಲ ಬರೋದಕ್ಕಿಂತ ಮುಂಚೆ ಹೂ ಯು ಆರ್? ಬೇಸಿಕಲಿ ಐ ಆಮ್ ಅ ಪರ್ಸನ್ ಹೂ ಲೈಕ್ಸ್ ಟು ಎಕ್ಸ್ಪ್ಲೋರ್. ಸೊ ಇನ್ನೇ ಯಾವುದಾದ್ರು ಗುಡ್ಡ ನೋಡಿದ್ರೆ ಅದ ಮೇಲೆ ಹೋಗಬೇಕು, ಯಾವ ರೂಟಿಂದ ಹೋಗ್ಬೋದು, ಹೆಂಗೆ ಹೋಗ್ಬೋದು, ಅಲ್ಲಿ ಹೋಗುವಾಗ ನಿಸರ್ಗಲ್ಲಿ ಯಾವೆಲ್ಲ ಮರ ಇದೆ, ಅದು ಯಾವ ಮರದ ಏನು ಇಂಪಾರ್ಟೆನ್ಸ್, ಫ್ಲೋರಾ ಫೌನಾ ಆಫ್ ದ್ಯಾಟ್ ರೀಜನ್. ಸೊ ಎಕ್ಸ್ಪ್ಲೋರಿಂಗ್ ಅದು ಒಳ್ಳೆಯದಾಗುತ್ತೆ. ಸೊ ದ್ಯಾಟ್ ಈಸ್ ಹೌ ಐ ವೆಂಟ್ ಇನ್ ಟು ಮೌಂಟೇನಿಯರಿಂಗ್. ಸೊ ಯು ಕ್ಯಾನ್ ಸೇ ದ್ಯಾಟ್ ಐ ಆಮ್ ಆನ್ ಎಕ್ಸ್ಪ್ಲೋರರ್. ಓಹೋ, ಯು ಆರ್ ಆನ್ ಎಕ್ಸ್ಪ್ಲೋರರ್ ಫ್ರಮ್ ಹೌ ಮೆನಿ ಇಯರ್ಸ್? ಎಷ್ಟು ವರ್ಷಗಳಿಂದ? ಸಿನ್ಸ್ ಚೈಲ್ಡ್ಹುಡ್. ಸೊ ಐ ಆಮ್ ಲೈಕಿಂಗ್ ಟು ಎಕ್ಸ್ಪ್ಲೋರ್ ಆಲ್ಸೋ. ಓಕೆ. ಮತ್ತು ಮನೆಯಿಂದ ಸಹ ಅಷ್ಟು ಸಪೋರ್ಟ್ ಬರುತ್ತದೆ, ಕೆಲವೊಮ್ಮೆ ಬರುವುದಿಲ್ಲ. ಸೊ ದ್ಯಾಟ್ ಈಸ್ ಲೈಕ್ ಎಕ್ಸ್ಪ್ಲೋರ್ ಮಾಡುವಾಗ ಫೇಲಿಯರ್ ಬರ್ತದೆ, ಕೆಲವೊಮ್ಮೆ ಸಕ್ಸಸ್ ಸಹ ಬರ್ತದೆ. ಸೊ ಫೇಲಿಯರ್ ಸಹ ಅಷ್ಟು ಅಂದರೆ ವಾಪಸ್ ಪುಷ್ ಮಾಡಲಿಕ್ಕೆ. ಸೊ ದ್ಯಾಟ್ ಈಸ್ what even I like to motivate myself and go ahead with it. That's called self motivation. And so by exploring only man has reached many new heights, and that is how I can also do the same. So very nice. ಎಷ್ಟು ಗುಡ್ಡಗಳನ್ನೆಲ್ಲ ಹತ್ತಿದ್ದೀರಾ ಈಗ ಎಷ್ಟು ನಿಮ್ಗೆ ವಯಸ್ಸು ಎಷ್ಟು? ಇನ್ನು ಹಿಮಾಲಯಲ್ಲಿ ನಾನು 4 ಶಿಖರ ಆಯಿತು ನಂದು. ಓಕೆ. ಮತ್ತು ಅದು ಬಿಟ್ಟು ವೆಸ್ಟರ್ನ್ ಘಾಟ್ಸಲ್ಲಿ ಮೋರ್ ದೆನ್ 100-150. ಓಹೋ, ಇಷ್ಟೊಂದೆಲ್ಲ ಹೌದು, ಗುಡ್ಡ ಆಯಿತು. ಮತ್ತು ಪಿನಾಕಲ್ಸ್ ಇರ್ತದೆ, ಅದರ ಮೇಲೆ ರಾಕ್ ಕ್ಲೈಂಬಿಂಗ್ ಮಾಡ್ತೇವೆ, ಅದು ಸಹ 25-30 ಅಷ್ಟಾಗಿದೆ. ಮತ್ತು ಇದು ಬಿಟ್ಟು ಟ್ರೆಕ್ಕಿಂಗ್ ನಡೀತಾ ಇರ್ತದೆ ಯಾವ ಕಡೆ. ಇವಾಗ ಮಳೆಗಾಲದಲ್ಲಿ ಮಳೆ ಬರ್ತಾ ಉಂಟು, ಮತ್ತು ಇವಾಗ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸಹ ಫೇವರೇಬಲ್ ಟೈಮ್. ಫುಲ್ ಟೈಮ್ ಎಕ್ಸ್ಪ್ಲೋರರ್, ಫುಲ್ ಟೈಮ್ ಟ್ರೆಕ್ಕರ್ ಎಲ್ಲವೂ ಕೂಡ ನೀವು ಹಾಗಾದರೆ? ನಾಟ್ ಫುಲ್ ಟೈಮ್ ಆ್ಯಕ್ಚುಲಿ, ಲೈಫ್ ಸಹ ಎಕ್ಸ್ಪ್ಲೋರೇ ಮಾಡ್ತಾ ಇದ್ದೇನೆ. ನಾನು ಜಾಬ್ ಮಾಡ್ತಾ ಇದ್ದೆ ಮೊದಲೇ. ಓಕೆ. ಸೊ ಇಲ್ಲಿ ಹೋಗಬೇಕಾದ್ರೆ ಎವರೆಸ್ಟಿಗೆ 2 months ರಜೆ ಬೇಕು, ಮತ್ತು ಸ್ಪಾನ್ಸರ್ಶಿಪ್ ಸಹ ಬೇಕು. ಸೊ ಇದು ಸಿಕ್ಕಲಿಲ್ಲ ಅಂದರೆ ನನಗೆ ಐ ಹ್ಯಾವ್ ಟು ಕಮ್ ಔಟ್ ಆಫ್ ದ ವೇ. ಮತ್ತು ಇದಕ್ಕೋಸ್ಕರ ಬೇರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ಡೂಯಿಂಗ್ ದಿಸ್ ಐ ವೆಂಟ್ ಫಾರ್ ಎವರೆಸ್ಟ್. ಆ್ಯಂಡ್ ದಟ್ ಈಸ್ ಹೌ ಆ್ಯಕ್ಚುಲಿ ನಾರ್ಮಲ್ ಪಠ್ಯಪುಸ್ತಕದಲ್ಲಿ ಏನು ನಮಗೆ ಗೊತ್ತಾಗತ್ತೆ, ಇಲ್ಲಾಂದರೆ ಕರಿಯರ್ ಲೈನ್ ಇರ್ತದೆ. ಫಸ್ಟ್ ಡೂ ಯುವರ್ ಗ್ರ್ಯಾಜುಯೇಷನ್, ದೆನ್ ಕಮ್ ಟು ಜಾಬ್ ಆ್ಯಂಡ್ ಗೋ ಅಹೆಡ್. ಸೊ ಇದರಲ್ಲಿ ನನಗೆ ಬ್ರೇಕ್ ಮಾಡಿ ಸ್ವಲ್ಪ ಬೇರೆ ಲೈನ್ ತೊಗೊಂಡು ಹೋಗಬೇಕಾಗತ್ತೆ ಎವರೆಸ್ಟಿಗೆ. ಮತ್ತು ಇವಾಗ ವಾಪಸ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಸೇಮ್ ಲೈನ್, ಬಿಕಾಸ್ ಇಟ್ ಈಸ್ ಲೈಕ್ ವೆನ್ ಐ ಕ್ಲೈಮ್ ಅಪ್ ಟು ದ ಮೌಂಟನ್ ವಿತ್ ಅ ಡಿಫ್ರೆಂಟ್ ರೂಟ್, ಐ ಹ್ಯಾವ್ ಟು ಕಮ್ ಬ್ಯಾಕ್ ಫ್ರಮ್ ದ ಸೇಮ್ ರೂಟ್. So again trying to switch back and do something and even help the society in at large also. Interesting. ಏನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಹರ್ಷದ್? ನಾನು BCS ಮಾಡಿದ್ದೆ, BSc ಕಂಪ್ಯೂಟರ್ ಸೈನ್ಸ್, 2012 ಪುಣೆ ಯೂನಿವರ್ಸಿಟಿ ಪಾಸ್ ಔಟ್. ಓಕೆ. ಮತ್ತು ಅದರಲ್ಲಿ ಟೆಸ್ಟಿಂಗ್ ಕೋರ್ಸ್ ಮಾಡಿದ್ದೇನೆ, ಮತ್ತು
ಮತ್ತು ಕೆಲವು ಅದು ಸಹ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಅದರಲ್ಲಿ ಸಾಫ್ಟ್ವೇರ್ಸ್ ಮತ್ತು ಎಲ್ಲ ವಿಷಯ. ಓಕೆ. ಮತ್ತು ಅದು ಮಾಡಿ ನಾನು ಜಾಬ್ ಮಾಡ್ತಾ ಇದ್ದೆ ಸಾಫ್ಟ್ವೇರ್ ಕ್ವಾಲಿಟಿ ಅನಾಲಿಸಿಸಲ್ಲಿ. ಓಕೆ, ನೈಸ್. ಎಷ್ಟು ತಿಂಗಳು ಕೆಲಸ ಮಾಡಿದ್ರೆ, ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಅಲ್ಲಿ? ನಾನು ಅದರಲ್ಲಿ 6 months ಇದ್ದಿದ್ದೆ. ಓಕೆ. ಆ್ಯಂಡ್ ದೆನ್ ಆಫ್ಟರ್ ದಟ್ ವಾಸ್ ಯುವರ್ ಫಸ್ಟ್ ಜಾಬ್ ಅಫಿಷಿಯಲಿ ಅಲ್ಲ? ಬಿಫೋರ್ ಡೂಯಿಂಗ್ ಸಮ್ ಇಂಟರ್ನ್ಶಿಪ್ಸ್. Okay, ದಟ್ ವಾಸ್ ದ ಫಸ್ಟ್ ಜಾಬ್. ಅಫಿಷಿಯಲ್ ಆಗಿ ಫಸ್ಟ್ ಜಾಬ್. ಬರೀ 6 ತಿಂಗಳು ಮಾತ್ರ ಕೆಲಸ ಮಾಡಿದ್ರೆ ನಂತರ ಮೌಂಟ್ ಎವರೆಸ್ಟ್ ಹತ್ತೋ ಸಲುವಾಗಿ ಆ ಕೆಲಸನೂ ಕೂಡ ಬಿಡಬೇಕಾಗಿ ಬಂತು. ಹೌದು, ಕರೆಕ್ಟ್ ಅಲ್ಲ? ಹೌದು. ಓಕೆ, ರೈಟ್. ಈಗ ನಂಗೆ ಇದನ್ನ ಹೇಳಿ, ಪೂನಾಕ್ ಹೋಗಿ ನೀವು ಎಷ್ಟು ವರ್ಷ ಆಯ್ತು? ಕುಂದಾಪುರದವ್ರು ನೀವು. ಕುಂದಾಪುರದಲ್ಲಿ ಎಲ್ಲಿ ನಿಮ್ಮ ಊರು? ಕುಂದಾಪುರ ಹತ್ರ ಹಳ್ಳಿ ಊರು ಅಂದರೆ ಅದು ಆರ್ ಡಿ ಹತ್ರ. ಅಲ್ಲಿಂದ ನನ್ನ ಅಪ್ಪ ಸಹ ಅಲ್ಲಿಂದ ಬಂದಿದ್ದಾರೆ. ಸೊ ಹೀಸ್ ಆ್ಯಕ್ಚುಲಿ ಸ್ಟ್ರಗಲ್ಡ್ ಲಾಟ್ ಟು ಕಮ್ ಔಟ್ ಆ್ಯಂಡ್ he even pushes me. So his motivation out of his struggle, his experience, that is also like some doses of boon, I can say. Okay. To climb mountains also and in life. Okay. ಸೊ ಅಲ್ಲೇ ಊರಿಂದ ಬಂದು ಮತ್ತೆ ಇವಾಗ ಪೂನಲ್ಲಿ ಸೆಟಲ್ ಇದ್ವಿ. ನಾನು 3 ವರ್ಷ ಬ್ಯಾಂಗ್ಳೂರಲ್ಲಿ ಇದ್ದೆ ಕಲೀಲಿಕ್ಕೆ. ಅದಾದಮೇಲೆ ಇವಾಗ ಪೂನೆಯಲ್ಲಿ ಇದೆ. ಓಕೆ. ಎಷ್ಟು ವರ್ಷ ಆಯ್ತು ನೀವು ಪೂನಾದಲ್ಲಿ ಸೆಟ್ಲ್ ಆಗಿ ಈಗ? more than 20 years. More than 20 years now. ಓಕೆ, ಫೈನ್, ಆಲ್ ರೈಟ್. ಸೊ ನೀವು ಮರಾಠಿ ಮಾತಾಡ್ತೀರಿ ಮನೆಯಲ್ಲಿ? ಮನೆಯಲ್ಲಿ ಮರಾಠಿ ಕನ್ನಡ ಎಲ್ಲ ಮಿಕ್ಸ್? ಹೌದಾ. ಮತ್ತೆ ಓಕೆ, ರೈಟ್. ಇವ್ರದ್ದು ಎವರೆಸ್ಟ್ ಶಿಖರದ ಏರಿದ ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ಸ್ವಲ್ಪ ಫಸ್ಟ್ ಒಂದು ಪೀಠಿಕೆ ಆಗಬೇಕಲ್ಲ. ಸೊ ಯಾರು ಏನು ಅಂತ ಗೊತ್ತಿರಬೇಕು. ಇದಕ್ಕೆ ಲಿಂಕ್ ಆಗ್ತಾ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಹರ್ಷದ್. ನೋ ಪ್ರಾಬ್ಲಮ್. ತುಂಬಾ ಕೆಲವೊಮ್ಮೆ ಚೇಂಜ್ ಆಗುತ್ತೆ. ಮತ್ತೆ ನಾನೇನು ಹೇಳ್ತೀನಿ ಅದ್ರ ಮೇಲೆ ಸಹ ನಿಮ್ಗೆ ಕೇಳಬೇಕು. ಸೊ ನೋ ಪ್ರಾಬ್ಲಮ್. ಐ ನೋ. ಈಗ ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕು, ನಾನು ಎವರೆಸ್ಟ್ ಶಿಖರವನ್ನು ಏರಬೇಕು ಅಂತ ಆ ಒಂದು ಯುರೇಕಾ ಮೂಮೆಂಟ್, ಆ ಥಾಟ್ ಬಂದಂಥ ದಿನ ಅಥವಾ ಆ ಥಾಟ್ ಬಂದಂಥ ಕ್ಷಣ ಯಾವುದು ಅಂತ? 5 years ಬ್ಯಾಕ್ ನಾನು ಜಸ್ಟ್ ಪ್ಲ್ಯಾನ್ ಮಾಡಿದ್ದೆ ಎವರೆಸ್ಟ್ ಶಿಖರ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ನಾನು ಬೇಸ್ ಕ್ಯಾಂಪಿಗೆ ಹೋಗಿ ಬಂದಿದ್ದೆ. ಅದಾದಮೇಲೆ ಮನೆಯಲ್ಲಿ ಸಹ ಮಾತಾಡಿದ್ದೆ, ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಮತ್ತು ಫ್ರೆಂಡ್ಸ್ ಅವರಿಗೆ ಯಾರೆಲ್ಲ ಮೊದಲೇ ಹೋಗಿದ್ದಾರೆ ಎವರೆಸ್ಟಿಗೆ, ಫೇಲ್ ಆಯಿತು ಸಕ್ಸೀಡ್ ಆಯಿತು, ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಕೇಳಿ ಮತ್ತು ತಯಾರಿ ಪ್ರಯೋಜನ ಏನು ಮಾಡಬೇಕು ನನಗೆ ಹೋಗ್ಲಿಕ್ಕೆ ಅದು ಯಾವಾಗ ಚಾಲು ಇತ್ತು. ಆದರೆ ಸಹ ಫರ್ಮ್ ಸ್ಟ್ಯಾಂಡ್ ಇರಲಿಲ್ಲ ಇದೇ ಸಾಲ ಮಾಡಬೇಕಂತ. ಸೊ 2015 ನಾನು ಡಿಸೈಡ್ ಮಾಡಿದ್ದೆ ಹೋಗಬೇಕು ಅಂತ. ಓಕೆ. ಮಾಡರ್ನ ಜೂನಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಫಿಸಿಕಲ್ ಪ್ರಾಕ್ಟೀಸ್ ಆಯಿತು ಮತ್ತು ಮೆಂಟಲ್ ಪ್ರಾಕ್ಟೀಸ್. ಮತ್ತು ಅದಕ್ಕೋಸ್ಕರ ಅಲ್ಲಿ ನೇಪಾಳ ಕಾಂಟ್ಯಾಕ್ಟ್ಸ್ ಮತ್ತು ನೇಪಾಳ ಗೌರ್ಮೆಂಟ್ ಕೋಆರ್ಡಿನೇಷನ್ ಮಾಡ್ತಾ ಇದ್ದೆ. ಓಕೆ. ಅದೆಲ್ಲ ಆದಮೇಲೆ 2016 ಜಾನ್ವರಿಯಲ್ಲಿ ಪೀಕ್ ಓಪನ್ ಮಾಡಿದ್ರು. ಸೊ ಆವಾಗ ನಾನು ಫೈನಲ್ ಮಾಡಿದೆ, ಇವಾಗ ಹೋಗ್ಬೇಕಂದ್ರೆ ಇವಾಗಲೇ ಹೋಗಬೇಕು. ಅದರ್ವೈಸ್ ಲೇಟರ್ ಇಫ್ ಇವನ್ ಐ ಡೂ ಹ್ಯಾವ್ ಮನಿ ದೆನ್ ಐ ಕ್ಯಾನಾಟ್ ಕ್ಲೈಮ್. ಸೊ ಆ್ಯಂಡ್ ಟುಡೇ ಇಫ್ ಐ ಡೋಂಟ್ ಇವನ್ ಹ್ಯಾವ್ ಮನಿ ಐ ಹ್ಯಾವ್ ಟು ಕ್ಲೈಮ್. ಸೊ ಐ ಹ್ಯಾವ್ ಟು ಫೈಂಡ್ ಸಮಥಿಂಗ್ ದಟ್ ಈಸ್ better of these both and take the middle line. So that is what I can say, that is balancing. Okay. So ಇವಾಗ ನಂಗೆ ಒಳ್ಳೆದಾಗಿದೆ ಬ್ಯಾಲೆನ್ಸ್ ಅದು. So I continue that balance ahead also. Very nice. Alla. So and that Eureka movement was like in this January itself. ಹೆಂಗೆ ಕನ್ವಿನ್ಸ್ ಮಾಡಬೇಕು ಎಲ್ಲರಿಗೆ, ಮತ್ತು ಕನ್ವಿನ್ಸ್ ಮಾಡಿವಾಗ ಕೆಲವೊಮ್ಮೆ ಯಾರಾದರೂ ಅಗ್ರೆಸಿವ್ಲಿ ಪ್ರಶ್ನೆ ಮಾಡ್ಬೋದು, ಯಾರಾದರೂ ಪ್ರಶ್ನೆನೇ ಮಾಡೋದಿಲ್ಲ, ಇವನೇನು ಹೇಳ್ತಾನೆ ಅದು ಸಾಧ್ಯ ಇಲ್ಲ ಹಂಗೆ. ಸೊ ಹ್ಯಾವ್ ಟು ಕನ್ವಿನ್ಸ್ ಆ್ಯಂಡ್ ಗೋ ಅಹೆಡ್. ಸೊ ದಟ್ ವಾಸ್ ಆಲ್ಸೋ ಲೈಕ್ ಕ್ಲೈಂಬಿಂಗ್ ಎವರೆಸ್ಟ್. ಯಾರನ್ನು ಮೊದಲು ಕನ್ವಿನ್ಸ್ ಮಾಡಬೇಕಾಗಿತ್ತು ನಿಮಗೆ? ಮನೆಯಲ್ಲಿ ಮೊದಲೇ ಐಡಿಯಾ ಇದ್ದಿತ್ತು. ಓಕೆ. ಆದ್ರೂ ಸಹ 2-3 months ಅಲ್ಲಿ ಹೆಂಗೆ ಪ್ಲ್ಯಾನ್ ಆಗುತ್ತೆ. ಸೊ ದಟ್ ಈಸ್ ವೈ ದೇ ವರ್ ಫೀಲಿಂಗ್ ಅ ಬಿಟ್ ಅಫ್ರೇಡ್, ನಾಟ್ ಅಫ್ರೇಡ್ ಬಟ್ ಸ್ವಲ್ಪ ಹಿಂಜರಿತಾ ಬರ್ತಾ ಇದ್ರು. ಸೊ ಕನ್ವಿನ್ಸ್ ಮಾಡಲಿಕ್ಕೆ ಫಸ್ಟ್ ಮದರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಈಸಿ ಇರ್ತದೆ. ಸೊ ಮದರಿಗೆ ಹೇಳಿ ಮತ್ತೆ ಫಾದರ್ ಹಾಗೆ. ಓಕೆ. ಮುಂದೆ ಹೋಗಿ ಸೊ ಇಬ್ರು ಕನ್ವಿನ್ಸ್ ಆಯಿತು. ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಮಾತಾಡಿದ್ರಿ? ಹೌದು, ಮತ್ತೆ ಫ್ರೆಂಡ್ಸ್ಗಳ ಜೊತೆ ಮತ್ತೆ ರಿಲೇಟಿವ್ಸ್. ಓಕೆ. ಮತ್ತು ನಂದು ಮೌಂಟೇನಿಯರಿಂಗ್ ಫೀಲ್ಡಲ್ಲಿ ಯಾರು ನಂದು ಕಲೀಗ್ ಜೊತೆ ಕ್ಲೈಂಬಿಂಗ್ ಮಾಡ್ತಾ ಇದ್ದೆ, ಅವ್ರಿಗೆ ಸಹ ಕೇಳಿ ಮತ್ತೆ ನಾವು ಚಾಲು ಮಾಡಿದ್ವಿ. ನಿಮ್ಮ ಜೊತೆ ಹಾರ್ಡ್ ಕೋರ್ ಹೀಗೆ ಕ್ಲೈಂಬಿಂಗ್ ಮಾಡಿದವರೆಲ್ಲರೂ ಕೂಡ ನಾನು ಬರ್ತೇನೆ ಅಂತೆಲ್ಲ ಹೇಳಿದ್ದು, ಅಥವಾ ಸಮ್ ಒನ್ ಆಲ್ಸೋ ವಾಸ್ ಇಂಟ್ರೆಸ್ಟೆಡ್ ವಿತ್ ಯು ಟು ಕಮ್? ನೋ, ನಾಟ್ ದಿಸ್ ಟೈಮ್. ಓಕೆ, ಆಲ್ ರೈಟ್.
ಸೊ ವೆರಿ ಇಂಟ್ರೆಸ್ಟಿಂಗ್ ಕತೆ. ಫ್ರಮ್ ದ ಯುರೇಕಾ ಮೂವ್ಮೆಂಟ್ ವಾಸ್ ಇನ್ ದ ಮಂತ್ ಆಫ್ ಜಾನ್ವರಿ ಹಾಗಾದ್ರೆ, ಹೌದು. ಕರೆಕ್ಟ್ ಅಲ್ಲ? ಮೊನ್ನೆ ಜಾನ್ವರಿಯಲ್ಲಿ, ದಿಸ್ ಜನವರಿ, 6 months. ಜಸ್ಟ್ 6 months ಬ್ಯಾಕ್. ಓಕೆ, ಫೈನ್. ಆಮೇಲೆ ನೀವು ಕೆಲಸ ಬಿಟ್ರ ಅಲ್ಲ ಅದಕ್ಕಿಂತ ಮುಂಚೆನೇ ಕೆಲಸ ಬಿಟ್ರ? ನಾನು ನವೆಂಬರಲ್ಲಿ ಕೆಲಸ ಬಿಟ್ಟಿದ್ದೆ. ಸೊ ನವೆಂಬರಿಂದ ಆಸೆ ಇದ್ದಿತ್ತು ನೇಪಾಳ ಗೌರ್ಮೆಂಟ್ ಓಪನ್ ಮಾಡ್ತಾರೆ ಪೀಕ್ ಅಂತ ಕ್ಲೈಂಬಿಂಗಿಗೆ. ಓಕೆ. ಆದ್ರೆ ಸಹ ಅದು ಮೀಟಿಂಗ್ ಆಗಿ ಮತ್ತೆ ಅದೆಲ್ಲ ಅವ್ರದ್ದು ರೆಸಲ್ಯೂಷನ್ ಪಾಸ್ ಮಾಡಲಿಕ್ಕೆ ಜನವರಿ ತನಕ ಆಗಿತ್ತು. ಓಕೆ. ಅವಾಗ ತನಕ ನಾನು ಬೇರೆ ಅದೆಲ್ಲ ಕಾಂಟ್ಯಾಕ್ಟ್ಸ್ ಮಾಡಬೇಕು. ಅಂದರೆ ಟ್ರೆಕ್ಕಿಂಗ್ ಏಜೆನ್ಸಿ ಇದೆ, ಸೊ ಅವ್ರು ನನಗೆ ಲೈಸನಿಂಗ್ ಕೊಡ್ತಾರೆ ಕಿ ಹಾಂ ಇವ ಮಾಡ್ಬೋದು ಟ್ರೆಕ್ಕಿಂಗ್ ಇಲ್ಲಿ. ಮತ್ತು ಇವನ ಮೊದಲೇ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಅದೆಲ್ಲ ಅವ್ರು ನೋಡ್ತಾರೆ. ಇನ್ಶೂರೆನ್ಸ್ ಇದೆ, ಮತ್ತು ಇಕ್ವಿಪ್ಮೆಂಟ್ ತೊಗೊಳ್ಬೇಕು, ಅದು ಮೆಜರ್ಮೆಂಟ್ಸ್ ಎಲ್ಲ ಮಾಡಿ. ಸೊ ಅದೆಲ್ಲ ಕೆಲಸ ಮಾಡ್ತಾ ಇದ್ದೆ ಜನವರಿ ತನಕ. ಓಕೆ. ಸೊ 2 months ಈ ಬರೀ ಪ್ರಿಪ್ರೇಷನ್ಸ್ ಅಲ್ಲೇ ಹೋಯ್ತು. ನೀವು ಕೋಆರ್ಡಿನೇಷನ್ ಮಾಡ್ತಾ ಇದ್ರಿ, ನೀವು ಫೋನಲ್ಲಿ ಮಾತಾಡ್ತಿದ್ರಿ, ಇಮೇಲ್ಸ್ ಜೊತೆ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ರಿ ಇಲ್ಲ ಟು ದ ಪೀಪಲ್ ಇನ್ ದ ಗವರ್ಮೆಂಟ್ ಆಫ್ ನೇಪಾಲ್, ಕರೆಕ್ಟ್? That's how it happened. Till the month of January. So 2 months ಹಾಗೆ. ಬಟ್ ಕೆಲಸ ಬಿಡೋವಂಥದ್ದು ಇದೆಯಲ್ಲ, ಅದು ತುಂಬ ಸ್ವಲ್ಪದ ವಿಷಯ ಅಲ್ಲ ಅದು. ಕೆಲಸ ಬಿಡೋದಕ್ಕೂ ಒಂದು ರೆಸಿಗ್ನೇಷನ್ ಹಾಕೋದಕ್ಕೂ ಒಂದು ಧೈರ್ಯ ಬರಬೇಕೀಗ, ಯುನೋ. ಟೆಲ್ ಮಿ ಅಬೌಟ್ ದ್ಯಾಟ್ ಮೂಮೆಂಟ್. ದಟ್ ಮೂಮೆಂಟ್ ವಾಸ್, ನಾನು ಮೊದಲೇ ಕಂಪನಿಯಲ್ಲಿ ಮಾತಾಡಿದ್ದೆ, ಐ ವಾಂಟ್ ಟು ಗೋ ಫಾರ್ ಎವರೆಸ್ಟ್. ಸೊ ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕೆಲವೊಮ್ಮೆ ನಾನು ಬೆಳಗತ್ತು ಹೋಗಿ ಪ್ರಾಕ್ಟೀಸ್ ಮಾತಾಡ್ತಾ ಇದ್ದೆ, ಲೈಕ್ ಸ್ವಿಮ್ಮಿಂಗ್, ರನ್ನಿಂಗ್. ಕೆಲವೊಮ್ಮೆ ಸಾಯಂಕಾಲ ಹೋಗ್ಬೋದು. ಸೊ ಅವರೆಲ್ಲ ನೋಡ್ತಾ ಇದ್ದರು ಮೊದಲಿಂದ ವಾಟ್ ಐ ಆಮ್ ಡೂಯಿಂಗ್, ಹೌ ಐ ಆಮ್ ಡೂಯಿಂಗ್. ಸೊ ಐ ಆಸ್ಟ್ ಫಾರ್ ಸ್ಪಾನ್ಸರ್ಶಿಪ್ ಆಲ್ಸೋ. ಮತ್ತು ಇದು ಸಹ ರಜೆ ಸಹ ಸಿಕ್ಕತ್ತಾ. ಸೊ ಅದು ಸಿಕ್ಕುದೇ ಇಲ್ಲ, ಆಗಲಿಕ್ಕೂ ಸಾಧ್ಯ ಸಹ ಇಲ್ಲ. ಸೊ ಆವಾಗ ನಾನು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಎವರೆಸ್ಟಿಗೆ ಹೋಗಬೇಕು. ಸೊ 30 lakhs ಬಜೆಟಿಗೆ ಏನೆಲ್ಲ ಮಾರ್ಕೆಟಿಂಗಿಗೆ ಮಾಡಬೇಕಾಗತ್ತೆ, ಸೊ ವಾಟ್ ಐ ಕ್ಯಾನ್ ರೆಪ್ರೆಸೆಂಟ್, ಸೊ ಅದೆಲ್ಲ ಸಹ ತಯಾರಿ ಮಾಡಬೇಕಿತ್ತು. ಸೊ ಫೈನಲಿ ಐ ಡಿಸೈಡೆಡ್ ದಟ್ ಐ ಲೀವ್ ದ ಜಾಬ್ ಫಾರ್ ದ ಸೇಕ್ ಆಫ್ ಕ್ಲೈಂಬಿಂಗ್ ಫಾರ್ ದಿಸ್ ಟೈಮ್. And probably if I go with all this, then I can come back. Yeah, so definitely. that is like calculated risk. Okay. Leaving the job, taking up the flying, going there with such a big amount. Yeah. So calculation ಇನ್ನ ತನಕ ಸರಿ ಹೋಗ್ತಾ ಇದೆ. ಓಕೆ. ಒಂದು ಬ್ರೇಕ್ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಬೇಕು. ಸೊ ಇಟ್ ವಾಸ್ ಒಂದು ಬಜೆಟ್ ಒಂದು 28 to 30 lakhs rupees ನೀವು ಹಾಕೊಂಡಿದ್ರಿ. ಇಟ್ಸ್ ಅ ಹ್ಯೂಜ್ ಬಜೆಟ್ ಆ್ಯಕ್ಚುಲಿ ಫಾರ್ ಅ ನಾರ್ಮಲ್ ಪರ್ಸನ್ ಲೈಕ್ ಯು ಆರ್ ಲೈಕ್ ಮೀ. 28 lakhs ಇಸ್ ಡೆಫಿನೆಟ್ಲಿ ಅ ಬಿಗ್ ಬಜೆಟ್. 28 ಲಕ್ಷ ರೂಪಾಯಿ ಏನು ಖರ್ಚಿತ್ತು ಅಂತ ಅದು? ಈ ಎಕ್ಸ್ಪಿಡಿಷನಲ್ಲಿ ಮೇನ್ ಖರ್ಚು ಅಂದರೆ ನೇಪಾಳ ಗೌರ್ಮೆಂಟ್ ರಾಯಲ್ಟಿ ಇದೆ, ದಟ್ ಈಸ್ ಅಪ್ 7.8 lakhs. ಅಲ್ಲೇ ರಾಯಲ್ಟಿ ಇದೆ, ಪೀಕ್ ಕ್ಲೈಂಬಿಂಗ್ ಪರ್ಮಿಟ್ ಇದೆ ಅದರಲ್ಲಿ, ಮತ್ತು ಗಾರ್ಬೇಜ್ ಅಲೌನ್ಸ್ ಇದೆ. ಓಕೆ. ಅದು ಬಿಟ್ಟು ಯಾವೆಲ್ಲ ಊರಿಂದ ನೇಪಾಳ ಅಲ್ಲಿ ಅದು ಶಿಖರ ಹತ್ತಲಿಕ್ಕೆ ಹೋಗ್ತೇವೆ. ಓಕೆ. ಸೊ ಆಲ್ ದಟ್ ಪ್ಲೇಸಸ್ ಯು ಟು ಗಿವ್ ಲೈಕ್ ಟೋಲ್, ಯು ಕ್ಯಾನ್ ಸೇ ರಾಯಲ್ಟಿ ಇದೆ ಅದು. ಓಕೆ. ಅದಾದಮೇಲೆ ಇಕ್ವಿಪ್ಮೆಂಟ್ ಖರ್ಚು ಜಾಸ್ತಿ ಇದೆ. ಇಕ್ವಿಪ್ಮೆಂಟ್ ಇಸ್ ಅರೌಂಡ್ 5-6 lakhs. ಏನು ಇಕ್ವಿಪ್ಮೆಂಟ್ಸ್ ಅದರಲ್ಲಿ? ಇಕ್ವಿಪ್ಮೆಂಟ್ ಅಂದರೆ ಫಾರ್ ಕೋಲ್ಡ್ ವಿ ನೀಡ್ ಡಿಫ್ರೆಂಟ್ ಇಕ್ವಿಪ್ಮೆಂಟ್. ಮತ್ತು ಐಸ್ ಮೇಲೆ ನಾವು ಕ್ಲೈಂಬಿಂಗ್ ಮಾಡ್ತೀವಿ, ಸೊ ಅದ್ರ ರೋಪ್ ಇದೆ, ಟೆಕ್ನಿಕಲ್ ಗೇರ್ ಅಂದರೆ ಅದರಲ್ಲಿ ಜುಮಾರ್ ಬರ್ತದೆ, ಐಸ್ ಹ್ಯಾಕ್ಸ್ ಬರ್ತದೆ, ಶೂಸ್, ಕ್ರ್ಯಾಂಪಾನ್, ಮತ್ತು ನಮ್ದು ಆಕ್ಸಿಜನ್. ಸೊ ಆಕ್ಸಿಜನ್ ಇಸ್ ಆಲ್ಸೋ ಅರೌಂಡ್ 2.5 to 3 lakhs. 3 lakhs. ಓಕೆ. ಮತ್ತೆ ಇದೆಲ್ಲ ಇಕ್ವಿಪ್ಮೆಂಟ್ಸ್ ಟೆಸ್ಟೆಡ್ ಹಿಂಗಿದೆ, ಲೈಕ್ ವಿ ಯೂಸ್ ಇಟ್ ಓನ್ಲಿ ಫಾರ್ 1 or 2 days and it has to be perfect. Okay. If anything of it fails, the whole expedition fails. Yeah, correct. Yeah. So even the research and development for these equipments are big. So okay, the amount of purchasing also is that big. Okay. ಮತ್ತೆ ಇದಾದಮೇಲೆ ಇಕ್ವಿಪ್ಮೆಂಟ್, ಇನ್ಶೂರೆನ್ಸ್ ಇದೆ, ಇನ್ಶೂರೆನ್ಸ್ ಮತ್ತು ಪೋರ್ಟ್ರೇಜ್ ಇದೆ. ಪೋರ್ಟ್ರೇಜ್ ಅಂದರೆ ನಂದು ಒಬ್ಬನದೇ ಸಾಮಾನ್ ಇಟ್ ವಾಸ್ 650 or 750 kilos ಅರೌಂಡ್ ದ್ಯಾಟ್. ಓಕೆ. ಸೊ ಇಟ್ ಹ್ಯಾಸ್ ಟು ಕಮ್ ಟು ಬೇಸ್ ಕ್ಯಾಂಪ್ ಬೈ 9 days ಟ್ರೆಕಿಂಗ್, ಆರ್ ಬೈ 9 days ಇಟ್ ಕಮ್ಸ್ ಬೈ ಎನಿ ಆ್ಯನಿಮಲ್ ಲೈಕ್ ಯಾಕ್. ಓಕೆ. ಸೊ ಅದು ಪೋರ್ಟ್ರೇಜ್. ಮತ್ತು ಮೇಲೆ ನನ್ನ ಜೊತೆ ಶೇರ್ಪಾ ಬರ್ತಾನೆ, ಸೊ ಅವನದು ಫೀ, ಅವನದು 60 days ಪರ್ಮಿಟ್ ಇದೆ, ಅವನದು ಇಕ್ವಿಪ್ಮೆಂಟ್ ಇದೆ. ಸೊ ಫುಡ್ ಸಹ ಬಂತು ಅದರಲ್ಲಿ. ಸೊ ಕ್ಲಬ್ಬಿಂಗ್ ಆಲ್ ದಿಸ್ ಇಟ್ ಗೋಸ್ ಟು 28 lakhs. ಹೌದು. ಆಲ್ ರೈಟ್. ಸೊ ವಿಲ್ ಟೇಕ್ ಅ ಬ್ರೇಕ್. ಹರ್ಷದ್, ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಹರ್ಷದ್ ರಾವ್ ಜೊತೆ ಇದೊಂದು ಸ್ಪೆಷಲ್ ಇಂಟರ್ವ್ಯೂ. ಕರ್ನಾಟಕದಿಂದ ಇವರು ನಮ್ಮಂತೆ ಒಬ್ಬ ಸಾಮಾನ್ಯ ನಾಗರಿಕ, ಪ್ರಾಯಶಃ ಕರ್ನಾಟಕದಿಂದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲನೇ ಅಟೆಂಪ್ಟಲ್ಲೇ
ಹತ್ತಿರಂಥ ಏಕೈಕ ವ್ಯಕ್ತಿ ನಮ್ಮ ಕುಂದಾಪುರದ ಹುಡುಗನ ಜೊತೆ ಮಾತಾಡ್ತಿದ್ದೀನಿ. ಈಗ ಇವರು ಕುಂದಾಪುರದಿಂದ ಮುಂಬೈಗೆ ಹೋಗಿ ಪೂನಾಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರಿ ಅಲ್ಲಿ ಕೆಲಸಕ್ಕೆ ರೆಸಿಗ್ನೇಷನ್ ಹಾಕಿ ಅಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಅಲ್ಲಿಗೆ ಅಂತಂದರೆ ನೇಪಾಳಕ್ಕೆ ಹೋಗಿ ಅಲ್ಲಿಗೆ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ರೆಡಿಯಾಗಿ ನಿಂತಲ್ಲಿ ತನಕ ಮಾತಾಡಿಸಿ ಆಯಿತು. ಈಗ ಒಂದು ಬ್ರೇಕ್ ಆದ ನಂತರ ಇನ್ನು ಶಿಖರ ಹತ್ತಿರೋ ಈ ಕುತೂಹಲಕಾರಿ ಸನ್ನಿವೇಶ ಮತ್ತು ಅದೆಲ್ಲ ವಿಷಯಗಳನ್ನು ಮಾತಾಡೋಣ. ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹರ್ಷದ್ ರಾವ್ ಜೊತೆ ನಾನು ಮಾತಾಡ್ತಾ ಇದ್ದೆ. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಕಥೆಯನ್ನು ಅವ್ರ ಹತ್ರನೇ ಕೇಳಬೇಕೀಗ. ವೆಲ್ಕಮ್ ಬ್ಯಾಕ್ ಹರ್ಷದ್, ವೆಲ್ಕಮ್ ಬ್ಯಾಕ್. ಅಲ್ಲಿ ಹೋಗಿ ನಿಂತಿರೋ ಮೂಮೆಂಟ್ ಆ್ಯಕ್ಚುಲಿ ನಾನು ನಿಮ್ದು ಫೋಟೋಗ್ರಾಫ್ಸ್ ಎಲ್ಲ ನೋಡಬೇಕಾದ್ರೆ ನಮಗೆ ರೋಮಾಂಚನ ಆಗ್ತಿತ್ತು. ಅಲ್ಲಿ ಹೋಗಿ ಇಂಡಿಯನ್ ಫ್ಲ್ಯಾಗನ್ನು ಬಿಚ್ಚಿ ಒಂದು ಅದನ್ನು ಹಾರಿಸೋದಿದೆಯಲ್ಲ, ಅದು ಇಟ್ ಈಸ್ ಎಂತ ಆನ್ ಟಾಪ್ ಆಫ್ ದ ವರ್ಲ್ಡ್. ಯು ಆರ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಆ್ಯಂಡ್ ಯು ನಮ್ಮ ಭಾರತದ ಧ್ವಜವನ್ನು ಬಿಚ್ಚಿ ಒಂದು ಹಾರಿಸುವಂಥ ಖುಷಿ ಅದು ಎಷ್ಟು ಮಂದಿಗೆ ಸಿಗುತ್ತೆ. ಈ ದೇಶದಲ್ಲಿ ಹುಟ್ಟಿದಂಥ ಎಷ್ಟು ಮಂದಿಗೆ ಅದು ಸಿಗುತ್ತೆ. ಅದ್ರ ಎದುರಿಗೆ 28 ಲಕ್ಷ ಗೌಣ ಆಗೋಯ್ತು ನೋಡಿ. ಐ ಅಂಡರ್ಸ್ಟ್ಯಾಂಡ್. ನಿಮ್ಮ ಫ್ಯಾಮಿಲಿ ನೀವು ತೊಗೊಂಡಂಥ ರಿಸ್ಕ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ತೊಗೊಂಡಂಥ ಒಂದು ದೊಡ್ಡ ಡಿಸಿಷನ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳು ಕೊಟ್ಟಂಥ ಮೋಟಿವೇಶನ್ ಆಗಿರ್ಬೋದು, ನೀವು ತೊಗೊಂಡಂಥ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರ್ಬೋದು, ಅಥವಾ ಇದು ಫೇಲ್ ಆದರೆ ಏನಾಗುತ್ತೆ ಅನ್ನೋಂಥ ಭಯ ಒಳಗಡೆಯಿಂದ ಇದ್ದಿದ್ದಾಗಿರ್ಬೋದು. ಇಟ್ಸ್ ನೆವರ್ ಅ ಜೋಕ್ ಆ್ಯಂಡ್ ಅದು ಎಲ್ಲವನ್ನ ಕೂಡ ಮೀರಿದ್ದು. ಪ್ರಾಬಬ್ಲಿ ದ ಕೈಂಡ್ ಆಫ್ ಅಚೀವ್ಮೆಂಟ್ ದಟ್ ಯು ಹ್ಯಾವ್ ಡನ್ ಈಸ್ ಟ್ರೆಮೆಂಡಸ್ಲಿ ಎಕ್ಸೆಪ್ಷನಲ್. ಅದ್ರ ಬಗ್ಗೆ ವರ್ಡ್ಸೇ ಇಲ್ಲ. ಸೊ ನಾವು ಯು ಕಮ್ ಟು ನೇಪಾಲ್. ಸೊ ನೇಪಾಲಿಗೆ ಬಂದ್ರಿ. ಇದಕ್ಕಿಂತ ಹಿಂದಿನ ಪ್ರಾಕ್ಟೀಸ್ ಸೆಷನ್ ಬಗ್ಗೆ ನನಗೊಂಚೂರು ಹೇಳಿ. ಎಷ್ಟು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರಿ, ಏನೇನು ಪ್ರಾಕ್ಟೀಸ್ ಮಾಡಿದ್ರಿ ಅಂತ? ಮೌಂಟೇನಿಯರಿಂಗ್ಗೆ ಪ್ರಾಕ್ಟೀಸ್ ಅಂದರೆ ಹೈ ಆಲ್ಟಿಟ್ಯೂಡಲ್ಲಿ ನೀವು ಹೆಂಗೆ ನಡೀತೀರಾ, ಸೊ ಅಕ್ಲಮಟೈಸೇಷನ್ ಮಾಡಬೇಕು. ಏನದು ಅಕ್ಲಮಟೈಸೇಷನ್ ಅಂದರೆ for 8 this is 8,848 meters. Okay. Yeah, after 5,000 meters, every 1,000 meters, 5,000, 6,000, 7,000, 8,000. So yella meters andre these 1,000 does how do you perform at that altitude? Adandre nimdu ಪ್ಯಾಕಿಂಗ್ ಇರ್ತದೆ. ಇಲ್ಲಿದು ಕ್ಯಾಡ್ಬರಿ ಇದೆ, ಇಲ್ಲಾಂದರೆ ಲೇಸ್ ನಾವು ತಿಂತೀವಿ. ಸೊ ಇದೆಲ್ಲ ಪ್ಯಾಕಿಂಗ್ ಇಲ್ಲಿಂದ ತೊಗೊಂಡು ಹೋಗಿದರೆ ಆಫ್ಟರ್ 18,000 feet, ದಟ್ ಈಸ್ ಅರೌಂಡ್ 5,000 meters, ಅದು ಬರ್ಸ್ಟ್ ಆಗುತ್ತೆ. ಯಾಕಂದರೆ ದಟ್ ಪ್ಯಾಕಿಂಗ್ ಇಸ್ ಮೇಡ್ ಫಾರ್ ದಿಸ್ ಆಲ್ಟಿಟ್ಯೂಡ್ ಮತ್ತು ದಿಸ್ ಪ್ರೆಷರ್. ಕರೆಕ್ಟ್. ಅಲ್ಲಿ ಏರ್ ಪ್ರೆಷರ್ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಒಳ್ಳೇದು ಪ್ಯಾಕಿಂಗ್ದ ಪ್ರೆಷರ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ದಿಸ್ ಇಸ್ ಸೇಮ್ ವಿತ್ ದ ಬ್ಲಡ್ ಸೆಲ್ಸ್ ನಮ್ಮದು ಬಾಡಿಯಲ್ಲಿ. ಓಕೆ. ಸೊ ವಿ ಹ್ಯಾವ್ ಟು ಗಿವ್ ಇಟ್ ಸಮ್ ಟೈಮ್ ಟು ಅಡ್ಜಸ್ಟ್ ಟು ದ್ಯಾಟ್ ಆಲ್ಟಿಟ್ಯೂಡ್. ಮತ್ತು ಅದು ಅಡ್ಜಸ್ಟ್ಮೆಂಟ್ ಮಾಡೋದಂದರೆ ಮೇಲೆ ಹೋಗೋದು ಮತ್ತು ಕೆಳಗಡೆ ಬರೋದು. ಓಕೆ. So after doing this, the blood cells are ready for taking much oxygen and to handle that pressure also. So ಇದು ಟ್ರೈನಿಂಗ್ ನಾನು ಮೊದಲೇ ಕೋರ್ಸ್ ಮಾಡಿದ್ದೆ ಮತ್ತು ಹಿಮಾಲಯಲ್ಲಿ ಕ್ಲೈಂಬಿಂಗ್ ಮಾಡಿದ್ದೆ. ಆವಾಗ ನನಗೆ ಸ್ವಲ್ಪ ಅದು ಎಕ್ಸ್ಪೀರಿಯನ್ಸ್ ಇದ್ದಿತ್ತು ಹೌ ಟು ಡೂ ಅಕ್ಲಿಮಟೈಸೇಷನ್. ಇವಾಗ ಇಲ್ಲಿ ಹೋಗಿದ್ದ ಮೇಲೆ ಸಹ ನಾನು ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಅಕ್ಲಿಮಟೈಸೇಷನ್ಗೆ, ಅದು ಸಹ ಲರ್ನಿಂಗ್ ಆಗ್ತಾ ಉಂಟು. So this is the acclimatization part. So for this acclimatization to increase the blood carrying oxygen carrying capacity in the blood, sea level alli swimming, cycling ಮತ್ತೆ ರನ್ನಿಂಗ್ ನಾನು ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಕೆಲವೊಮ್ಮೆ ವೇಟ್ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು. ಸೊ ಕೆಲವೊಮ್ಮೆ ದಪ್ಪ ಆಗ್ತಿದ್ರಿ, ಕೆಲವೊಮ್ಮೆ ತೆಳಗೆ ಆಗ್ತಿದ್ರಿ. ಹೌದು, ಅದು ದಟ್ ಈಸ್ ಕಂಟಿನ್ಯೂಯೇಷನ್ ಫೇಸ್ ಆಫ್ ದಿಸ್ ಎಕ್ಸಸೈಸ್. ಓಕೆ. ಮತ್ತೆ ಟ್ರಯತ್ಲಾನ್, ದಿಸ್ ಇಸ್ ಸ್ವಿಮ್ಮಿಂಗ್, ಸೈಕ್ಲಿಂಗ್, ರನ್ನಿಂಗ್ ಕಂಟಿನ್ಯೂಸ್ಲಿ, ಸಮ್ಟೈಮ್ಸ್ ಡಿಫ್ರೆಂಟ್ಲಿ. ಮಸಲ್ ಬೇರೆ ಬೇರೆ ಮಸಲ್ಸ್ ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅದರದ್ದು. ಸೊ ದಟ್ ವಿಲ್ ಆಲ್ವೇಸ್ ಗಿವ್ ಮೀ ದ ಅಪ್ಪರ್ ಎಜ್ ವೈಲ್ ಕ್ಲೈಂಬಿಂಗ್ ಓವರ್ ದೇರ್. ಓಕೆ. ಇದು ಬಿಟ್ಟು ಸೋಲೋ ಟ್ರೆಕ್ಸ್ ಮಾಡಿದ್ದೆ ನಾನು, ಲೈಕ್ 10 hours 12 hours ಸೋಲೋ ಟ್ರೆಕ್ ಇನ್ ವೆಸ್ಟರ್ನ್ ಘಾಟ್ಸ್. ಮತ್ತು ಕೆಲವೊಮ್ಮೆ ಫುಡ್ ತೊಗೊಂಡೋಗಿ ವಾಟರ್ ತೊಗೊಂಡೋಗಿ ಹಿಂಗೆ ಟ್ರೆಕ್ ಮಾಡ್ತಾ ಇದ್ದೆ. ಮತ್ತು ಕೆಲವೊಮ್ಮೆ ಏನೂ ಇಲ್ಲ, ಓನ್ಲಿ ಟ್ರೆಕ್ ಬೈ ಮೀ ಮೈ ಸೆಲ್ಫ್, ನಥಿಂಗ್, ನೋ ಫುಡ್, ನೋ ವಾಟರ್. ಸೊ ಐ ಹ್ಯಾವ್ ಟು ರೀಚ್ ದ ಪಾಯಿಂಟ್ ವೇರ್ ಐ ಹ್ಯಾವ್ ಟು ಗೋ. ಸೊ ದಿಸ್ ಕೈಂಡ್ ಆಫ್ ಸರ್ವೈವಲ್ ಟ್ಯಾಕ್ಟಿಸ್, ಅದರಲ್ಲಿ ಮೆಂಟಲ್ ಟ್ರೈನಿಂಗ್ಸ್ ಆಗುತ್ತೆ. ಮತ್ತು ಅದು ಸ್ವಲ್ಪ ಮೆಂಟಲ್ ಮತ್ತು ಬಾಡಿ ಕೋಆರ್ಡಿನೇಷನ್ಗೆ ಯೋಗ ಸಹ ಮಾಡ್ತಾ ಇದ್ದೆ. ಓಕೆ. ಸೊ ಅದರಲ್ಲಿ ಡಿಫ್ರೆನ್ಸ್ ಏನು ಬರ್ತಾ ಇದೆ, ಅದು ನಂದು ಇನ್ಸ್ಟ್ರಕ್ಟರ್ ಯಾರು ಇಲ್ಲಾದರೆ ಯಾರಾದರೂ ಬೇರೆ ನನಗೆ ಯಾರು ಅಬ್ಸರ್ವ್ ಮಾಡ್ತಾರೆ ಅವ್ರಿಗೆ ಕೇಳಿ ನಾನು
ಅನಲೈಸ್ ಮಾಡ್ತಾ ಇದ್ದೆ ವಾಟ್ ಟು ಡೂ ನೆಕ್ಸ್ಟ್. ಓಕೆ, ಸೊ ದಿಸ್ ಇಸ್ ಹೌ ಐ ಬಿಲ್ಟ್ ಅಪ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪಾರ್ಟ್ ಆಲ್ಸೋ. ದಟ್ಸ್ ಅ ಗ್ರೇಟ್ ಥಿಂಗ್ ಮ್ಯಾನ್, ಗ್ರೇಟ್. ಸ್ವಿಮ್ಮಿಂಗು ಮತ್ತು ಸೈಕ್ಲಿಂಗು ಮತ್ತು ಇನ್ನೊಂದು ಯಾವುದೋ ಅಂತ ಹೇಳಿ ರನ್ನಿಂಗ್ ಆ್ಯಂಡ್ ಜೊತೆ ಯೋಗ ಮಾಡ್ತಾ ಇದ್ರಿ. ಐ ಥಿಂಕ್ ಯೋಗ ಮಸ್ಟ್ ಹೆಲ್ಪ್ ಯು ಲಾಟ್. ಮೆಂಟಲಿ ಯೋಗ ನಿಮ್ಗೆ ತುಂಬ ಹೆಲ್ಪ್ ಮಾಡಿತಿರ್ಬೇಕು. ಹೌದು, ಮೆಂಟಲಿ ಸಹ ಅದು ಪವರ್ ಕೊಡುತ್ತೆ, ಮತ್ತು ಇವನ್ ಮೈಂಡ್ ಮತ್ತು ಬಾಡಿ ಕೋಆರ್ಡಿನೇಷನ್ ಆಗಬೇಕು ಯೋಗಲ್ಲಿ. ಸೊ ದಟ್ ಈಸ್. ಈಗ ನೀವು ಒಂದು ಮೌಂಟ್ ಎವರೆಸ್ಟ್ ಹತ್ತುವ ಕೆಳಗಡೆಯಿಂದ ಹತ್ತಿದಂಥ ದಿನ ಯಾವುದು? ವಿಚ್ ಡೇ ಯು ಸ್ಟಾರ್ಟೆಡ್? ದಿನ ಬೇಸ್ ಕ್ಯಾಂಪಿಂದ ಫಸ್ಟ್ ಸ್ಟಾರ್ಟಿಂಗಿಗೆ ಇವತ್ತು ನಾನೀಗ ಮೌಂಟ್ ಎವರೆಸ್ಟ್ ಕ್ಲೈಂಬಿಂಗಿಗೆ ಶುರು ಯಾವ ದಿನ ಅದು? ವಿಚ್ ಡೇ ಯು ಸ್ಟಾರ್ಟೆಡ್? ವಿ ಸ್ಟಾರ್ಟೆಡ್ ಫ್ರಮ್ 6th April ಫಾರ್ ಟ್ರೆಕಿಂಗ್. ಓಕೆ, April 6. April 6. Then we reached the base camp around 14th April. ಓಕೆ, ಈ ಬೇಸ್ ಕ್ಯಾಂಪ್ ಅಂತಂದ್ರೆ ಏನು ನನಗೆ ಹೇಳಬೇಕು ಹರ್ಷದ್ ನೀವು? ಬೇಸ್ ಕ್ಯಾಂಪ್ ಅದು ಲಾಸ್ಟ್ ಕ್ಯಾಂಪ್ ಇರ್ತದೆ, ಯಾವಾಗ ತನಕ ಆ್ಯನಿಮಲ್ಸ್ ಬರ್ಬೋದು, ಇಲ್ಲಾಂದರೆ ಎಲ್ಲ ನಮ್ಮದು ಸಾಮಾನು ಬರ್ಬೋದು. ಓಕೆ, ಅದು ಬೇಸ್ ಕ್ಯಾಂಪ್ ಕೆಳಗಡೆ ಟ್ರೀ ಲೈನ್ ಇರ್ತದೆ, ಅಂದರೆ ಟ್ರೀಸ್ ಇರ್ಬೋದು. ಮತ್ತೆ ಬೇಸ್ ಕ್ಯಾಂಪ್ ಆದಮೇಲೆ ಎಲ್ಲ ಐಸಲ್ಲಿ ಇರ್ತದೆ. ಬೇಸ್ ಕ್ಯಾಂಪ್ ಇಸ್ ಆಲ್ಸೋ ಆನ್ ಐಸ್ ಬೇಸಿಕಲಿ. ಓಕೆ, ಸೊ ಬೇಸ್ ಕ್ಯಾಂಪಲ್ಲಿ ಏನೇನೆಲ್ಲ ಇರುತ್ತೆ? ಹೌದು, ನೀವು ಏನೇನೆಲ್ಲ ಮಾಡ್ತೀರಿ ಬೇಸ್ ಕ್ಯಾಂಪಲ್ಲಿ? ಇದು 50 days ಎಕ್ಸ್ಪಿಡಿಷನ್ ಇದ್ದಿದ್ದು. ಸೊ ಫಾರ್ ದೀಸ್ 50 days ನಮ್ದು ಏನು ಫುಡ್ ಬೇಕು, ಮೇಲೆ ಹೋಗ್ಲಿಕ್ಕೆ ಇಕ್ವಿಪ್ಮೆಂಟ್ಸ್ ಇದೆ, ಎಕ್ಸ್ಟ್ರಾ ಲಗೇಜ್, ಎಕ್ಸ್ಟ್ರಾ ಏನು ಬೇಕಾಗುತ್ತೆ, ಅದೆಲ್ಲ ಬೇಸ್ ಕ್ಯಾಂಪಲ್ಲಿ ಡಂಪ್ ಮಾಡ್ತೀವಿ ನಾವು. ಓಕೆ, ಫೈನ್, ಡಂಪ್ ಮಾಡ್ತೀರಿ. ಸೊ ಬೇಸ್ ಕ್ಯಾಂಪ್ ಆದಮೇಲೆ ಮತ್ತೆ ನಾನು ಮತ್ತು ನನ್ನ ಶೇರ್ಪಾ, ಸೊ ವಿ ಕ್ಲೈಂಬ್ ಬೋತ್ ಆರ್ ಸಮ್ಟೈಮ್ಸ್ ಸಿಂಗಲ್, ಹೀಗೆ ಕ್ಲೈಂಬಿಂಗ್ ನಡೀತದೆ ಬೇಸ್ ಕ್ಯಾಂಪ್ ಮೇಲೆ. ಸೊ ಬೇಸ್ ಕ್ಯಾಂಪಿಂದ ನೆಕ್ಸ್ಟ್ ನೀವು ಎಲ್ಲಿಗೆ ಹೋಗೋದು? ಬೇಸ್ ಕ್ಯಾಂಪಿಂದ ನೆಕ್ಸ್ಟ್ ಕ್ಯಾಂಪ್ 1 ಇದೆ. ಓಕೆ, ಫ್ರಮ್ ದೇರ್ ಯು ಆರ್ ಗೋಯಿಂಗ್ ಟು ಕ್ಯಾಂಪ್ 1. ಸೊ ಅಂತಂದ್ರೆ April 6th ಯು ಸ್ಟಾರ್ಟೆಡ್ ಟ್ರೆಕಿಂಗ್. ಹೌದು, ಕರೆಕ್ಟ್ ಅಲ್ಲ? April 14th ನೀವು ಬೇಸ್ ಕ್ಯಾಂಪ್ ರೀಚ್ ಆದ್ರಿ. ಸೊ ಇಟ್ ಈಸ್ 4 + 4 8 days. ಲೈಕ್ 8 days ಆಫ್ ಕಂಟಿನ್ಯೂಸ್ ಟ್ರೆಕಿಂಗ್. ಕರೆಕ್ಟಾ? ಬೇಸ್ ಕ್ಯಾಂಪಲ್ಲಿ ಎಷ್ಟು ದಿನ ಇದ್ರಿ? ಅಲ್ಲಿ ಏನೋ ರೆಸ್ಟ್ ಎಲ್ಲ ಮಾಡ್ಕೊಂಡು ಎಷ್ಟು ದಿನ ಇದ್ರಿ? ಆ ಥರ ಏನಾದರೂ ಇತ್ತಾ? ಬೇಸ್ ಕ್ಯಾಂಪಲ್ಲಿ ರೆಸ್ಟ್ ಹಾಗೆ ಆಗೋದಿಲ್ಲ. ರೆಸ್ಟ್ ಅಂದರೆ ಲೈಕ್ ಇಫ್ ದೇರ್ಸ್ ಅ ಎಕ್ಸ್ಟ್ರೀಮ್ ಕ್ಲೈಂಬಿಂಗ್ ಫಾರ್ ಗೋಯಿಂಗ್ ಫಾರ್ ಕ್ಯಾಂಪ್ 1 ಆರ್ ಕ್ಯಾಂಪ್ 2. ಓಕೆ, ಅದು ಮಾಡಲಿಲ್ಲ ಅಂದರೆ ಬೇಸ್ ಕ್ಯಾಂಪಿಂದ ರೆಸ್ಟ್ ಅಂದರೆ 4-5 hours ಏನಾದರೂ ಟ್ರೆಕ್ ಹೈಕ್ ಮಾಡಬೇಕಲ್ಲಿ. ಓಕೆ, ಸೊ ದಟ್ ಈಸ್ ಹೌ ವಿ ಟೇಕ್ ದ ರೆಸ್ಟ್ ಹೋದೆ. ಓಕೆ, ಸೊ ಬೇಸ್ ಕ್ಯಾಂಪಲ್ಲಿ ಎವರೆಸ್ಟ್ ಹತ್ತು ತನಕ ನಾನು ಬೇಸ್ ಕ್ಯಾಂಪಲ್ಲೇ ಇರೋದು. ಕೆಲವೊಮ್ಮೆ ಬೇಸ್ ಕ್ಯಾಂಪಿಂದ ನಾನು ಮೇಲೆ ಹೋಗಿದರೆ ಕ್ಯಾಂಪ್ 1 ಕ್ಯಾಂಪ್ 2 ವಾಪಸ್ ನನಗೆ ಕೆಳಗಡೆ ಬರಬೇಕು ಅಕ್ಲಿಮಟೈಸೇಷನ್ ಮಾಡಲಿಕ್ಕೆ. ಸೊ ಬೇಸ್ ಕ್ಯಾಂಪ್ ಇಸ್ ದ ಲೈಕ್ ಹೋಮ್. ಸೊ ಅದು ಸೆಟಪ್ ಸಹ ಹಾಗೆ ಮಾಡ್ತೇವೆ ನಾವು. ಓಕೆ, ಸೊ ಕಂಫರ್ಟೇಬಲ್ ಫೀಲ್ ಆಗಬೇಕು ಅಲ್ಲಿ. ರೈಟ್. ಓಕೆ ಹರ್ಷದ್, ಫೈನ್. ಫ್ರಮ್ 14th April ಆಯಿತು. ನೆಕ್ಸ್ಟ್ ಬೇಸ್ ಕ್ಯಾಂಪಿಂದ ಎಲ್ಲಿಗೆ? ಕ್ಯಾಂಪ್ 1ಗೆ ನಿಮ್ಮದು ಟ್ರೆಕ್ ಸ್ಟಾರ್ಟ್ ಆಯಿತು, ಕರೆಕ್ಟ್? ಸೊ ಅದು ಯಾವಾಗ ಶುರು ಮಾಡ್ಕೊಂಡ್ರಿ? ಬೇಸ್ ಕ್ಯಾಂಪಿಂದ ಫಸ್ಟ್ ನಾನು ಅಲ್ಲಿ ಒಂದು ಲೋಬುಚೆ ಪೀಕ್ ಅಂತ ಇದೆ. ಸೊ ಅದು ಹೈಟ್ 20,300 feet. ಓಕೆ, ಅದು ಕ್ಲೈಂಬ್ ಮಾಡಿದ್ದೆ ನಾನು. 20,300 feet ನೀವು ಕ್ಲೈಂಬ್ ಮಾಡಿದ್ರಿ? ನೀವು ಒಬ್ಬರೇನಾ ಅಥವಾ ನಿಮ್ಮ ಜೊತೆ ಯಾರು? ನನ್ನ ಜೊತೆ ಒಂದು ಶೇರ್ಪಾ ಇದ್ರು. ಓಕೆ, ಫೈನ್. ಶೇರಾ ಗ್ಯಾಲ್ಸನ್ ಅವ್ರ ಹೆಸರು. ಸೊ ನಾವು 20,300 feet 19th April ಮಾಡಿದ್ವಿ ಕ್ಲೈಂಬ್. 19th April ಯು ಸ್ಟಾರ್ಟೆಡ್? ಇಲ್ಲ, 19th April ನಾವು ಸಬ್ಮಿಟ್ ಮಾಡಿದ್ವಿ. Okay, so when you started? From 14th, 15th you started or 14th? We started on 17th. 17th, okay. So 18th and 19th we did the summit. 17th, 18th and 19th. So only 3 days ಅಲ್ಲಿ 20,300 feet ನೀವು ಕವರ್ ಮಾಡಿದ್ರಿ ಹಾಗಾದ್ರೆ? ಹೌದು, ನಾವು ಬೇಸ್ ಕ್ಯಾಂಪಲ್ಲಿ ಇದ್ದಿದ್ವಿ at 18,000 feet. Okay, then 2,000 more feet. ಇಲ್ಲ, ಅಲ್ಲಿಂದ ಕೆಳಗಡೆ ಬಂದ್ವಿ 14,000 feetಗೆ. ಮತ್ತೆ ಅದು ಬೇರೆ ಡೈರೆಕ್ಷನ್ ಅಲ್ಲಿ ಇದೆ ಪೀಕ್. ಬೇರೆ ಡೈರೆಕ್ಷನ್ ಅಲ್ಲಿ. ಸೊ ಅಲ್ಲಿಂದ ಆಲ್ರೆಡಿ 18,000 ತನಕ ನಾವು ಅಕ್ಲಿಮಟೈಸ್ ಇದ್ವಿ. ಸೊ ಅಕ್ಲಿಮಟೈಸೇಷನ್ ಮಾಡ್ಲಿಕ್ಕೆ there was no opportunity, so we directly went to 20,000 feet and came back. Okay. So ಇದು 18,000 ಇಂದ 20,000ಗೆ ಹೋಗ್ಲಿಕ್ಕೆ ಇದು 2,000 ಡಿಫರೆನ್ಸ್ ಇದೆ ಹೈಟ್ ಇದೆ. ರೈಟ್. ಅದ ಡಿಫರೆನ್ಸ್ ನಾವು ಕ್ಯಾಂಪ್ 1 ಯಾವಾಗ ಹೋಗಿದ್ವಿ ಅಟ್ ಈಸ್ ಅಟ್ 20,000 feet ಅಲ್ಲಿ ಹೋಗಿ ನಮಗೆ ಮಲಗಲಿಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದರಿಂದ. ಓಕೆ. ಅಲ್ಲಿ ನೀವು ಟೆಂಟ್ ಹಾಕಬೇಕು? ಹೌದಾ, ಅಲ್ಲಿ ನಾವು ಟೆಂಟ್ ಹಾಕಬೇಕು, ಮತ್ತೆ ಕಿಚನ್ ಎಸ್ಟಾಬ್ಲಿಷ್ ಮಾಡಬೇಕು, ಏನೆಲ್ಲ ತಿಂಡಿ ಮಾಡಲಿಕ್ಕೆ, ಮತ್ತೆ ವಾಪಸ್ ರೋಲ್ ಟೆಂಟ್ ಮಾಡಿ ಬರುವಾಗ ಸಹ ಅದು ಸಹ ತಯಾರಿ ಅಲ್ಲೇ ಮಾಡಬೇಕು. ಅಲ್ಲಿ ಹವಾಮಾನ ಹೇಗಿರುತ್ತೆ? ಅಲ್ಲಿ 20,000 feet ಅಲ್ಲಿ ಹವಾಮಾನ ಹೇಗಿತ್ತು ಹರ್ಷದ್? 20,000 feet ಅಲ್ಲಿ ನಾವು ಹೋಗಿದ್ವಿ, ಆವಾಗ ಸ್ವಲ್ಪ ಚಳಿ ಇತ್ತು. ಒಬ್ರೊಬ್ರು ಮಾತಾಡ್ಕೊಳ್ಬೋದು. ಹೌದು. ಓಕೆ. ಟಿಲ್ 24,000 feet ನಮಗೆ ಆಕ್ಸಿಜನ್ ಬೇಕಾಗುದಿಲ್ಲ. ರೈಟ್.
ನಾರ್ಮಲಿ. ಓಕೆ ನಮಗೆ ಸಹ ಇಲ್ಲಿ ಆಕ್ಸಿಜನ್ ಬೇಕಾಗಲಿಲ್ಲ. ಓಕೆ ಸೊ ಆಕ್ಸಿಜನ್ ಮಾಸ್ಕ್ ಇರಲಿಲ್ಲದ್ರೆ ವಿ ಕ್ಯಾನ್ ಟಾಕ್ ಮತ್ತು ವಿ ಕ್ಯಾನ್ ಕಮ್ಯುನಿಕೇಟ್. ಓಕೆ ಈಗ 20,000 ಫೀಟಲ್ಲಿ ನೆಟ್ವರ್ಕ್ ಇತ್ತಾ? ಇಲ್ಲ, ನೆಟ್ವರ್ಕ್ ಇಲ್ಲ. ಇಲ್ಲ, ಅದು ಬೇಸ್ ಕ್ಯಾಂಪ್ಗಿಂತ ಕೆಳಗಡೆ ನೆಟ್ವರ್ಕ್ ಇದೆ, ಲೈಕ್ ಟಿಲ್ 16,000 ಫೀಟ್. ಅದರ ಮೇಲೆ ನೆಟ್ವರ್ಕ್ ಇಲ್ಲ. ಓಕೆ ರೈಟ್. ನೀವು ಮತ್ತು ನಿಮ್ಮ ಶೆರ್ಪಾ ಬಿಟ್ಟು ಬೇರೆ ಯಾರಿದ್ರು ಆ ಕ್ಯಾಂಪ್ ಒನ್ನಲ್ಲಿ? ಕ್ಯಾಂಪ್ ಒನ್ನಲ್ಲಿ ನಂದು ಟೀಮ್ ಮೇಟ್ಸ್ ಇದ್ದಿದ್ರು ಸ್ವಲ್ಪ. ಎಷ್ಟು ಜನ ಇದ್ರಿ ನೀವು? ನಾವು ಅವಾಗ 6-7 ಜನ ಇದ್ವಿ ಓಕೆ ಅಟ್ ಕ್ಯಾಂಪ್ ಒನ್. ಓಕೆ ಕೆಲವು ಬೇರೆ ಕ್ಯಾಂಪ್ ಇದ್ದಿತ್ತು, ಒಂದು ಇಂಡಿಯನ್ ಆರ್ಮಿ ಕ್ಯಾಂಪ್ ಇದ್ದಿದ್ದು ಆವಾಗ. ಓಕೆ ಸೊ ಅವ್ರದ್ದು ಅಂದ್ರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಇದ್ದಿದೆ ಕ್ಯಾಂಪ್ಸ್. ಓಕೆ ರೈಟ್. ಸೊ ಫೈನ್. ಇಲ್ಲಿ ಇಷ್ಟು ಕ್ಯಾಂಪ್ ಒನ್ನಲ್ಲಿ ಇನ್ನು ಬೇರೆ ಏನಾದರೂ ಕ್ಯಾಂಪ್ ಒನ್ನಿನ ನೆನಪೇನಾದರೂ ಹೇಳೋದಿದೆಯಾ ನಿಮಗೆ? ಯು ರಿಮೆಂಬರ್ ಸಮಥಿಂಗ್ ವೆರಿ ಅನ್ಯೂಶುವಲ್ ಏನಾದರೂ ಅಲ್ಲಿ ಆಗಿದ್ದು, ಅಥವಾ ಕಷ್ಟ ಆಗಿದ್ದು, ಅಥವಾ ಸುಲಭ ಆಗಿದ್ದು, ಆರ್ ಸಮ್ ಮೆಮೊರಿ ದಟ್ ಯು ವಾಂಟ್ ಟು ಶೇರ್? ಕ್ಯಾಂಪ್ ಒನ್ನಿಗೆ ಹೋಗಲಿಕ್ಕೆ ಬೇಸ್ ಕ್ಯಾಂಪಿಂದ ಅದು 2,000 ಫೀಟ್. ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎವರೆಸ್ಟ್ ಇಸ್ ಲೈಕ್ ದ ಕುಂಭು ಐಸ್ ಫಾಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಕುಂಭು ಐಸ್ ಫಾಲ್ ಅಂದರೆ ಸ್ಮಾಲ್ ಐಸ್ ಬ್ಲಾಕ್ಸ್ ಇದೆ, ಕೆಲವೊಂದು ತುಂಬ ದೊಡ್ಡದಿದೆ, ಬಂಗ್ಲೋ ಬಿಲ್ಡಿಂಗ್ ಹೈಟ್. ಸೊ ಇದೆಲ್ಲ ಬೇರೆ ಬೇರೆ ಪ್ಲೇಸಸಲ್ಲಿ ಇಟ್ ಈಸ್ ಜಸ್ಟ್ ಲೇಡ್ ಔಟ್ ಹೋದೆ. ಸೊ ನಮಗೆ ಅಲ್ಲಿಂದ ರೋಡ್, ವಿ ಹ್ಯಾವ್ ಟು ಫೈಂಡ್ ದ ರೋಡ್ ಔಟ್ ದೇರ್. And this Khumbu ice fall is basically a glacier that is moving, that is a river. So ಇವತ್ತು ಇಲ್ಲಿ ಸ್ಟೋನ್ ಇದ್ದರೆ ಅದು 1-2 ಗಂಟೆ ಆದಮೇಲೆ ಇನ್ನು ಒಂದು 100 ಫೀಟ್ ಆಚೆ ಈಚೆ ಹೋಗ್ಬೋದು. ಓಹೋ ಓಕೆ. ದಟ್ ಈಸ್ ಆಲ್ವೇಸ್ ಚೇಂಜಿಂಗ್. ಮತ್ತು ಅದರಲ್ಲಿ ನಮಗೆ ಕೆಲವೊಮ್ಮೆ ಲ್ಯಾಡರ್ಸ್ ಹಾಕಿ ಹತ್ತಬೇಕಾಗತ್ತೆ, ಲ್ಯಾಡರ್ಸ್ ಹಾಕಿ ಕ್ರಾಸ್ ಮಾಡಬೇಕಾಗತ್ತೆ ವ್ಯಾಲಿ ಇದ್ದರೆ. ಓಕೆ. ಆಮೇಲೆ ಕ್ರೆವಾಸಸ್ ಇರ್ತದೆ, ಅಂದರೆ ವ್ಯಾಲಿ ಮೇಲೆ ಸ್ವಲ್ಪ ಸ್ನೋ ಫೀಲ್ಡ್ ಇರ್ತದೆ, ಅದರಲ್ಲಿ ಕಾಲು ಹಾಕಿದರೆ ಅದು ಒಳಗಡೆ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ದಟ್ ಡೇಂಜರ್ಸ್ ಆಲ್ಸೋ. ಓಕೆ. ಗೋಯಿಂಗ್ ಥ್ರೂ ದಟ್, ಪಾಸಿಂಗ್ ಥ್ರೂ ಇಟ್. ಓಕೆ. ಆ್ಯಂಡ್ ಇವನ್ ದ ಟೆಂಪರೇಚರ್ ಇಸ್ ಲೋ ಇನ್ ದೀಸ್ ಏರಿಯಾಸ್. ಓಕೆ. ಸೊ ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ್ಯಂಡ್ ನಾನು ಫಸ್ಟ್ ಟೈಮ್ ಹೋಗುವಾಗ ಕುಂಭು ಐಸ್ ಫಾಲಿಗೆ ಆವಾಗ ಟೆಂಪ್ರೇಚರ್ ಸಹ ಕಡಿಮೆ ಇತ್ತು, ಮತ್ತು ವಿಂಡ್ ಸ್ಪೀಡ್ ಸಹ ಜಾಸ್ತಿ ಇತ್ತು, ಲೈಕ್ 20-25 km/h. ಓಕೆ. ಆ ಸ್ಪೀಡಲ್ಲಿ ಎಲ್ಲ ಸ್ನೋ ಎಲ್ಲ ಪೌಡರ್ ಹಾಕುವಾಗ ಹಾಗೆ ಬರ್ತದೆ, ಮತ್ತು ಅದು ಎಲ್ಲ ಮೈ ಮೇಲೆ ಎಲ್ಲ ತಾಗಿರ್ತದೆ, ಮತ್ತು ಅದು ಫ್ರೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ವಿ ಹ್ಯಾವ್ ಟು ಕಮ್ ಆಲ್ವೇಸ್ ಕೀಪ್ ಆನ್ ಜಸ್ಟ್ ಫ್ಲಟರಿಂಗ್ ಇಟ್ ಔಟ್. ಹರ್ಷದ್, ವಾಟ್ ಈಸ್ ದ ಪಾರ್ಟ್ ಆಫ್ ಶೆರ್ಪಾ? ನಿಮ್ಮ ಜೊತೆ ಶೆರ್ಪಾ ಇರ್ತಾರಲ್ಲ, ಅವ್ರ ಪಾತ್ರ ಏನಿರುತ್ತೆ ನಿಮ್ಮ ಜೊತೆ ಬಂದಾಗ? Sherpa basically he belongs to the same region. Okay. So as a local person he knows the weather also good. Okay. How is it changing? ಮತ್ತೆ ಏನು ಚೇಂಜಸ್ ಆಗ್ತಾ ಇದೆ. Okay. ಅದು ಬಿಟ್ಟು ಅವ್ರದ್ದು ಲೋಕಲ್ ಕಾಂಟ್ಯಾಕ್ಟ್ಸ್ ಇದೆ. ದ ಮೇನ್ ಪಾರ್ಟ್ ಆಫ್ ಹಿಸ್ ಕ್ಲೈಂಬಿಂಗ್ ಇಸ್ ಎಕ್ಸ್ಪೀರಿಯನ್ಸ್ ಶೇರ್ ಆಗುತ್ತೆ, ಹೌ ಟು ಕ್ಲೈಂಬ್, ಫ್ರಮ್ ವೇರ್ ಟು ಟೇಕ್ ದ ರೋಡ್. ಅದಾದಮೇಲೆ ಅವ್ರಿಗೆ ಅಕ್ಲಿಮಟೈಸೇಷನ್ ಮಾಡಲಿಕ್ಕಿಲ್ಲ. ಟಿಲ್ 24,000 ಫೀಟ್ ದೇರ್ ಬಾಡಿ ಇಸ್ ನ್ಯಾಚುರಲಿ ಅಡಾಪ್ಟೆಡ್ ಟು ಕ್ಲೈಂಬ್ ಔಟ್ ದೇರ್. ಓ ಓಕೆ. ಸೊ ಇಫ್ ಇನ್ ಕೇಸ್ ಐ ಆಮ್ ನಾಟ್ ಅಕ್ಲಿಮಟೈಸ್ಡ್, ಹಿ ಕ್ಯಾನ್ ಟೆಲ್ ಮಿ ದಟ್ ನೀವು ಅಕ್ಲಿಮಟೈಸ್ ಆಗಲಿಲ್ಲ. ಅಕ್ಲಿಮಟೈಸ್ ಆಗಲಿಲ್ಲ ಅಂದರೆ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಕೆಲವೊಮ್ಮೆ ಇದು ಬ್ರೈನ್ ಮತ್ತು ಲಂಗ್ಸಲ್ಲಿ ಸ್ವೆಲ್ಲಿಂಗ್ ಬರ್ತದೆ, ಬಿಕಾಸ್ ಆಫ್ ಎಕ್ಸ್ಟ್ರಾ ವಾಟರ್ ಫ್ರಮ್ ಅವರ್ ಬಾಡಿ. ಕರೆಕ್ಟ್. ಸೊ ಇದು ಸೈನ್ಸ್, ಇಲ್ಲಾಂದ್ರೆ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಇದು ಶೇರ್ಪಾ ನಮಗೆ ಸರಿ ಹೇಳ್ಬೋದು, ವೆದರ್ ಇಟ್ ಹ್ಯಾಸ್ ಚೇಂಜ್ ಆರ್ ನಾಟ್. ಓಕೆ ಓಕೆ ರೈಟ್. ಸೊ ಹಿಯರ್ ವಿ ಕಮ್ ಟಿಲ್ ಕ್ಯಾಂಪ್ 1, ಕರೆಕ್ಟ್? ಬೇಸ್ ಕ್ಯಾಂಪಿಂದ ವಿ ಮೂವ್ ಆನ್ ಟು ಕ್ಯಾಂಪ್ 1. ಓಕೆ. ಕ್ಯಾಂಪ್ 1 ಅಲ್ಲಿ ಏನೇನೆಲ್ಲ ಆಯಿತು ಅಂತ ನೀವು ಹೇಳಿದ್ರಿ. ಸೊ ಕ್ಯಾಂಪ್ 1ಗೆ ನೀವು 19th ಏಪ್ರಿಲ್ಗೆ ರೀಚ್ ಆದ್ರಿ. ಸೊ ವಾಟ್ ವಾಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ಮುಂದಿನ ಹೆಜ್ಜೆ ಏನಿತ್ತು? ಸೊ ಇದ್ರಿಗೆ ನಾವು ಹೋಗ್ಲಿಕ್ಕೆ ರೊಟೇಷನ್ಸ್ ಮಾಡ್ತಾ ಇದ್ವಿ. ಲೈಕ್ ಫ್ರಮ್ 5,000 ಮೀಟರ್ಸ್ ಫಸ್ಟ್ ಐ ಕ್ಲೈಂಬ್ ಟಿಲ್ 7,000 ಮೀಟರ್ಸ್. ಅದಾದಮೇಲೆ ನಾನು 6,000 ಮೀಟರ್ಸ್ ಮೇಲೆ ಹೋಗಿ ಒಂದಿನ ನಿಲ್ಕೊಂಡು ಬಂದೆ. ಸೊ ಫಾರ್ ಮೈ ಫಸ್ಟ್ ರೊಟೇಷನ್ ನಾನು ಕ್ಯಾಂಪ್ 1ಗೆ ಹೋಗಲಿಕ್ಕೆ 23rd ಏಪ್ರಿಲ್ ನಾನು ಚಾಲು ಮಾಡಿದ್ದೆ. ಏಪ್ರಿಲ್ 23ಗೆ ಮತ್ತೆ ನೀವು ಸ್ಟಾರ್ಟ್ ಮಾಡಿದ್ರಿ, ಕರೆಕ್ಟ್ ಅಲ್ಲ? From Camp 1 you started? From Camp 1 I started. Okay, fine. And you went then to where? I went to Camp 2 and I again came back to Camp 1. Why you went and came back? So from Camp 1 to Camp 2 it is only 1,000 feet difference, 1,500. Okay. And ಇದು 1,500 ಡಿಫ್ರೆನ್ಸ್ ಅಲ್ಲಿ ನಾವು ಮೇಲೆ ಹೋಗಿ ಕೆಳಗಡೆ ಬಂದ್ರೆ ಅದು ಟೈಮ್ ಸಿಕ್ಕತ್ತೆ ಫಾರ್ ಮೈ ಬ್ಲಡ್ ಸೆಲ್ಸ್ ಟು ಗೆಟ್ ಮೋರ್ ಆಕ್ಸಿಜನ್. ಸೊ ದಟ್ ಈಸ್ ಹೌ ವಿ ಅಕ್ಲಿಮಟೈಸ್. ಓಕೆ. ಮತ್ತೆ ಇದು ಶಿಫ್ಟ್ ಅಲ್ಲಿ ನಾವು ಸ್ವಲ್ಪ ಏನ ಸಾಮಾನು ಬೇಕು ಮೇಲೆ ಹೋಗ್ಲಿಕ್ಕೆ, ಅದು ನಾವು ಕ್ಯಾಂಪ್ 2 ಅಲ್ಲಿ ಹಾಕಿ ಅದೆಲ್ಲ ಕವರ್ ಮಾಡಿ ವಾಪಸ್ ಬರ್ತೇವೆ.
ಓಕೆ ಸೊ ನೆಕ್ಸ್ಟ್ ಟೈಮ್ ಐ ಹ್ಯಾವ್ ಟು ಕ್ಯಾರಿ ಲೆಸ್ ಲಗೇಜ್. ಓ ರೈಟ್. ಓಕೆ 1000 ಏಪ್ರಿಲ್ 23 ಸ್ಟಾರ್ಟ್ ಮಾಡಿ ಯಾವಾಗ ರೀಚ್ ಆದ್ರಿ ಕ್ಯಾಂಪ್ 2ಗೆ? ಸೇಮ್ ಡೇ ನಾವು ರೀಚ್ ಆಗಿ ವಾಪಸ್ ಬರ್ತೀವಿ. ವಾಪಸ್ ರೀಚ್ ಆದ್ರಿ ವಾಪಸ್ ಬಂದ್ರಿ? ಜಸ್ಟ್ 1000 ಫೀಟ್? 1500 ಫೀಟ್. ಓಕೆ ಫೈನ್. ಹಾಗಾದ್ರೆ ಏಪ್ರಿಲ್ 23 ತನಕ ಇಲ್ಲಿ ಇಷ್ಟ ಆಯ್ತು ಈಗ. ಹೌದಾ? ಕರೆಕ್ಟ್. ನೋ ಸೊ ಯು ಆರ್ ಅಗೇನ್ ಬ್ಯಾಕ್ ಇನ್ ಕ್ಯಾಂಪ್ 1 ನಾವು? ಅಗೇನ್ ಬ್ಯಾಕ್ ಟು ಕ್ಯಾಂಪ್ 1. Okay. ಮತ್ತೆ 24th ವಾಪಸ್ ನಾನು ಬೇಸ್ ಕ್ಯಾಂಪ್ ಬಂದಿದ್ದೆ. ಓಕೆ ಫೈನ್. ಓಕೆ ರೈಟ್. ಏಪ್ರಿಲ್ 24 ಪುನಃ ಬೇಸ್ ಕ್ಯಾಂಪಿಗೆ ಬಂದ್ರಿ? ಹೌದು. ಪುನಃ ಎಷ್ಟು ಫೀಟ್ ಕೆಳಗಡೆ ಬಂದ್ರಿ ಹಾಗಾದ್ರೆ ಟೋಟಲ್? 3500 ಫೀಟ್ ಬ್ಯಾಕ್. ಓಕೆ. ವೈ ಮತ್ತೆ ಬೇಸ್ ಕ್ಯಾಂಪ್ ಇಂದ ಮೇಲೆ ಯಾಕೆ ವಾಪಸ್ ಬಂದ್ರಿ ಮತ್ತೆ ಪುನಃ ಬೇರೆ ಕೆಲ ಥಿಂಗ್ಸ್ ಎಲ್ಲ ತಗೊಂಡು ಹೋಗೋದಕ್ಕೆ? ಹೌದು, ಬೇರೆ ಎಲ್ಲ ಥಿಂಗ್ಸ್ ತಗೊಂಡು ಹೋಗ್ಲಿಕ್ಕೆ. ಮತ್ತೆ ಫಾರ್ ಅಬೌವ್ 20,000 ಫೀಟ್ ಜಾಸ್ತಿ ದಿನ ಇದ್ರೆ ನಮ್ದು ಬಾಡಿ ರೀಕೂಪ್ ಆಗೋದಿಲ್ಲ, ಅಂದ್ರೆ ಎನರ್ಜೈಸ್ ಆಗೋದಿಲ್ಲ. ಎಷ್ಟು ನಾವು ಎನರ್ಜಿ ಹಾಕಿದ್ವಿ ಕ್ಯಾಂಪ್ 1 ತನಕ ಬರ್ಲಿಕ್ಕೆ, ಕ್ಯಾಂಪ್ 2 ತನಕ ಹೋಗ್ಲಿಕ್ಕೆ, ಸೊ ಅದು ಎನರ್ಜಿ ವಾಪಸ್ ರಿಕೂಪ್ ಮಾಡ್ಲಿಕ್ಕೆ ಬೇಸ್ ಕ್ಯಾಂಪ್ ಬರಬೇಕು. ಓಕೆ. ಸೊ ಬೇಸ್ ಕ್ಯಾಂಪ್ ಇಲ್ಲಾಂದ್ರೆ ಅಲ್ಲಿಂದ ಕೆಳಗಡೆ ಹೋಗಿದ್ರೆ ಇನ್ನ ಎನರ್ಜಿ ಎನರ್ಜೈಸ್ ಆಗುತ್ತೆ. ಓಹೋ ವೆರಿ ನೈಸ್. ಓಕೆ. ಸೊ ಏಪ್ರಿಲ್ 24ಗೆ ಮತ್ತೆ ನೀವು ಬೇಸ್ ಕ್ಯಾಂಪಿಗೆ ಬಂದ್ರಿ, ಕರೆಕ್ಟ್ ಅಲ್ಲ? ಹೌದು. ಓಕೆ. ಅಲ್ಲಿಂದ ಮತ್ತೆ ಏನಾಯ್ತು ಅಂತ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ಬಟ್ ಅದಕ್ಕಿಂತ ಮುಂಚೆ ಒಂದು ಒನ್ ಪರ್ಸನಲ್ ಕ್ವೆಶನ್ಸ್. ಈ ಟೋಟಲ್ ಎವರೆಸ್ಟ್ ಬಿಟ್ಟು ಹರ್ಷದ್ ಟೋಟಲ್ ಇಯರ್ಸ್ ಆಫ್ ಕ್ಲೈಂಬಿಂಗ್ ಎಷ್ಟಾಗಿರ್ಬೋದು ನಿಮ್ಮ ಲೈಫಲ್ಲಿ ಈಗ ಅಂತ? ಕ್ಲೈಂಬಿಂಗ್ ಇಸ್ ಫ್ರಮ್ ಸಿನ್ಸ್ ಚೈಲ್ಡ್ಹುಡ್. ಪ್ರೊಫೆಷನಲ್ ಕ್ಲೈಂಬಿಂಗ್ ಅಂದ್ರೆ ಹಿಮಾಲಯನ್ ಕ್ಲೈಂಬಿಂಗ್ ಆಯ್ತು, ಮತ್ತೆ ರಾಕ್ ಕ್ಲೈಂಬಿಂಗ್ ಅಂದ್ರೆ ಟೆಕ್ನಿಕಲ್ ಕ್ಲೈಂಬ್. ಓಕೆ. ಅದಕ್ಕೆ ಅದು ಮಾಡುವಾಗ ಇದು 12 ಇಯರ್ಸ್ ಆಗಿದೆ ಇವಾಗ. 12 ವರ್ಷದಿಂದ ಕ್ಲೈಂಬಿಂಗ್ ಈಗ. ಸೊ ಎಲ್ಲೆಲ್ಲಿ ಗುಡ್ಡ ಇದೆ, ಎಲ್ಲೆಲ್ಲಿ ಬೆಟ್ಟ ಇದೆ, ಅಲ್ಲಿ ಹತ್ತೋದಕ್ಕೆ ನಿಮ್ಮ ಯಾವತ್ತು ನಿಮ್ದೊಂದು ಇರಾದೆ, ಕರೆಕ್ಟ್? ಹೌದು. ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಟ್ರೆಕ್ಕಿಂಗ್ ಮಾಡಿದ್ದಿಲ್ಲ ನೀವು? ಕರ್ನಾಟಕದಲ್ಲಿ ನಾನು ಟ್ರೆಕ್ಕಿಂಗ್ ಮಾಡಲಿಲ್ಲ, ಆದ್ರೂ ಸಹ ನಾನು ಕರ್ನಾಟಕದಿಂದ ಸೈಕ್ಲಿಂಗ್ ಮಾಡಿದ್ದೆ. ಓಹೋ. ಎಲ್ಲಿಂದ ಎಲ್ಲಿ ತನಕ? ಪುಣೆ ಕನ್ಯಾಕುಮಾರಿ ಸೈಕ್ಲಿಂಗ್ ಹೋಗುವಾಗ ಓಕೆ ನಾನು ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿಂದ ಬ್ಯಾಂಗ್ಳೂರ್ ತನಕ NH4 ರೂಟಿಂದ ಹೋಗ್ತಾ ಇದ್ದೆ. ಓಕೆ ಓಕೆ ಓಕೆ. ಸೊ ಧಾರವಾಡ ಮತ್ತೆ ತುಮಕೂರು ಇದೆಲ್ಲ ಸಿಟೀಸ್ ಮಾಡಿ ನಾನು ಹೋಗ್ತಾ ಇದ್ದೆ ಮುಂದೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ ವೀಕ್ಷಕರೇ, ಸೊ ನಾವೀಗ ಹರ್ಷದ್ ಅವ್ರ ಮಾತಿನ ಜೊತೆಗೆ ನಾವು ಒಂಥರ ಮೌಂಟ್ ಎವರೆಸ್ಟ್ ಹತ್ತದಂಗೆ ಆಗ್ತಾ ಇದೆ ನಮ್ಗೆ ಈಗ. ಬೇಸ್ ಕ್ಯಾಂಪು ಅದೊಂದು ಇಮ್ಯಾಜಿನೇಷನ್, ಅದು ಬೇಸ್ ಕ್ಯಾಂಪು, ಅಲ್ಲಿಂದ ಮತ್ತೆ ಕ್ಯಾಂಪ್ 1ಗೆ ಹೋಗೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಕ್ಯಾಂಪ್ 1ಇಂದ ಕ್ಯಾಂಪ್ 2ಗೆ ಹೋಗೋದು, ಮತ್ತೆ ಕೆಳಗಡೆ ಬರೋದು. ಸೊ ಆಲ್ ದೀಸ್ ಥಿಂಗ್ಸ್. ಸೊ ವಿ ಗೋಯಿಂಗ್ ಟು ಟೇಕ್ ಅ ಬ್ರೇಕ್ ಹರ್ಷದ್. ಈಗ ನನಗೆ ಒಂದು ಕಥೆ ನೆನಪಾಗ್ತಿದೆ. ಈ ಕಥೆಯನ್ನು ಷಡಕ್ಷರಿ ಅವ್ರ ಪುಸ್ತಕ ಕ್ಷಣ ಹೊತ್ತು ಆಣಿಮುತ್ತು ಅಲ್ಲಿ ಓದಿದಂಥ ನೆನಪು. ಮೇ 29, 1953 ಒಂದು ಐತಿಹಾಸಿಕವಾದಂಥ ದಿನ. ಯಾಕೆ ಅಂತಂದರೆ ಆವತ್ತಿನ ದಿನ ತೇನ್ಸಿಂಗ್ ಮತ್ತು ಹಿಲ್ಲರಿ ಅವರು ಮೊದಲನೇ ಬಾರಿಗೆ ಎವರೆಸ್ಟ್ ಪರ್ವತವನ್ನು ಹತ್ತಿದ್ರು. ಈ ಕಥೆ ಇಲ್ಲಿಗೆ ಮುಗಿಯಲ್ಲ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇದ್ವಿ ಹರ್ಷದ್ ರಾವ್ ಜೊತೆ, ಹೂಸ್ ಅ ಒನ್ ಹೂಸ್ ಬೀನ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು ನಾವು, ಅಲ್ಲ? ಪ್ರಪಂಚದ ಅತ್ಯಂತ ಎತ್ತರದ ಶಿಖರ 8840 ಫೀಟ್, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್ ಹರ್ಷದ್? ವೆಲ್ಕಮ್ ಬ್ಯಾಕ್ ಫಸ್ಟ್ ಆಫ್ ಆಲ್. 8840 ಫೀಟ್, ಯಾ ಕರೆಕ್ಟ್? 8848 ಮೀಟರ್ಸ್ ಎಕ್ಸಾಕ್ಟ್ಲಿ. ದರ್ ಇಸ್ ಆಲ್ವೇಸ್ ಅ ಕನ್ಫ್ಯೂಷನ್ ನನಗೆ. ನಾವು ಮ್ಯಾಥ್ಸ್ ಅಲ್ಲಿ ಭಾಳ ಹಿಂದೆ ಮುಂಚಿನಿಂದ ಒಂದು ಕಡಿಮೆ ಜಸ್ಟ್ ಒಂದು 40-45 ಪಾಸ್ ಆಗ್ತದೆ. ನಮ್ಗೆ ಫೀಟು ಮೀಟ್ರಲ್ಲಿ ಆಗ ಕನ್ಫ್ಯೂಸ್ ಆಗ್ತಾಯಿತ್ತು. ನೆವರ್ದಲೆಸ್. ಸೊ ಆ ಸ್ಟೋರಿ ನಾ ಹೇಳ್ತಾ ಇದ್ನಲ್ಲ ವೀಕ್ಷಕರೇ, ಆವಾಗ ತೇನ್ಸಿಂಗ್ ಹಿಲ್ಲರಿ ಅವರು ಹತ್ತಿ ಕೆಳಗಡೆ ಬಂದ ತಕ್ಷಣ ಅವರಿಗೆ ಪತ್ರಕರ್ತರು ಒಂದು ಪ್ರಶ್ನೆನ ಕೇಳ್ತಾರೆ. ಒಬ್ಬರು ಪತ್ರಕರ್ತರು ತೇನ್ಸಿಂಗ್ ಅವ್ರಿಗೆ ಪ್ರಶ್ನೆನ ಕೇಳ್ತಾರೆ, ತೇನ್ಸಿಂಗ್ ಅವರೇ, ನಿಮಗೆ ಈ 40 ವರ್ಷದಲ್ಲಿ ನಾವು ದೆನ್ ಹಿ ವಾಸ್ 40 ಇಯರ್ಸ್, ಅವ್ರಿಗೆ ಯಾವಾಗ 40 ವರ್ಷ ಆಗಿತ್ತು. ಸೊ ಈ 40ನೇ ವಯಸ್ಸಿನಲ್ಲಿ ನೀವು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಿರಲ್ಲ, ಈ ವಯಸ್ಸಿನಲ್ಲಿ ನಿಮಗೆ ಈ ಸಾಧನೆ ಮಾಡೋದಕ್ಕೆ ನಿಮಗೆ ಹೇಗೆ ಸಾಧ್ಯ ಆಯಿತು ಮತ್ತು ನಿಮಗೆ ಯಾರು ಸ್ಫೂರ್ತಿ ಅಂತ. ಅಷ್ಟೊತ್ತಿಗೆ ತೇನ್ಸಿಂಗ್ ಅವರು ಆ ಪತ್ರಕರ್ತರಿಗೆ ಹೇಳ್ತಾರೆ, ನಾನು 40ನೇ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಏರಿದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಆವಾಗ ಪತ್ರಕರ್ತರಿಗೆ ಒಂದು ಶಾಕ್ ಆಗಿಬಿಡುತ್ತೆ. ಸೊ ಅವ್ರು ಮತ್ತೆ ಪ್ರತಿಯಾಗಿ ಒಂದು ಪ್ರಶ್ನೆ ಕೇಳ್ತಾರೆ, ಮತ್ತಿನ್ನು ಯಾವಾಗ ನೀವು ಹತ್ತಿದ್ದು ಅಂತ. ಆವಾಗ ತೇನ್ಸಿಂಗ್ ಅವರು ಉತ್ತರ ಕೊಡ್ತಾರೆ, ನಾನು ನನ್ನ 10ನೇ ವಯಸ್ಸಿನಲ್ಲಿಯೇ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದ್ದೆ. ಅರೆ ವಾ, ಇದು ಹೇಗೆ ಅಂತ. ಆವಾಗ ಅವ್ರು ಮತ್ತೆ ಉತ್ತರ ಕೊಡ್ತಾರೆ, ನಾನು ನನ್ನ 10ನೇ ವಯಸ್ಸಿನಲ್ಲಿ ನಾನು ಮಾನಸಿಕವಾಗಿ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರೋದಕ್ಕೆ ಶುರು ಮಾಡಿದೆ. ಈಗ 40ನೇ ವಯಸ್ಸಿನಲ್ಲಿ ನಾನು
ಫಿಸಿಕಲಿ ಹತ್ತು ಇಳಿದಿದ್ದೀನಿ ಅಂತ. ದ್ಯಾಟ್ಸ್ ವಾಟ್ ತೆನ್ಸಿಂಗ್ ಅವ್ರು ಹೇಳ್ತಾರೆ. ಕತೆ ಇಲ್ಲಿಗೆ ಮುಗಿಯಲ್ಲ, ಇದು ಮತ್ತೆ ಹೇಳ್ತೀನಿ ನಾನೀಗ ನಿಮ್ಮ ಕತೆನ ಕೇಳೋದಕ್ಕೆ ಬರ್ತಾ ಇದ್ದೀನಿ ಈಗ. ಸೊ ನಾವೀಗ ಎಲ್ಲೋದ್ವಿ ಈಗ? ಬೇಸ್ ಕ್ಯಾಂಪಿಂದ ಕ್ಯಾಂಪ್ 1ಗೆ ಹೋದ್ವಿ, ಕ್ಯಾಂಪ್ 1ಗೆ ಹೋಗಿ 2ಗೆ ಹೋಗಿ ಮತ್ತೆ ಕೆಳಗೆ ವಾಪಸ್ ಬಂದಿದ್ವಿ. ಕರೆಕ್ಟ್. ಈಗ ಮತ್ತೆ ಹತ್ಬೇಕೀಗ, ಇವಾಗ ವಾಪಸ್ ಚಾಲು ಮಾಡ್ತೀವಿ. ಈಗ ಎಲ್ಲಿಗೆ? ಬೇಸ್ ಕ್ಯಾಂಪಿಂದ ಚಾಲು ಮಾಡ್ಬೇಕಾ ಈಗ? ಹೌದು, ಬೇಸ್ ಕ್ಯಾಂಪಿಂದ ಚಾಲು ಮಾಡಬೇಕು. ಓಕೆ, ಸೆಕೆಂಡ್ ರೊಟೇಷನ್. ರೈಟ್. ಅಲ್ಲಿಂದ ಮತ್ತೆ ಏನಾಯ್ತು ಅಂತ ನೀವು ಟೇಕ್ ಓವರ್ ಮಾಡಿ. ಆಯಿತು, ಸರಿ. ನಾನು ಶುರು ಮಾಡಿದ್ದೆ ವಾಪಸ್ ಬೇಸ್ ಕ್ಯಾಂಪಿಂದ 28 ಏಪ್ರಿಲಿಗೆ. ಸೊ 28 ಏಪ್ರಿಲ್ ನಾವು ಕ್ಯಾಂಪ್ 2 ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಫ್ರಮ್ ಬೇಸ್ ಕ್ಯಾಂಪ್ ಡೈರೆಕ್ಟ್ಲಿ ನಾವು ಕ್ಯಾಂಪ್ 2 ಹೋಗ್ತಾ ಇದ್ದೀವಿ. ಫೈನ್. ಸೊ ಕ್ಯಾಂಪ್ 1 ಸ್ವಲ್ಪ ಕೆಳಗಡೆ ಬರುವಾಗ ಕುಂಭವಾಯ್ಸಲ್ಲಿ ಒಂದು ಅವಲಾಂಚ್ ಆಯಿತು. ಮತ್ತೆ ಅದರ ರೂಟಲ್ಲಿ ಏನೆಲ್ಲ ನಾವು ಹಾಕಿದ್ವಿ, ಲ್ಯಾಡರ್ಸ್, ರೋಪ್, ಅದೆಲ್ಲ ಕಟ್ ಆಗಿತ್ತು. ಸೊ ವಿ ಅಗೇನ್ ಟು ರಿಟರ್ನ್ ಟು ಬೇಸ್ ಕ್ಯಾಂಪ್ ದ ಸೇಮ್ ಡೇ. ಸೊ ಅಗೇನ್ ಸ್ಟಾರ್ಟೆಡ್ ಫಾರ್ ಕ್ಯಾಂಪ್ 2 ದ ನೆಕ್ಸ್ಟ್ ಡೇ ಆನ್ 29th ಏಪ್ರಿಲ್. ದ 29th ಏಪ್ರಿಲ್ ನಾವು ಕ್ಯಾಂಪ್ 2 ರೀಚ್ ಆಗಿದ್ವಿ. 29th ರೀಚ್ ಆಗಿದ್ವಿ. ಓಕೆ, ಆಫ್ಟರ್ ಲೈಕ್ 12 hours ಆಫ್ ವಾಕಿಂಗ್ ಫ್ರಮ್ ಬೇಸ್ ಕ್ಯಾಂಪ್. ಓಕೆ. ಸೊ ಆ ದಿನ ನಾವು ಕ್ಯಾಂಪ್ 2 ಅಲ್ಲಿ ಸ್ಟೇ ಮಾಡಿದ್ವಿ. ಓಕೆ. ಅಲ್ಲಿ ಸ್ಟೇ ಹೇಗಿರುತ್ತೆ ಹರ್ಷದ್? ವಿಚಿತ್ರವಾಗಿರುತ್ತಲ್ಲ ಅಲ್ಲಿ ಸ್ಟೇ ಎಲ್ಲ, ಹೇಗಿರುತ್ತೆ? ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಎಲ್ಲ ಕೆಳಗಡೆಯಿಂದ ಟೆಂಟ್ಸ್ ತಗೊಂಡು ಹೋಗ್ಬೇಕು, ಎಲ್ಲ ಹೊತ್ಕೊಂಡೆ ಹೋಗೋದು? ನಾವೇ ತಗೊಂಡು ಹೋಗ್ಬೇಕು. ನೀವು ಎಷ್ಟು ಜನ ಹತ್ತಿದ್ರಿ? ಇವಾಗ ಎವ್ರಿ ಟೈಮ್ ದೇರ್ ಆರ್ ಡಿಫ್ರೆಂಟ್ ಪರ್ಸನ್ಸ್ ವಿತ್ ಮೀ. ಓಕೆ. ಈಚ್ ಒನ್ ಹ್ಯಾಸ್ ಇಸ್ ಓನ್ ರೊಟೇಷನ್. ಓಕೆ. ಸೊ ನಂದು ರೊಟೇಷನ್ ಕ್ಯಾಂಪ್ 2 ಹೋಗುವಾಗ ನಾವು 4-5 ಜನ ಇದ್ದಿದ್ವಿ. ಓಕೆ. ಕಡಿಮೆ ಇತ್ತು ಫ್ರಮ್ ಕ್ಯಾಂಪ್ 1. ಒಬ್ರಿಗೊಬ್ರಿಗೆ ಪರಿಚಯ ಇತ್ತು ನಿಮಗೆ? ಹೌದು, ಒಬ್ರಿಗೆ ಪರಿಚಯ ಇರ್ತದೆ. ಅದು ಬಿಟ್ಟು ನಾವು ಕ್ಲೈಂಬಿಂಗ್ ಮಾಡುವಾಗ ಜಾಸ್ತಿ ಅಂದರೆ ಯಾರ ಜೊತೆ ಮಾತಾಡೋದಿಲ್ಲ, ಯಾರು ಸಹ ಮಾತಾಡೋದಿಲ್ಲ, ಟು ಕನ್ಸರ್ವ್ ಎನರ್ಜಿ ಆಲ್ಸೋ. ಹೌದಾ? ಅಟ್ ದಟ್ ಹೈಟ್. ಬಟ್ ಇಫ್ ಯು ವಾಂಟ್ ಟು ಕಮ್ಯುನಿಕೇಟ್, ಈಗ ನೀವು ಹತ್ತುತ್ತಾ ಇರಬೇಕಾದ್ರೆ ನೀವೆಲ್ಲೋ ಮುಂದಿರ್ಬೋದು, ಇಲ್ಲ ನೀವೆಲ್ಲೋ ಹಿಂದಿರ್ಬೋದು, ಅವನು ಇನ್ನೆಲ್ಲೋ ಇರ್ಬೋದು, ಅವಳು ಇನ್ನೆಲ್ಲೋ ಇರ್ಬೋದು, ಬಟ್ ಹೌ ಇಸ್ ದ ಕಮ್ಯುನಿಕೇಶನ್? ಏನೂ ಇರೋದಿಲ್ಲ. ಹೌದು, ಇವಾಗ ಈ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಕಮ್ಯುನಿಕೇಟ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಕಮ್ಯುನಿಕೇಶನ್ ನಾವು ಏನು ಮಾತಾಡೋದಿಲ್ಲ ಅಲ್ಲಿ. ಸೊ ಏನು ಮಾತಾಡ್ಬೇಕು ನೀವು ಆ್ಯಕ್ಚುಲಿ? ಕಮ್ಯುನಿಕೇಶನ್ ಅಂದರೆ ಯಾರಾದರೂ ನಂದು ಮೊದಲೇ ಲ್ಯಾಡರ್ ಹತ್ತಾ ಇದ್ರೆ ಅವ್ರ ಮೇಲೆ ಹೋದ ಮೇಲೆ ನನಗೆ ಗೊತ್ತಾಗೋದಿಲ್ಲ ಅವ್ರು ಕಂಪ್ಲೀಟ್ ಮಾಡ್ತಾರೆ ಇಲ್ಲ. ಓಕೆ. ಸೊ ಹಿ ಹ್ಯಾಸ್ ಟು ಕಮ್ಯುನಿಕೇಟ್ ಫ್ರಮ್ ದೇರ್. ಕೆಲವೊಮ್ಮೆ ಅವ್ರು ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ವಾಕಿ ಟಾಕಿಯಲ್ಲಿ ಮಾಡ್ತೇವೆ. ನಿಮ್ಮ ವಾಯ್ಸ್ ಅವರಿಗೆ ಅಲ್ಲಿ ಕೇಳಿಸುತ್ತಾ? ಒಬ್ಬರೊಬ್ರು ಮಾತಾಡ್ಬೋದಾ? ಇಲ್ಲ, ವಾಕಿ ಟಾಕಿಯಲ್ಲಿ ಕ್ಲಿಯರ್ ಆಗುತ್ತೆ. ಡೈರೆಕ್ಟ್ಲಿ ಸಹ ವಾಯ್ಸ್ ಬರ್ತದೆ. ಕೆಲವೊಮ್ಮೆ ವಿಂಡ್ ಇದ್ರೆ ವಾಯ್ಸ್ ಬರೋದಿಲ್ಲ. ಸೊ ಅಟ್ ದಟ್ ಟೈಮ್ ವಾಕಿ ಟಾಕಿ ಯೂಸ್ ಮಾಡ್ತಾರೆ. ಓಕೆ. ಇಲ್ಲಾಂದರೆ ಸಿಗ್ನಲಿಂಗ್ ಇದೆ, ಅಂದರೆ ರಾತ್ರಿ ಕ್ಲೈಂಬಿಂಗ್ ಮಾಡುವಾಗ ಟಾರ್ಚಿಂದ ಸಿಗ್ನಲಿಂಗ್ ಕೊಡ್ತೇವೆ. ಸೊ ಲೈಕ್ ಡೈರೆಕ್ಟ್ ಕಮ್ಯುನಿಕೇಶನ್ ವಾಯ್ಸಿಂದ, ಇಲ್ಲಾಂದರೆ ಲೈಕ್ ಗೆಸ್ಚರ್ ಕಮ್ಯುನಿಕೇಶನ್ ಅದು ಸಹ ಮಾಡ್ತೇವೆ. ಓಕೆ, ಫೈನ್. ಸೊ ಕ್ಯಾಂಪ್ 2ಗೆ ನೀವು ಏಪ್ರಿಲ್ 29ಗೆ ರೀಚ್ ಆಗ್ತೀರಿ. ಸೊ ಹಾಗಾದರೆ ಏಪ್ರಿಲ್ 6th ಇಂದ 29th ಅಂತಂದರೆ ಎಷ್ಟು ದಿನ ಆಯ್ತು ಈಗ? 23 days ಆಯಿತು, ಕರೆಕ್ಟ್ ಅಲ್ಲ? ಏಪ್ರಿಲ್ 6th you started now? Yeah. From April 6th to April 29 is 23 days now. Okay, fine. What happened? Okay, Camp 2 reach ಆದ್ಮೇಲೆ ಏನಾಯ್ತು ಮತ್ತೆ? ಕ್ಯಾಂಪ್ 2 ರೀಚ್ ಆದಮೇಲೆ ನಮಗೆ ಟೆಂಟ್ ಹಾಕಬೇಕಾಗಿತ್ತೆ. ಮತ್ತು ವಾಪಸ್ ಅದೇ ಕ್ಯಾಂಪ್ 1 ಎಲ್ಲ ತಯಾರಿ ಮಾಡಿದ್ವಿ. ಹಾಗೆ ಇಲ್ಲಿ ಸಹ ಕಿಚನ್ ಟೆಂಟ್ ಹಾಕಿ ಮತ್ತು ವಾಟರ್ ಮಾಡಬೇಕಾಗತ್ತೆ ಫ್ರಮ್ ಐಸ್. ಹೌದಾ? ಮೆಲ್ಟಿಂಗ್ 1 liter ವಾಟರ್ ವಿ ನೀಡ್ 30 minutes ಟೈಮ್. ಹೌದಾ? ಯಾ. ಓಕೆ. ಸೊ ಅದು ಮಾಡಬೇಕು. ಮತ್ತು ಫಾರ್ ರೀಹೈಡ್ರೇಷನ್. ಓಕೆ. ಮತ್ತು ಅಲ್ಲಿ ಸಾಲ್ಟ್ ಸಿಕ್ಕೋದಿಲ್ಲ. ಸೊ ದಟ್ ಈಸ್ ದ ಬೇಸಿಕ್ ಪ್ರಾಬ್ಲಮ್. ಕರೆಕ್ಟ್. ಅಂದರೆ ನಮ್ಮಲ್ಲಿ ನೀರಲ್ಲಿ ಬರುವಾಗ ಸಾಲ್ಟ್ಸ್ ಮತ್ತು ಇಲೆಕ್ಟ್ರೋಲೈಟ್ಸ್ ಅದೆಲ್ಲ ಬರ್ತದೆ. ಅಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ ಇದೆಲ್ಲ ಸೆಪ್ರೇಟ್ಲಿ. ಓಕೆ. ಮತ್ತು ಇಲೆಕ್ಟ್ರೋಲೈಟ್ಸ್ ಮತ್ತು ಅದೆಲ್ಲ ಹೈಡ್ರೇಟ್ ಮಾಡಿದಾದ್ಮೇಲೆ ಬೇಸ್ ಕ್ಯಾಂಪಿಂದ ನಾವು ಪ್ಯಾಕ್ ಲಂಚ್ ತೊಗೊಂಡು ಬಂದಿದ್ವಿ. ಏನು ತೊಗೊಂಡ್ಬಂದಿದ್ರಿ? ಆವಾಗ ನಾವು ಫ್ರೈಡ್ ರೈಸ್ ತೊಗೊಂಡು ಬಂದಿದ್ವಿ. ಸೊ ಅದು ಫ್ರೈಡ್ ರೈಸ್ ಸ್ವಲ್ಪ ವಾಪಸ್ ರೀಹೀಟ್ ಮಾಡಿ ನಾವು ತಿಂದಿದ್ವಿ. ಓಕೆ. ರೀಹೀಟ್ ಹೇಗೆ ಮಾಡ್ತೀರಾ? ರೀಹೀಟ್ ಅಂದರೆ ವಾಪಸ್ ಅದೇ ಫ್ರೈ ಮಾಡೋದು. ಓಕೆ. ಅಲ್ಲ, ಅದು ಹೇಗೆ ಮಾಡ್ತೀರಾ ಅಲ್ಲಿ? ಫ್ರೈ ಹೇಗೆ ಮಾಡ್ತೀರಾ? ಒಂದು ಗ್ಯಾಸ್ ಸಿಲಿಂಡರ್ ಸಿಕ್ಕತ್ತೆ. ದಟ್ ಈಸ್ ವೆರಿ ಲೈಟ್, 200 grams. ಓಕೆ. ಚಿಕ್ಕದಿರ್ತದೆ ಅದು. ಇಟ್ ಗೋಸ್ ಅರೌಂಡ್ ಫಾರ್ 8-10 hours. ಓಕೆ. ಬ್ಯೂಟೇನ್ ಗ್ಯಾಸ್ ಹೇಳ್ತೇವೆ, ಅದೇ ಕೆಮಿಕಲ್ ಇರ್ತದೆ ಅದರಲ್ಲಿ. ಮತ್ತು ಅದು ಬರ್ನರ್ ಮೇಲೆ ನಾವು ಪ್ಯಾನ್ ಹಾಕಿ ಮಾಡ್ಬೋದು ಇದು ರೀಹೀಟ್. ಓಕೆ. ನೀವೆಲ್ಲರೂ ಫ್ರೈಡ್ ರೈಸ್ ತೊಗೊಂಡು ಹೋಗಿದ್ರಿ? ನಾನು ಫ್ರೈಡ್ ರೈಸ್ ತೊಗೊಂಡು ಹೋಗಿದ್ದೆ. ಮತ್ತು ನನ್ನ ಜೊತೆ ಎಲ್ಲ ಫಾರಿನರ್ಸ್ ಇದ್ರು. ಸೊ ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ ದೇ ಹ್ಯಾವ್. ಓಕೆ. ಸೊ ಅದು ತೊಗೊಂಡು ಹೋಗಿದ್ರು. ಆವತ್ತಲ್ಲೇ ಉಳ್ಕೊಂಡ್ರಿ? ರಾತ್ರಿ ಎಲ್ಲ ಮಲಗಿದ್ರಾ?
ಹೌದು, ಅಲ್ಲಿ ಆ ದಿನ ಎಲ್ಲ ಮಲ್ಕೊಂಡಿದ್ದಾರೆ. ಅಲ್ಲ, ನಿಮಗೆ ನಾನು ಕೇಳೋದು ಆ್ಯಕ್ಚುಲಿ, ನಾವು ಇತ್ತೀಚೆಗೆಲ್ಲ ಇಲ್ಲೆಲ್ಲ ಸುತ್ತಾಡೋದಕ್ಕೆಲ್ಲ ಹೋದಾಗ ಹೊಸ ಹೊಸ ಇದನ್ನೆಲ್ಲ ನೋಡಿದಾಗ, ಜಾಗಗಳನ್ನು ನೋಡಿದಾಗ ಏನೋ ಒಂದು ಲೆವೆಲಿನ ಎಕ್ಸೈಟ್ಮೆಂಟ್ ನಮ್ಮಲ್ಲಿ ಇರುತ್ತೆ. ಆ ಎಕ್ಸೈಟ್ಮೆಂಟಿಂದನೇ ನಮಗೆ ನಿದ್ದೆ ಬಂದಿರೋದಿಲ್ಲ. ಎಷ್ಟೋ ಸಲ ಏನೋ ಕಷ್ಟಪಟ್ಟು ಒಂದು ಎಕ್ಸಾಮಿಗೆ ಓದಿರ್ತೇವೆ ನಾವು, ಕಷ್ಟಪಟ್ಟು ಓದಿ ಅದನ್ನು ಸಕ್ಸಸ್ಫುಲ್ಲಾಗಿ ಫೇಸ್ ಮಾಡಿ ಬಂದಾಗ ಆ ಖುಷಿನಲ್ಲೇ ನಮ್ಗೆ ನಿದ್ದೆ ಬಂದಿರೋದಿಲ್ಲ. ನಿಮಗೆಲ್ಲ ನಿದ್ದೆ ಬಂದಿತ್ತಾ ಅಲ್ಲಿ? ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆಯಿಂದ ಆಗಿರ್ಬೋದು, ಆಗ್ತದೆ. ಸೊ ಹಾಗೆ ನಿದ್ರೆ ಬರೋದಿಲ್ಲ. ಸೊ ನೀವು ಜಸ್ಟ್ ಕ್ಲೋಸ್ ಮಾಡಿದ್ರೆ ಐಸ್ ಮತ್ತೆ ಥಿಂಕಿಂಗ್ ಸ್ಟಾಪ್ ಆಗಿದ್ರೆ ನೀವು ಟ್ರಾನ್ಸ್ ಅಂದರೆ ಡ್ರೀಮ್ಸ್ ಅಲ್ಲಿ ಹೋಗ್ತಾರೆ. ಸೊ ದಟ್ ಈಸ್ ಹೌ ಯು ಸ್ಲೀಪ್ ಆಕ್ಚುಲಿ, ದಟ್ ಈಸ್ ನಾಟ್ ಅ ಸ್ಲೀಪ್. ಓಕೆ ಓಕೆ. ಎಕ್ಸೈಟ್ಮೆಂಟ್ ಇರ್ತದೆ. ಅಲ್ಲ, ಟಯರ್ಡ್ನೆಸ್ ಬಗ್ಗೆ ನನಗೆ ಹೇಳಿ. ನೀವು ಎಷ್ಟು ಟಯರ್ಡ್ ಆಗ್ತೀರಾ, ಹೇಗೆ ಟಯರ್ಡ್ ಆಗ್ತೀರಾ, ಹೌ ಯು ಕೋಪ್ ಅಪ್ ವಿತ್ ದಟ್ ಟಯರ್ಡ್ನೆಸ್ ಅಂತ? ಟಯರ್ಡ್ನೆಸ್ ಎವ್ರಿ ಡೇ ಅಂದರೆ ಯಾವಾಗ ಅದು ಹೇಳಲಿಕ್ಕೆ ಆಗೋದಿಲ್ಲ. ಫಾರ್ ಕ್ಯಾಂಪ್ 2 ವೆನ್ ಐ ಪ್ರಿಪೇರ್ಡ್ ಮತ್ತು ನಾನು ಹೋಗಿದ್ದೆ ಬೇಸ್ ಕ್ಯಾಂಪಿಂದ. ಸೊ ಆ ದಿನ ಆಫ್ಟರ್ 3 hours ಕ್ಲೈಂಬಿಂಗ್ ವಿ ಹ್ಯಾಡ್ ಟು ಅಬೆಂಡನ್ ದ ಕ್ಲೈಮ್ ಅಗೇನ್, ಕಮ್ ಬ್ಯಾಕ್ 2 hours. ಸೊ ಅದು 5 hours ಕ್ಲೈಂಬಿಂಗೇ ಆಗಲಿಲ್ಲ. ದಟ್ ವಾಸ್ ಲೈಕ್ ಫೇಲಿಯರ್ ಔಟ್ ದೇರ್. ಸೊ ನೆಕ್ಸ್ಟ್ ಡೇ ನಾವು ಕ್ಯಾಂಪ್ 2 ಹೋಗಲಿಕ್ಕೆ ನಮಗೆ 12 hours ಹೋಗಬೇಕಾಗತ್ತೆ. ಸೊ ಇದು ಹೋಗಬೇಕಾಗಿದ್ರೆ ಅಟ್ 1 o'clock ಐ ಸ್ಟಾರ್ಟ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಅಟ್ ನೈಟಲ್ಲಿ 1 o'clock ಬ್ರೇಕ್ಫಾಸ್ಟ್ ಮಾಡಿ ಕ್ಲೈಂಬಿಂಗ್ ಮಾಡಬೇಕು. ಮತ್ತು ಡೈರೆಕ್ಟ್ ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಊಟ ಮಾಡ್ತೇನೆ. ಸೊ ಇದರಲ್ಲಿ ಎಲ್ಲ ಚೇಂಜ್ ಆಗ್ತಾ ಇರ್ತದೆ, ಅಂದರೆ ಫುಡ್ ಪ್ಯಾಟರ್ನ್ ಮತ್ತು ಲಿವಿಂಗ್ ಸರ್ವೈವಲ್ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಸೊ ವಿ ಹ್ಯಾವ್ ಟು ಅಡ್ಜಸ್ಟ್ ಆಲ್ವೇಸ್. ಓಕೆ. ಮತ್ತು ಎಕ್ಸೈಟ್ಮೆಂಟ್ ಇರ್ತದೆ, ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇದ್ದೆ. ಸೊ ಎವ್ರಿ ಆಲ್ಟಿಟ್ಯೂಡ್ ಗೇನ್ಡ್ ಅಟ್ ದಟ್ ಹೈಟ್ ವಾಸ್ ಲೈಕ್ ಐ ವಾಸ್ ಫೀಲಿಂಗ್ very happy that I am 1 feet much higher than yesterday what I was. So that is actually what was making me even happy for me. Absolutely. That is why I had a good sleep out there. Yeah, no, I want to ask you, ಈಗ ನೀವು in the process of climbing, climb ಮಾಡ್ತಾ ಇರಬೇಕಾದ್ರೆ ವಾಟ್ ಆರ್ ದ ಥಾಟ್ಸ್ ದಟ್ ವರ್ ಕಮಿಂಗ್ ಟು ಯುವರ್ ಮೈಂಡ್? ಮನಸ್ಸಲ್ಲಿ ಬರ್ತಾ ಇದ್ದಂಥ ವಿಷಯಗಳು, ವಿಚಾರಗಳೇನೇನು? ಮನೆ ನೆನಪಾಗ್ತಿತ್ತ, ಅಪ್ಪ ನೆನಪಾಗ್ತಿದ್ರ, ಅಥವಾ ಯಾರು ನೆನಪಾಗ್ತಿದ್ರು, ಏನು ವಿಷಯಗಳು ಬರ್ತಾ ಇತ್ತು? ಆ ಮೆಂಟಲ್ ಕಂಡೀಷನ್ ಹೇಗಿತ್ತು ಅಂತ? ಮೆಂಟಲಿ ಸ್ಟೇಬಲ್ ಎಷ್ಟು ಆಗಿರ್ಬೋದು ಅಷ್ಟು ಒಳ್ಳೇದಿದೆ. ಆದರೆ ಸಹ ಯಾವಾಗಲೂ ಸ್ಟೇಬಿಲಿಟಿ ಹೆಂಗೆ ಬರೋದಿಲ್ಲ. ದಟ್ ಈಸ್ ಆಲ್ವೇಸ್ ಲೈಕ್ ಸಮ್ ಥಾಟ್ಸ್ ಕಮಿಂಗ್ ಓವರ್. ಲೈಕ್ ಇವಾಗ ನಾನು ವಾಪಸ್ ಪೂನಲ್ಲಿ ಇದ್ದರೆ, ಇಲ್ಲಿ ಬರಲಿಲ್ಲ ಆದರೆ ಎವರೆಸ್ಟ್ ಕ್ಲೈಂಬಿಂಗ್ ಹತ್ತಲಿಕ್ಕೆ, ಅಲ್ಲಿ ಏನು ನಡೀತಾ ಇರ್ಬೋದು, ಏನು ಮಾಡ್ತಾ ಇರ್ಬೋದು. ಮತ್ತು ಫಿಶ್ ಕೀಪಿಂಗ್ ಹಾಬಿ ಇದೆ ನಂದು. ಸೊ ಅವ್ರು ಹೆಂಗಿದ್ದಾರೆ ಫಿಶಸ್, ಮತ್ತು ಮನೆಯಲ್ಲಿ ಯಾರೆಲ್ಲ ಏನು ಮಾಡ್ತಾ ಇದ್ದಾರೆ, ಸೊ ವಾಟ್ ದೇ ಮಸ್ಟ್ ಬಿ ಫೀಲಿಂಗ್. ಯಾಕಂದರೆ ನಾನು ಯಾವಾಗಾದರೂ ಬೇಸ್ ಕ್ಯಾಂಪ್ ಇಂದ ಮೇಲೆ ಹೋಗುವಾಗ ಕಮ್ಯುನಿಕೇಷನ್ ಇರೋದಿಲ್ಲ ಮನೆಯಲ್ಲಿ. ಸೊ ದೇ ಆರ್ ಆಲ್ವೇಸ್ ಅಂಡರ್ ಮಿಸ್ಟ್ರಿ, ಎಲ್ಲಿ ತನಕ ಹೋಗಿರ್ಬೋದಾನೆ, ಏನು ಮಾಡ್ತಾ ಇರ್ಬೋದು, ಹೌದು. ಮತ್ತು ಅವರು ಸಹ ಮನೆಯಲ್ಲಿ ತಂದೆ ತಾಯಿ ಅವ್ರು ಏನು ಮಾಡ್ತಾ ಇರ್ಬೋದು, ಇದು ಕಿಚನಲ್ಲಿ ಕುಕಿಂಗ್ ಮಾಡ್ತಾ ಇರ್ಬೋದಾ ಅಮ್ಮ, ಮತ್ತು ಅಪ್ಪ ಎಲ್ಲಿ ಹೊರಗಡೆ ಹೋಗಿರ್ಬೋದಾ, ಏನು ಅದೆಲ್ಲ ಬರ್ತಾ ಇರ್ತದೆ ಮೈಂಡಲ್ಲಿ. ಅದು ಬಿಟ್ಟು ನಾನು ಇದು ಎಲ್ಲ ತಯಾರಿ ಮಾಡಲಿಕ್ಕೆ ಸ್ಪಾನ್ಸರ್ಸ್ಗೆ ಸಿಕ್ಕಿದ್ದೆ ಮತ್ತು ಫ್ರೆಂಡ್ಸ್ಗೆ ಸಿಕ್ಕಿದ್ದೆ. ಸೊ ಅವ್ರದ್ದು ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಸಹ ಬರ್ತಾ ಇದ್ದಿತ್ತು ಮೈಂಡಲ್ಲಿ. ಸೊ ಸಮ್ಟೈಮ್ಸ್ ಐ ಯೂಸ್ ಟು ಗೆಟ್ ಎಕ್ಸಾಸ್ಟೆಡ್. ಸೊ ಆವಾಗ ನಾನು ಆಲೋಚನೆ ಮಾಡಿದರೆ ಆವಾಗ ನಾನು ಇದು ಮಾಡಿದ್ದೆ. ಸೊ ದಟ್ ಈಸ್ ಹೌ ಐ ವಾಸ್ ಪುಶ್ಡ್, ಐ ವಾಸ್ ಡೂಯಿಂಗ್ ಸಮಥಿಂಗ್. ಸೊ ದಟ್ ಯೂಸ್ ಟು ಅಗೇನ್ ಟೇಕ್ ಮಿ ಬ್ಯಾಕ್ ಆ್ಯಂಡ್ ಗೋ ಇನ್ ಟು ದ ಕ್ಲೈಂಬಿಂಗ್ ಅಗೇನ್. ವೆರಿ ನೈಸ್. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಈಗ ನಾವೆಲ್ಲಿದ್ವಿ? ಕ್ಯಾಂಪ್ 2 ಇಂದ ಮತ್ತೆ ಹತ್ತೋದಕ್ಕೆ ಶುರು ಆಯ್ತಲ್ಲ, ಏಪ್ರಿಲ್ 30ನೇ ತಾರೀಕಿಗೆ ಏನಾಯಿತು? ದೆನ್ ನೌ ದ ಎಕ್ಸಾಕ್ಟ್ ಕ್ಲೈಂಬಿಂಗ್ ಸ್ಟಾರ್ಟೆಡ್, ಕರೆಕ್ಟ್ ಅಲ್ಲ? ನೋ, ದಿಸ್ ಇಸ್ ದ ಸೆಕೆಂಡ್ ಲಾಸ್ಟ್ ರೊಟೇಷನ್ ಬಿಫೋರ್ ಗೋಯಿಂಗ್ ಟು ದ ಸಮಿಟ್ ಪುಷ್. ಓಕೆ, ಫೈನ್. ಸೊ ಇಲ್ಲಿಂದ ಕ್ಯಾಂಪ್ 2 ಇಂದ ನಾವು ನೆಕ್ಸ್ಟ್ ಡೇ ಕ್ಯಾಂಪ್ 3 ಹೋಗಬೇಕಾಗಿತ್ತು. ಸೊ ಕ್ಯಾಂಪ್ 3 ಹೋಗುವ ದಿನ ಫುಲ್ ಸ್ನೋಫಾಲ್ ಇದ್ದಿತ್ತು, ಲೈಕ್ ಓನ್ಲಿ 2 feet to 3 feet ವಿಸಿಬಿಲಿಟಿ. ಸೊ ಅದರಲ್ಲಿ ಕ್ಲೈಂಬಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು 1-2 feet ಸ್ನೋ ಡಿಪಾಸಿಷನ್ ಆಗುತ್ತೆ. ಸೊ ಸ್ನೋ ಡಿಪಾಸಿಷನ್ 1-2 feet ಆಗಿದ್ದರೆ ನೀ ಲೆಂತ್ ಸ್ನೋ ಬಂದುಬಿಡ್ತದೆ. ಸೊ ದಟ್ ಇಸ್ ಮೋರ್ ದೆನ್ ದ್ಯಾಟ್, ಹಿಪ್ ಲೆಂತ್ ಸ್ನೋ ಇರ್ತದೆ. ಓಕೆ, ಮೊದಲಿದ್ದು ಸ್ವಲ್ಪ ಮೊದಲೇ ಇದು ಸ್ನೋ, ಫ್ರೆಶ್ ಸ್ನೋ ಡಿಪಾಸಿಷನ್. ಓಕೆ. ಸೊ ಕ್ಲೈಂಬಿಂಗ್ ಅದರಲ್ಲಿ ಆಗೋದಿಲ್ಲ. ಸೊ ವಿ ಹ್ಯಾಡ್ ಟು ರೆಸ್ಟ್ ದ ಹೋಲ್ ಡೇ ಇನ್ ಟು ದ ಟೆಂಟ್. ಸೊ ಎವ್ರಿಬಡಿ ವಾಸ್ ಇನ್ ಇಸ್ ಟೆಂಟ್ ಜಸ್ಟ್ ಸಿಟ್ಟಿಂಗ್. ಓಕೆ. ಆ್ಯಂಡ್ ದ ಡೇ ಬಿಫೋರ್ ಕಮಿಂಗ್ ಟು ಕ್ಯಾಂಪ್ 2 ವಿ ವರ್ ಲೈಕ್ 12 hours ವಾಕಿಂಗ್. ಓಕೆ. ಸೊ ನಥಿಂಗ್ ದಟ್ ಡೇ. ಓಕೆ. ಸೊ ಅದು ಸಹ
ಕೂತ್ಕೊಂಡು ಏನು ಮಾಡೋದು. ಸೊ ಸಮ್ಟೈಮ್ಸ್ ವಿ ಪ್ಲೇ ಕಾರ್ಡ್ಸ್ ಆರ್ ಪ್ಲೇ ಸಮ್ ಅದರ್ ಗೇಮ್ಸ್ ಓಕೆ ಆರ್ ಶೇರ್ ಸಮ್ ಎಕ್ಸ್ಪೀರಿಯನ್ಸಸ್ ಆರ್ ಲರ್ನ್ ಸಮಥಿಂಗ್ ನ್ಯೂ. ಓಕೆ ರೋಪ್ ನಾಟ್ಸ್ ಹಾಕ್ತೇವೆ, ಏನಾದರೂ ಸಮಥಿಂಗ್ ವಿ ಟ್ರೈ ಟು ಗಿವ್ ಅವರ್ ಸೆಲ್ಫ್ಸ್. ಯಾವ್ಯಾವ ಟೈಮಿಗೂ ಊಟ, ಯಾವ್ಯಾವ ಟೈಮಿಗೂ ಇದು ಏನೇನು ಒಟ್ರಾಶಿ ಅಲ್ಲ, ಎವ್ರಿಥಿಂಗ್ ವಾಸ್ ಉಲ್ಟಾ ಪಲ್ಟಾ. ಯಾ, ದಟ್ ಈಸ್ ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ ಅಲ್ಲ. ಕ್ಲೈಮೇಟ್ ಸಹ ಎಕ್ಸ್ಟ್ರೀಮ್, ಮತ್ತು ಎಲ್ಲ ಬಾಡಿ ಸೈಕಲ್ ಎಲ್ಲ ರೂಟೀನ್ ಸಹ ಎಕ್ಸ್ಟ್ರೀಮೇ ಇರ್ತದೆ. ಓಕೆ ಬಟ್ ಅಗೇನ್ ಯು ಹ್ಯಾವ್ ಟು ಫೈಂಡ್ ದ ಬ್ಯಾಲೆನ್ಸ್ ಔಟ್ ದೇರ್ ಓಕೆ ಓಕೆ ಟು ಕೀಪ್ ಗೋಯಿಂಗ್ ಥಿಂಗ್ಸ್ ಇನ್ ದ ರೈಟ್ ವೇ. ರೈಟ್. So that is actually the skill or art of mountaineering over there, you can say. ಫೈನ್. ಅಲ್ಲಿ ಆವತ್ತು ನೀವು ಏನೂ ಮಾಡಲಿಲ್ಲ. ನೆಕ್ಸ್ಟ್ ನಂತರ ಏನಾಯಿತು? ಮತ್ತೆ ಕ್ಲೈಂಬಿಂಗ್ ಯಾವಾಗಿಂದ ಶುರು ಆಯಿತು? ಮತ್ತೆ ಆ ದಿನ ರೆಸ್ಟ್ ಮಾಡಿದ್ದು ಕ್ಯಾಂಪ್ 2 ಅಲ್ಲಿ. ನಾವು ನೆಕ್ಸ್ಟ್ ಡೇ ಕ್ಯಾಂಪ್ 3 ಹೋಗಿದ್ವಿ. ಸೊ ಆ ದಿನ ಸಹ ಸ್ನೋಫಾಲ್ ವಾಪಸ್ ಚಾಲು ಆಯಿತು 9 o'clock 10 o'clock. So we started in the morning, we could reach halfway or beyond halfway somewhere. ಓಕೆ. So at that time we came up till 7,100 meters. ವಾವ್. ಓಕೆ. And camp 2 is 7,200 meters. ಅಂದರೆ 100 meter ಕಡಿಮೆ ಇತ್ತು. ಓಕೆ. ಸೊ ವಾಪಸ್ ಕ್ಯಾಂಪ್ 2 ಬಂದಿದ್ವಿ. ಸೊ ದಟ್ ವಾಸ್ ಲೈಕ್ ಅಕ್ಲಮಟೈಸೇಷನ್. ದೆನ್ ಅಗೇನ್ ವಿ ಕೇಮ್ ಬ್ಯಾಕ್ ಟು ದ ಬೇಸ್ ಕ್ಯಾಂಪ್ ಆ್ಯಂಡ್ ವಿ ರೀಚ್ ಬೇಸ್ ಕ್ಯಾಂಪ್ ಆನ್ 3rd May. ಸೊ May 3. ಸೊ May 3 ಇಂದ ಅದು ನಾವು ಹೇಳ್ತೇವೆ ಹಾಗೆ ಜಸ್ಟ್ ವೇಟಿಂಗ್ ಟೈಮ್. ಗೊತ್ತಿಲ್ಲ ಯಾವಾಗ ಸಮಿಟಿಗೆ ಹೋಗಬೇಕು. ಕೆಲವೊಮ್ಮೆ May 5th ಹೋಗಬೇಕು ಬೇಕಾಗತ್ತೆ, May 6th ಬರ್ಬೋದು, May 10th ಬರ್ಬೋದು. ದಿಸ್ ಈಸ್ ದ ವೆದರ್ ವಿಂಡೋ ಕಮಿಂಗ್ ಆನ್ ಎವರೆಸ್ಟ್. ವೆದರ್ ವಿಂಡೋ ಅಂದರೆ ಸಾಲಲ್ಲಿ ಓನ್ಲಿ 3-4 ಡೇಸ್ ಹಂಗಿದೆ ಯಾವಾಗ ವಿಂಡ್ ಇರೋದಿಲ್ಲ ಎವರೆಸ್ಟ್ ಟಾಪಲ್ಲಿ ಆಫ್ಟರ್ 8,000 meters. ಸೊ ಆವಾಗಲೇ ಕ್ಲೈಂಬ್ ಮಾಡ್ಬೋದು ಅದು. ಸೊ ಎವ್ರಿ ಇಯರ್ ದೇರ್ ಇಸ್ ಓನ್ಲಿ 3-4 or 5 days this opportunity comes. Correct. So we were waiting for that opportunity. But this opportunity we should come to know 5 days before, so that we start from base camp and then go ahead till the summit. Okay. So this was the waiting time from May 3rd to May 16th for me. So it was a very long waiting time. May 3 to May 16 you waited at the base camp? Yeah, we were at the base camp. Sometimes I used to go to the villages down from there. ಹೌದಾ? Like ಮತ್ತೆ 4,000-5,000 feet ಕೆಳಗಡೆ ಹೋಗಿ ಮತ್ತೆ ವಾಪಸ್ ಬರೋದು ಮೇಲೆ. ಓಕೆ. ಕೆಲವೊಮ್ಮೆ ಇನ್ನು ಯಾವ ಪೀಕ್ಸ್ ಇದೆ ಅಲ್ಲಿ, ಪೂಮೋರಿ ಪೀಕ್ ಉಂಟು, ಬೇರೆ ಯಾವ್ಯಾರು ಪೀಕ್ ಇದೆ, ಅದು ಹೈ ಕ್ಯಾಂಪ್ ಮೇಲೆ ಹೋಗಿ 1,000-2,000 feet ವಾಪಸ್ ಕೆಳಗಡೆ ಬರೋದು. So like that I was exploring the valley also there, learning, sharing things with the different people. Wow. Okay. So that was a So 16 days, almost 13 days you were rest complete. Yeah, complete rest you can say. Okay, okay. Fine. Then again you started on the 16th? Yeah, on 15th in the afternoon we suddenly got a call that probably on 20th you have a good summit day. Okay. So ನಾವು 15th ಗೆ ಎಲ್ಲ ತಯಾರಿ ಮಾಡಿ 16th ಮಾರ್ನಿಂಗ್ ವಾಪಸ್ 1 o'clock 2 o'clock ನಾವು ಕುಂಭೋ ಐಸ್ವಾಲಿಂದ ಕ್ಯಾಂಪ್ 2 ಹೋಗ್ಲಿಕ್ಕೆ ಶುರು ಮಾಡಿದ್ವಿ. Okay. ಸೊ ವಿ ರೀಚ್ಡ್ ಕ್ಯಾಂಪ್ 2. ವಾಪಸ್ ಕ್ಯಾಂಪ್ 2 ಬರುವಾಗ ನಮಗೆ ಗೊತ್ತಾಗಿದೆ 20th ಇಟ್ಸ್ ನಾಟ್ ಗುಡ್ ಡೇ, ಸೊ ಪ್ರಾಬಬ್ಲಿ ಇಟ್ಸ್ 21st. ಓಕೆ. ಸೊ ಇನ್ನೊಂದು ದಿನ ನಮಗೆ ಅಲ್ಲಿ ವೇಟ್ ಮಾಡಬೇಕಾಗಿತ್ತೆ. ಓಕೆ. at camp 2 itself. Okay. So we started directly then on 18th to camp 3. 18th, May 18 to camp 3? May 19th to camp 3. To camp 3. Then? So from camp 3 now summit camp, that is the last camp on Everest and highest camp on the earth also. At 26,000 feet on South Col we reached. That is me, my Sherpa and some of my teammates also. ನೀವು ಎಷ್ಟು ಮಂದಿ ಒಟ್ಟಿಗೆ ಅಲ್ಲಿ ಮೌಂಟ್ ಎವರೆಸ್ಟ್ನ ಪೀಕ್ ಹೋಗಿದ್ರಿ? ಎಷ್ಟು? ಫ್ರಮ್ ಮೇ 19th ಇಂದ ಕ್ಯಾಂಪ್ 4ಗೆ ಎಷ್ಟು ಜನ ಟೋಟಲ್? Now we were like six people out there. Okay. 8 people to camp 4. So camp 3 ಇಂದ camp 2 ಇಂದ camp 3 ಹೋಗ್ಲಿಕ್ಕೆ 7-8 hours ಬೇಕು. ಮತ್ತೆ ಕ್ಯಾಂಪ್ 3 ಇಂದ ಕ್ಯಾಂಪ್ 4ಗೆ ಹೋಗಲಿಕ್ಕೆ ಸೇಮ್ 6 to 7 hours. And that is like climbing in minus degrees and with lots of wind speed and very up terrain. Okay. From camp 3 to camp 4. Everything is closed. You are completely packed. Yeah, completely packed. And that's the first time I used oxygen mask, oxygen cylinder over there. So Okay. how is it feeling with very too less of oxygen? Okay, oxygen ಇಲ್ಲ ಅಲ್ಲಿ. Oxygen ಇಲ್ಲ. ಬಟ್ ಸುತ್ತಮುತ್ತ ಎಲ್ಲ ಏನಲ್ಲಿ ಏನು ಕಾಣಿಸುತ್ತೆ? ನಥಿಂಗ್. ಎಲ್ಲ ವೈಟ್ ಕಾಣ್ತದೆ. ಎವ್ರಿಥಿಂಗ್ ಇಸ್ ವೈಟ್. ಓಕೆ. ಮತ್ತೆ ಏನು ಬ್ಲ್ಯಾಕ್ ಇದೆ ಅದು ದಟ್ ಈಸ್ ಓನ್ಲಿ ದ ರಾಕ್ ಸ್ಪಾಟ್ಸ್ ಹೋದೆ ಅಷ್ಟೇ. ಅಷ್ಟೇ. ಮತ್ತೆ ಭೂಮಿ ಕಾಣಿಸೋದೇ ಇಲ್ಲ ಒಂಚೂರು.
ಇಲ್ಲ, ಭೂಮಿ ಅಂದರೆ ಇದೆ, ಐಸ್ ಮತ್ತು ಅದರ ರಾಕ್ ಕೆಲವೊಮ್ಮೆ ಅಷ್ಟೇ. ಅಷ್ಟೇ. ಮತ್ತೆ ಒಂದು ಯೆಲ್ಲೋ ಬ್ಯಾಂಡ್ ಅಂತ ಇದೆ ಎವರೆಸ್ಟಿಗೆ, ಕ್ಯಾಂಪ್ 3 to ಕ್ಯಾಂಪ್ 4. ಓಕೆ, ಆಲ್ ರೈಟ್. ಸೊ ವಿಲ್ ಟೇಕ್ ಒನ್ ಮೋರ್ ಬ್ರೇಕ್ ವೀಕ್ಷಕರೇ. ಈಗ ನೀವು ನೋಡ್ತಾ ಇದ್ರೆ ನಾವು ಇಲ್ಲಿ May 19th ಕ್ಯಾಂಪ್ 3 ನಾವು ಹೊರಟಿದ್ದು. ಈಗ ನಾನು ಎಲ್ಲಿ ಆ ಕಥೆಯನ್ನು ಹೇಳ್ತಾ ಇದ್ನಲ್ಲ, ಆ ಕಥೆನ ಮತ್ತೆ ಇನ್ನೊಂಚೂರು ಮುಂದುವರಿಸ್ತೇನೆ. ಏನಾಯಿತು, ಅವ್ರು ಹೇಳ್ತಾರೆ ನಾನು ಮಾನಸಿಕವಾಗಿ 10ನೇ ವಯಸ್ಸಿಗೆ ಹತ್ತೋದಕ್ಕೆ ಶುರು ಮಾಡಿದ್ದೆ, 40ನೇ ವಯಸ್ಸಿಗೆ ನಾನೀಗ ಫಿಸಿಕಲಿ ನಾನು ಹತ್ತಿ ಕೆಳಗೆ ಇಳ್ತಿದ್ದೀನಿ ಅಂತ. ಆವಾಗ ಮತ್ತೆ ಅವ್ರ ಮಾತನ್ನು ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ. ಏನಂತ ಹೇಳಿದರೆ, ಆ ಕತೆ ಹೇಗಾಯಿತು ಅಂತಂದರೆ, ನಮ್ಮದು ಶೆರ್ಪಾ ಅನ್ನುವಂಥ ಒಂದು ಜನಾಂಗಕ್ಕೆ ಸೇರಿರುವಂಥ ಕುಟುಂಬ. ನಮ್ಮ ಜೀವನದ ಆಧಾರಕ್ಕೆ ಇರುವಂಥದ್ದು ಅಂತಂದರೆ ನಾವು 20 ರಿಂದ 25 ಮೇಕೆಗಳು. ದಿನನಿತ್ಯ ನಾನು ಮತ್ತು ನನ್ನ ತಾಯಿ ಆ 25 ಮೇಕೆಗಳನ್ನು ಇಲ್ಲಿ ಮೇಯಿಸೋದಕ್ಕೆ ಎವರೆಸ್ಟ್ನ ಕೆಳಗಡೆ ನಾವು ಬರ್ತಾ ಇದ್ವಿ. ಮತ್ತೆ ಕತೆ ಮುಂದುವರಿಯುತ್ತೆ, ಆದರೆ ಈಗ ಒಂದು ಸಣ್ಣ ಬ್ರೇಕ್ ಇದೆ, ನಂತರ ಕಾರ್ಯಕ್ರಮವನ್ನು ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇದು ಲಾಸ್ಟ್ ಸೆಷನ್. ಹರ್ಷದ್ ರಾವ್ ಜೊತೆ ನಾವು ಮಾತನಾಡ್ತಾ ಇದ್ದೇವೆ. ಈಗ ಕ್ಯಾಂಪ್ 3 ಇಂದ ಕ್ಯಾಂಪ್ 4ಗೆ ಹೋಗಿ ನಂತರ ಮೌಂಟ್ ಎವರೆಸ್ಟ್ ಲಾಸ್ಟ್ ಪೀಕ್ ಪಾಯಿಂಟಿಗೆ ಹೋಗುವಂಥ ಈ ಹತ್ರ ಕಥೆಯಲ್ಲಿ ಈಗ ನಾವಿದೆ. ವೆಲ್ಕಮ್ ಬ್ಯಾಕ್ ಹರ್ಷದ್. ಸೊ ಈಗ ನಾನೇನು ಮಾತಾಡಲ್ಲ, ನೆಕ್ಸ್ಟ್ 10 minutes ಈಸ್ ಯೋರ್ಸ್. ಇದು ಲಾಸ್ಟ್ ಪೋರ್ಷನ್ ಅಲ್ಲ, ನೀವೀಗ ಹತ್ತಬೇಕಾಗಿರುವಂಥದ್ದು ಫ್ರಮ್ ಕ್ಯಾಂಪ್ 4 ಅಲ್ಲ, ಫ್ರಮ್ ಕ್ಯಾಂಪ್ 4. ಓಕೆ, ಸೊ ಇಲ್ಲಿ ನೀವೆಷ್ಟು ದಿನ ತಗೊಂಡ್ರಿ ಕ್ಯಾಂಪ್ 4 ಇಂದ ಲಾಸ್ಟ್ ಸಬ್ಮಿಟ್ ಮಾಡೋದಕ್ಕೆ? ಒಂದು ಸೆಕೆಂಡ್, ನಿಮ್ಮ ಮನಸ್ಸಲ್ಲಿ ಹೋಗ್ತಾ ಇದ್ದಂಥ ಥಾಟ್ಸ್ಗಳು, ಅಲ್ಲಿ ಬಂದಂಥ ಚಾಲೆಂಜಿಂಗ್ ಟಾಸ್ಕ್ಸ್ಗಳೆಲ್ಲ ಏನೇನೆಲ್ಲ ಇತ್ತು, ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು, ಇಲ್ಲ ಕಷ್ಟ ಆಗ್ತಿದೆ ಅಂತ ಅನಿಸಿದ್ದು, ಏನೇನೆಲ್ಲ ನಡೀತು ಅದೆಲ್ಲವನ್ನು ಕೂಡ ನೀವು 10 minutes ಹೇಳಬೇಕು. 1 2 3 ಹಿಯರ್ ವಿ ಗೋ. ಸೊ ಹಾಗೆ ಅಲ್ಲಿಂದ ಕ್ಯಾಂಪ್ 3 ಇಂದ ಕ್ಯಾಂಪ್ 4 ಬಂದ ಮೇಲೆ, ಲೈಕ್ ಆಫ್ಟರ್ 7 hours ವಾಕಿಂಗ್, ದ ಸೇಮ್ ಡೇ ವಿ ಹ್ಯಾವ್ ಟು ಸ್ಟಾರ್ಟ್ ಫಾರ್ ಕ್ಯಾಂಪ್ 4. ಸೊ ಫಾರ್ ದ ಸಮಿಟ್, ಸಾರಿ. ಸೊ ಕ್ಯಾಂಪ್ 4 ಅಲ್ಲಿ ನಾವು ಬಂದಿದ್ವಿ 2 o'clock ಮಧ್ಯಾಹ್ನ. ಸೊ ಅದೇ ದಿನ ಸಾಯಂಕಾಲ 7 o'clock or 9 o'clock we were supposed to move. Okay. So depending upon the weather forecast that we get. Okay. So camp 4 ಅಲ್ಲಿ 6 o'clock ನ್ಯೂಸ್ ಬಂತು that by 8 o'clock if you start for the climb it's good. Okay. ಮತ್ತೆ 8 o'clock ಶುರು ಮಾಡಿದ್ಮೇಲೆ ನಾನು by 6 o'clock 5 o'clock ಮಾರ್ನಿಂಗ್ or 6 o'clock ಮಾರ್ನಿಂಗ್ ನಾನು ರೀಚ್ ಆಗ್ತೇನೆ ಸಮಿಟ್. ಸೊ ದಟ್ ವಾಸ್ ದ ಕ್ಯಾಲ್ಕುಲೇಟೆಡ್ ಟೈಮ್ ಫಾರ್ ದ ಸಮಿಟ್ ಪುಷ್. ಓಕೆ. ಸೊ ಇದು ನ್ಯೂಸ್ ಬಂದ ತಕ್ಷಣ ನಾವೆಲ್ಲ ಅದೆಲ್ಲ ತಯಾರಿ ಮಾಡಲಿಕ್ಕೆ ಶುರು ಮಾಡಿದ್ವಿ ಕ್ಯಾಂಪ್ 4 ಅಲ್ಲಿ. ತಯಾರಿ ಅಂದರೆ ಒಂದು ಆಕ್ಸಿಜನ್ ಸಿಲಿಂಡರ್ ಬೇಕಾಗುತ್ತೆ ಎಕ್ಸ್ಟ್ರಾ. ಓಕೆ. ಮತ್ತು ಕ್ರ್ಯಾಂಪಾನ್ ಅದೆಲ್ಲ ಶೂಸ್ ಅಲ್ಲಿ ಹಾಕಬೇಕಾಗತ್ತೆ. ಓಕೆ. ಸೊ ಡೌನ್ ಸೂಟ್ ಅಂದರೆ ಅದು ಫುಲ್ ಬಾಡಿ ಸೂಟ್ ಇರ್ತದೆ ಫ್ರಮ್ ದ ಲೆಗ್ ಟು ದ ಅಪ್ಪರ್ ಬಾಡಿ ಆಫ್ ಮೈನ್, ಕಂಪ್ಲೀಟ್ಲಿ ಕವರ್ಡ್ ಇನ್ ಟು ಇಟ್. ಓಕೆ. ಸೊ ಮತ್ತು ಸ್ವಲ್ಪ ಗ್ಲೋಸ್ ಇದೆ. ವಾಟರ್ ಮಾಡಿದ್ವಿ ನಾವು ಅಲ್ಲಿ. ವಾಟರ್ ಮಾಡಲಿಕ್ಕೆ 1 liter ವಾಟರಿಗೆ ಯು ನೀಡ್ ಅರೌಂಡ್ 1 hour ಟೈಮ್. ಸೊ ದಟ್ ಈಸ್ ಕ್ವೈಟ್ ಬಿಗ್ ಟೈಮ್ ಹೋಗಿದೆ. ಆ ದಿನ ರಾತ್ರಿ ಸಾಯಂಕಾಲ 8:30 ನಾವು ಚಾಲೂ ಮಾಡುವಾಗ ಇಟ್ ವಾಸ್ -35 degrees ಔಟ್ ದೇರ್. ಮತ್ತು ವಿಂಡ್ ಸ್ವಲ್ಪ ಕಡಿಮೆ ಇತ್ತು, ಲೈಕ್ 5 kilometers per hour. ಓಕೆ. ಸೊ that was the final push that I started on 20th of May. Okay, May 20th. 8:30 PM from summit camp. ಮತ್ತೆ ಇದು ಸಮಿಟ್ ಕ್ಯಾಂಪ್ ಇಂದ ಸಮಿಟ್ ಹೋಗ್ಲಿಕ್ಕೆ ಇಟ್ ಇಸ್ 3150 feet. Okay. And this is the highest or the biggest part of the climb on Everest. Okay. ಅದೇ ದಿನ 3100 ನಿಮಗೆ ಕ್ಲೈಂಬ್ ಮಾಡಬೇಕು, ಅದೇ ಅಷ್ಟೇ ಕೆಳಗಡೆ ಬರಬೇಕು. Okay. ಸೊ ದಟ್ ಈಸ್ ಎಷ್ಟು ರನ್ಸ್ ಅದು ನೀವು ಮಾಡ್ತೀರಾ ಮೇಲೆ ಹೋದ್ರೆ ಅಷ್ಟೇ ರನ್ಸ್ ವಾಪಸ್ ಮಾಡಬೇಕು ಮತ್ತು ಸರಿ ಮಾಡಬೇಕು. ಸೊ ದಟ್ ಈಸ್ ಹೌ ಯು ಡು ಸೇಫ್ ಕ್ಲೈಂಬಿಂಗ್. ಓಕೆ. ಸೊ ದ ಬಿಗ್ಗೆಸ್ಟ್ ಕ್ಲೈಂಬ್ ಸ್ಟಾರ್ಟೆಡ್ ಆ್ಯಂಡ್ ಆಫ್ಟರ್ ಕಂಟಿನ್ಯೂಯಿಂಗ್ ಫಾರ್ 1 or 2 hours, ಅಂದರೆ 10:30 11 o'clock ಐ ವಾಸ್ ಗೆಟಿಂಗ್ ವೆರಿ ಎಕ್ಸಾಸ್ಟೆಡ್. ಓಕೆ. ತುಂಬ ಇದಾಗ್ತಾ ಇದ್ದೆ, ಲೈಕ್ 1-2 steps ಹಾಕಿದ ಮೇಲೆ ನನಗೆ ಫುಲ್ ಶ್ವಾಸ ಬೇಕಾಗುತ್ತೆ. ಓಕೆ. ಇಟ್ ವಾಸ್ ಲೈಕ್ ಕಮಿಂಗ್ ಟು ನಿಯರ್ ಎಕ್ಸಾಷನ್. ಓಕೆ. ಸೊ ಆ್ಯಂಡ್ ದೇರ್ ಇಸ್ ಒನ್ ಫೀಲಿಂಗ್ ಔಟ್ ದೇರ್ ಆಫ್ಟರ್ ಕಮಿಂಗ್ ಟು ಕ್ಯಾಂಪ್ 4 ದಟ್ ದಿಸ್ ಇಸ್ ದ ಲಾಸ್ಟ್ ಟೈಮ್ ಯು ಕ್ಯಾನ್ ಗೋ. ಸಾಲಲ್ಲಿ ನೀವು ಇಟ್ ಈಸ್ ಓನ್ಲಿ 2-3 days ದಟ್ ಯು ಕ್ಯಾನ್ ಕಮ್ ಟು ಕ್ಯಾಂಪ್ 4 ಆರ್ ಕಮ್ ಟು ದ್ಯಾಟ್ ಹೈಟ್ ಆ್ಯಂಡ್ ಲಿವ್. ಯಾಕಂದರೆ ನಿಮಗೆ ಅಲ್ಲಿ ತಿನ್ನಲಿಕ್ಕೆ ಜಾಸ್ತಿ ಸಿಕ್ಕುದಿಲ್ಲ. ಸಿಕ್ಕುದಿಲ್ಲ ಅಂದರೆ ನೀವು ಮಾಡಲಿಕ್ಕೆ ಸಹ ಆಗೋದಿಲ್ಲ ತಿನ್ನಲಿಕ್ಕೆ, ಮತ್ತು ಅದು ಡೈಜೆಸ್ಟ್ ಆಗೋದಿಲ್ಲ ಅಟ್ ದ್ಯಾಟ್ ಹೈಟ್. ಸೊ
ಸೊ ಸ್ವಲ್ಪ ತಿಂದು ಮತ್ತು ವಾಟರ್ ಸಹ ನನ್ನ ಹತ್ರ 500 ml ಇತ್ತು ಅಷ್ಟೇ. ಸೊ ಅದು ಸಹ ಜಾಸ್ತಿ ಕುಡಿಲಿಕ್ಕೆ ಆಗೋದಿಲ್ಲ, ಲೈಕ್ 100-200 ml ಆಫ್ ವಾಟರ್ ದಟ್ ಡೇ, ಆ್ಯಂಡ್ ಯು ಟು ಸರ್ವೈವ್ ಆನ್ ದ್ಯಾಟ್. ಆವಾಗ ನಮ್ಮದು ಬಾಡಿ ಎಲ್ಲ ಪ್ರೋಟೀನ್ಸ್ ಎಲ್ಲ ಮಸಲ್ಸ್ ಎಲ್ಲ ಇರ್ತದೆ, ಅದರಲ್ಲಿಂದ ಎನರ್ಜಿ ತಗೊಳ್ತದೆ. ಓಕೆ. ಮತ್ತು ಇದರದ್ದು ವಾಸನೆ ಇರ್ತದೆ, ಒನ್ ಕೈಂಡ್ ಆಫ್ ಅರೋಮಾ ದಟ್ ಕಮ್ಸ್ ಇನ್ ಟು ಯುವರ್ ಆಕ್ಸಿಜನ್ ಮಾಸ್ಕ್. ಸೊ ದಟ್ ಈಸ್ ಹೌ ಯು ಕಮ್ ಟು ನೋ ಇಟ್ಸ್ ಆ್ಯಕ್ಚುಲಿ ಸ್ಟಾರ್ಟೆಡ್ ದಟ್ ಪ್ರೊಸೆಸ್. So scientifically speaking, there are only 2 days, and this is the day that I have got out there to make it to the summit. So I was trying my best. Yeah, I have to do it. So there's no other even option also. There's no other time that I can come. And ಆವಾಗ ತನಕ ನಾನು ಏನೆಲ್ಲ ತಗೊಂಡು ಬಂದಿದ್ವಿ ಹೋಗಿದ್ದೆ, ಲೈಕ್ ಬ್ಲೆಸ್ಸಿಂಗ್ಸ್ ಫ್ರಮ್ ಮೈ ಫ್ಯಾಮಿಲಿ ಮತ್ತು ವೆಲ್ ವಿಶಸ್. ಅಲ್ಲಿ ತನಕ 50 days ಕ್ಲೈಂಬಿಂಗ್ ಮಾಡಿದ್ದೆ. ಇದು ಲೋಬುಚೆ ವೀಕ್ ಆಯಿತು, ರೊಟೇಷನ್ಸ್ ಆಯಿತು, ಕ್ಯಾಂಪ್ 1 ಕ್ಯಾಂಪ್ 2. So that is like the examination day. So even if I leave, I make a history from that height, and even if I come, that's also the same. So what actually and how do I want to go and make it from there? That's the part of the climb going in my mind also out there. So like after 10:30, 12 o'clock, it was too much exhaustion. ನನ್ನ ಜೊತೆ ಆ ದಿನ 30-40 ಬೇರೆ ಬೇರೆ ದೇಶದಿಂದ ಕ್ಲೈಂಬಿಂಗ್ ಮಾಡ್ತಾಯಿದ್ರು. ಸೊ ಎವ್ರಿಬಡಿ ಹ್ಯಾಡ್ ಆಲ್ಮೋಸ್ಟ್ ಓವರ್ಟೇಕ್ ಮೀ. ಓಹೋ. ಆಮೇಲೆ ಅರ್ಧ ಹೈಟಲ್ಲಿ ಓವರ್ಟೇಕ್ ಮಾಡಿದ್ರಂಗೆ ಇಟ್ ಈಸ್ ಟೂ ಮಚ್ ಲಾಸ್ ಆಫ್ ಎನರ್ಜಿ. ಓಕೆ. ಅದು ನಾನು ಸ್ಟೇಷನರಿ ಇದ್ದೆ, ಸೊ ಎವ್ರಿಬಡಿ ಓವರ್ಟೇಕ್ ಆ್ಯಂಡ್ ಐ ಕುಡ್ ನಾಟ್ ಇವನ್ ಕ್ಲೈಂಬ್. ರೈಟ್. And that was basically because of one of the reason, because I was not getting oxygen that I needed. So I will come to it later. So at that point, the last question that you asked me, what was the mental feeling? What mentally you were thinking? So that was where I was like completely shattered. I was feeling what to do. Can I do it? Can I climb it up? Okay. ಮತ್ತು ಮೊದಲೇ ಎಲ್ಲ ಫೇಲಿಯರ್ಸ್ ಆಗಿದ್ದಲ್ಲ, ಸೊ ಅದು ಸಹ ನ್ಯೂಸ್ ಅವ್ರದ್ದು ಎಕ್ಸ್ಪೀರಿಯನ್ಸಸ್ ನಾನು ಕೇಳಿದ್ದೆ. ಸೊ ಆವಾಗ ನನಗೆ ಗೊತ್ತಾಯಿತು ದಟ್ ಕಮ್ಮಿಂಗ್ ಟು ಬಾಲ್ಕನಿ. ಸೊ ಬಾಲ್ಕನಿ ಈಸ್ ಒನ್ ಆಫ್ ದ ಏರಿಯಾಸ್ ಬಿಟ್ವೀನ್ ಕ್ಯಾಂಪ್ 4 to summit. ದಟ್ ಈಸ್ ದ ಮಿಡ್ ಪಾಯಿಂಟ್. ಸೊ ಅಲ್ಲಿಂದ ವಾಪಸ್ ಕೆಳಗಡೆ ಬಂದಿದ್ದಾರೆ, ಮತ್ತು ಆಕ್ಸಿಜನ್ ಮಾಸ್ಕ್ ಇದಾಯಿತು, ಇಲ್ಲಾಂದರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಏನು ಆಯಿತು. ಅಲ್ಲಿಂದ ಕೆಳಗೆ ಬಂದವರು ತುಂಬ ಜನ ಇದ್ದಾರೆ. ತುಂಬ ಜನ ಇದ್ದಾರೆ ಅಲ್ಲಿಂದ. ಸೊ I was thinking I would also be perhaps coming till there itself. But like this 2 hours climbing naditade. After 12 o'clock I was climbing for 2 more hours. And finally at the 2 o'clock I was completely exhausted, and I was on the verge of saying that come on, let's pull back the climb with my Sherpa. ಹೌದಾ? Yeah, that was actually the most exhausting part. ಯಾಕಂದರೆ ಅಲ್ಲಿ ಎಕ್ಸಾಷನ್ ಆಗಿದ್ರೆ you are dog tired, you have to turn back, otherwise you cannot get re-energized or recouped by just sitting out there. ಮತ್ತು ಅಲ್ಲಿ ನಿಲ್ಲಿಸ್ಲಿಕ್ಕೆ ಅಂದರೆ 1 minute 2 minutesಯಿಂದ ಜಾಸ್ತಿ ಸ್ಟೇಷನರಿ ಅಂದರೆ ಒಂದೇ ಕಡೆ ನೀವು ನಿಲ್ತಿದ್ದರೆ ನಿಮಗೆ ಫ್ರಾಸ್ಟ್ ಬೈಟ್ ಆಗಲಿಕ್ಕೆ ಶುರುವಾಗುತ್ತೆ. ಹೌದಾ? ಓಕೆ. ಸೊ ಫ್ರಾಸ್ಟ್ ಬೈಟ್ ಅಂದರೆ ಅದು ವರ್ಸ್ಟ್ ಪಾರ್ಟ್ ಆಫ್ ದ ಕ್ಲೈಂಬ್, ದಟ್ ಈಸ್ ಯು ಹ್ಯಾವ್ ಟು ಕಟ್ ಸಮಥಿಂಗ್, ಯುವರ್ ಫಿಂಗರ್ಸ್ ಆರ್ ಹ್ಯಾಂಡ್. ಸೊ ಯು ಕ್ಯಾಂಟ್ ವೇಟ್ for more than 1 or 2 hours. Right. You have to keep on moving. Either you go up or you come down. ಮತ್ತು ಸ್ವಲ್ಪ ನೀರು ಬೇಕಿತ್ತು, ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಅದು ಆಕ್ಸಿಜನ್ ಮಾಸ್ಕ್ ಮತ್ತು ಅದು ಟೆಂಪರೇಚರಲ್ಲಿ. ಸೊ ಅಟ್ ದ ಟೈಮ್ ಆಲ್ಸೋ ಇಟ್ ವಾಸ್ ಸಮ್ವೇರ್ ಅರೌಂಡ್ -30 -40 at night. ಸೊ ಜಸ್ಟ್ ಬಿಲೋ ದ ಬಾಲ್ಕನಿ ಐ ವಾಸ್ ಸ್ಟ್ಯಾಂಡಿಂಗ್, ಆ್ಯಂಡ್ ಮತ್ತು ನನ್ನ ಶೇರ್ಪ ನನಗೆ ಹೇಳಿದ್ದ ದಿಸ್ ಇಸ್ ದ ಬಾಲ್ಕನಿ ಯು ಕಮ್ ಟು, ದಿಸ್ ಇಸ್ ದ ಬಾಲ್ಕನಿ ಜಸ್ಟ್ ಅಪ್. ಸೊ ಆವಾಗ ಒಂದು ರಿಲೀಫ್ ಬಂತು, ಐ ಆಮ್ ಆನ್ ದ ಬಾಲ್ಕನಿ, ಸೊ ಐ ಹ್ಯಾವ್ ಮೇಡ್ ದ ಹಾಫ್ ಪಾಯಿಂಟ್. ಓಕೆ. ಇನ್ನು ಒಂಚೂರು ಮಾತ್ರ ಇರೋದು ಅಷ್ಟೇ ಇವಾಗ. ಅಷ್ಟೇ ಹಾಫ್ ಹೋಗಬೇಕು. ಈಗ ಬಾಲ್ಕನಿಯಿಂದ ಅಲ್ಲಿಗೆ ಸಮಿಟಿಗೆ ಎಷ್ಟು ದೂರ? ಬಾಲ್ಕನಿಯಿಂದ ಸಮಿಟ್ ಇಸ್ 1600 feet. Oh, that's again okay. Yeah, so the half way, exactly the half way. Exactly the half way. Yeah, ಹೌದು. From the summit camp. ಮತ್ತೆ ಅಲ್ಲಿ ಬಾಲ್ಕನಿಯಿಂದ ಸಮಿಟ್ ಸ್ವಲ್ಪ ಕಾಣ್ತದೆ. ಸಮಿಟ್ ಇಸ್ ದ ಲಾಸ್ಟ್ ಪೋರ್ಷನ್ ಆಫ್ ದ ಕ್ಲೈಂಬ್. ಮತ್ತು ಎಲ್ಲ ಪೀಕ್ಸ್ ಮತ್ತು ಅದು ಏರಿಯಲ್ಲಿ ಏನೆಲ್ಲ ಇದೆ ಅದೆಲ್ಲ ಕಾಣಲಿಕ್ಕೆ ಶುರುವಾಗುತ್ತೆ ಫ್ರಮ್ ಬಾಲ್ಕನಿ. ಸೊ that was a big relief actually. And at that time, before climbing to balcony also, when these negative thoughts came into my mind, how do I make it, when do I make it, there were small pushes from my sponsors, my family, and one of it was like the leaving of the job,
then taking the risk to go ahead. So this is also was like that if I climb, I make a history, otherwise I don't. Otherwise also I make a history. And just for not for the sake of history, but exploring things, how much I can do, taking this oxygen to the higher level of mine. I decided that I shall walk to the point where I can anytime turn back. So let me at least try till that point where I can go ahead. Right. So little by little I was climbing from there. ಓಕೆ. ಎಷ್ಟು ಒಂದೊಂದು ಹೆಜ್ಜೆ ಎಷ್ಟೆಷ್ಟು ಹೊತ್ತಿಗೆ ಒಂದೊಂದು ಹೆಜ್ಜೆ ಇಡ್ತಾ ಇದ್ರಿ? After 1 or 2 steps or 5 steps, I used to take rest. ಹೌದಾ? So that is why even my calculated time for the summit was 5 or 6 a.m. and it stretched till 2 hours more. Right, that's okay. Okay. So now from balcony, when I started, after taking just 5 minutes break, that 5 minutes break is just walking up and down over there. Okay, okay. So we changed the oxygen bottle at balcony, then we started for the climb up, and then after climbing for more than 3 or 4 hours, like 6 a.m. I was on the south summit, that is just 500 feet below the summit, 400 feet. So from there I could see the summit, I could see some other guys who had overtaken me on the same section. That is one of the most sharpest ridge on Everest, where you are exposed to more than 6,000 feet and 8,000 feet on the other side. So you are just on one way walking. ಮತ್ತು ಅದು ಮುಂಚೆ ಕ್ಲೈಂಬಿಂಗ್ ಮಾಡುವಾಗ ಎಕ್ಸ್ಪೋಜರ್ ಇದೆ, ಬಟ್ ಯು ಡೈರೆಕ್ಟ್ಲಿ ಡೋಂಟ್ ಸಿ ದ ಎಕ್ಸ್ಪೋಜರ್. ಸೊ ಅಟ್ ದಿಸ್ ಪಾಯಿಂಟ್ ಯು ಆರ್ ಡೈರೆಕ್ಟ್ಲಿ ಆನ್ ದ ಎಕ್ಸ್ಪೋಜರ್. ಇವನ್ ದ ವಿಂಡ್ ಇಸ್ ಬ್ಲೋಯಿಂಗ್ ಮೋರ್ ದೆನ್ 20-30 ಕಿಲೋಮೀಟರ್ಸ್ ಪರ್ ಅವರ್. ಓಕೆ. ಮತ್ತು ಆ ಸೌತ್ ಸಮಿಟ್ ಬಂದ ತಕ್ಷಣ ಐ ವಾಸ್ ಫೀಲಿಂಗ್ ಮೋರ್ ಪ್ರೌಡ್ ದಟ್ ಐ ಹ್ಯಾವ್ ಮೇಡ್ ಇಟ್ ಟು ದ ಟೇಲ್ ಆಫ್ ದಿಸ್ ಆ್ಯಂಡ್ ದ ಲಿಟಲ್ ಪಾರ್ಟ್ ಇಸ್ ರಿಮೈನಿಂಗ್. And there was one proud moment out there that my mother and father also helped me come here, and today I can stand on my own feet and go there. So I did not need any other push to be going there, moving. So ನಾನು ಮತ್ತು ನಂದು ಶೇರ್ಪಾ ಅಲ್ಲಿಂದ ವಾಪಸ್ ಕ್ಲೈಂಬಿಂಗ್ ಮಾಡಲಿಕ್ಕೆ ಶುರು ಆಗ್ತಾ ಇದ್ದೆ 6 o'clock. So we reached the summit around 8 a.m. At 8 a.m. exactly on 21st May. Okay, May 21. And it was almost 12 hours of climbing. Okay, okay. Then you always coming out with the Indian flag after doing that big climb, coming out there. It is always very proud, and ad feelings ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ. ಹೌದು, I know. And just when I reached the summit also, I was not feeling real that ನಾನು summit ಅಲ್ಲೇ ಇದೆ ಅಂತ. ಓಕೆ. ಅಲ್ಲ, ಈಗ ನನಗೆ ಐ ವಾಂಟ್ ಟು ಆಸ್ಕ್, ಇದೇ ಲಾಸ್ಟ್ ಪಾಯಿಂಟ್, ಇದೇ ಪೀಕ್, ಇಲ್ಲೇ ಮುಗೀತು, ನಾನು ಹತ್ತಿ ಆಯಿತು, ಆ ಪಾಯಿಂಟ್ ಯಾವುದು? ಆ ಪಾಯಿಂಟ್ ನಿಮ್ಗೆ ಹೇಳಿದ್ದು ಯಾರು? ಕೆಳಗಡೆಯಿಂದ ಇವಾಗ ಇಲ್ಲಿಂದ ನಾನು ಫೋಟೋಸ್ ನೋಡಿದೆ, ಗೊತ್ತುಂಟು ಸೌತ್ ಸಮಿಟ್ ಹೆಂಗೆ ಕಾಣ್ತದೆ, ಬಾಲ್ಕನಿ ಹೆಂಗಿದೆ, ಸೌತ್ ಕೋಲ್ ಕ್ಯಾಂಪ್ ಹೆಂಗಿದೆ. ಸೊ ದಟ್ ಈಸ್ ಹೌ ವಿ ಸ್ಟಡಿ ಆ್ಯಕ್ಚುಲಿ ಫಾರ್ ಎವ್ರಿ ಕ್ಲೈಂಬ್ ವಾಟ್ ಕೈಂಡ್ ಆಫ್ ರೂಟ್ ಐ ಆಮ್ ಗೋಯಿಂಗ್ ಟು ಟೇಕ್, ಸೊ ವಾಟ್ ಕೈಂಡ್ ಆಫ್ ಮೂವ್ಮೆಂಟ್ಸ್ ಐ ವಿಲ್ ಹ್ಯಾವ್ ಟು ಡೂ. ಸೊ summit was what I had seen from here in the photographs, south summit also. But summit ಹೋಗಿದ ಮೇಲೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ, ಅಂದರೆ ಅದು ಫೋಟೋ ಅಲ್ಲಿ ಇಲ್ಲೇ ಹೆಂಗೆ ಕಾಣ್ತಿದೆ ಅದು ಎವ್ರಿ ಸಲ ಚೇಂಜ್ ಆಗ್ತಾ ಇರ್ತದೆ. ಸ್ವಲ್ಪ ಕೆಲವು ಐಸ್ ಬೀಳ್ತದೆ, ಕೆಲವು ಐಸ್ ಡಿಪೋಸಿಷನ್ ಎಕ್ಸ್ಟ್ರಾ ಆಗುತ್ತೆ. ಈ ಸಲ ಸ್ವಲ್ಪ ಸ್ನೋ ಜಾಸ್ತಿ ಸ್ನೋಫಾಲ್ ಆದಮೇಲೆ ಸ್ವಲ್ಪ ಡಿಫ್ರೆಂಟ್ ಇತ್ತು ಅದು ಲುಕ್. ಸೊ ಆಮೇಲೆ ಅಲ್ಲಿ ಕ್ಲೈಂಬ್ ಮಾಡಿದ್ಮೇಲೆ ಸಹ ಇಟ್ ಈಸ್ ನಾಟ್ ಫೀಲಿಂಗ್ ರಿಯಲ್ ದಟ್ ಐ ಆಮ್ ಆ್ಯಕ್ಚುಲಿ ಸ್ಟೆಪ್ಡ್ ಓವರ್ ಇಟ್ ಆರ್ ಐ ಆಮ್ ಓವರ್ ದೇರ್. ಓಕೆ, ರೈಟ್ ಹರ್ಷದ್, ವಿಲ್ ಒನ್ಸ್ ಅಗೇನ್ ಟೇಕ್ ಅ ಬ್ರೇಕ್. ಇದು ನಮ್ಮಿನ ಕತೆ ಇನ್ನೂ ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಕತೆ ಮುಗಿಲಿಲ್ಲ. ವಿಲ್ ಗೋ ಆನ್, ವಿಲ್ ಟೇಕ್ ಅ ಬ್ರೇಕ್. ವೀಕ್ಷಕರೇ, ಈಗ ಇನ್ನು ಹರ್ಷದ್ ಅಲ್ಲಿ ಹೋಗಿ ನಿಂತು ಅದನ್ನು ಬಿಚ್ಚಿದ್ದು ಅದ್ರ ಬಗ್ಗೆ ಮತ್ತೆ ಒಂದಷ್ಟು ನನಗೆ ಕೇಳಬೇಕಾಗಿದೆ. ಸೊ ನಾವು ಪ್ರೋಗ್ರಾಮ್ ಇನ್ನೂ ಒಂಚೂರು ಮುಂದುವರಿತದೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮಾತಾಡ್ತಾ ಇದ್ವಿ ಹರ್ಷದ್ ರಾವ್ ಜೊತೆ. ಇದು ಕೇಳಿದಷ್ಟು ಮತ್ತೆ ಮತ್ತೆ ಕೇಳಬೇಕು, ಹೋದಷ್ಟು ಮತ್ತೆ ಮತ್ತೆ ಡೀಪಾಗಿ ಹೋಗಬೇಕು ಅಂತ ಅನ್ಸುತ್ತೆ.
ಎಲ್ಲವನ್ನೂ ಕೂಡ ಮತ್ತೆ ಒಂದು ದಿನದ ಕಥೆಯೇ ಆಗಿ ಹೋಗ್ಬೋದು, ಒಂದು ಸಿನಿಮಾ ಥರನೂ ಒಂದು ಮಾಡ್ಬೋದು. ಇದು ಚೆನ್ನಾಗಿದೆ ಇದು. ವೆಲ್ಕಮ್ ಬ್ಯಾಕ್ ಹರ್ಷದ್ ರಾವ್ ಟು ದ ಫ್ಯಾಂಟಾಸ್ಟಿಕ್ ಜರ್ನಿ ಆಫ್ ಯುವರ್ ಮೌಂಟ್ ಎವರೆಸ್ಟ್ ಕ್ಲೈಂಬ್. ಸೊ ನಾನು ನಿಮಗೆ ಆ ಪ್ರಶ್ನೆ ಕೇಳಿದ್ದೆ, ನೀವು ಅಲ್ಲಿ ಹೋಗಿ ಆ ಒಂದು ಜಾಗದಲ್ಲಿ ನಿಂತು ಭಾರತದ ಧ್ವಜವನ್ನು ನೀವು ಬಿಚ್ಚಿ ಹಾರಾಡಿಸಿದ್ರಲ್ಲ, ಅಲ್ಲಿ ಹೋಗಿ ನಿಂತಾಗಿ ಇದೇ ನನ್ನ ಕ್ಲೈಮ್ ಆಯಿತು, ನನ್ನ ಇಲ್ಲಿಗೆ ಕ್ಲೈಮ್ ಮುಗೀತು ಅಂತ ನಿಮಗೆ ಗೊತ್ತಾಗಿದ್ದು ಹೇಗೆ? ಅದನ್ನು ಹೇಳಿದ್ದು ಯಾರು? ಹೇಗೆ ಅದು ಆಯಿತು ಅಂತ? ಜಾಗ್ರಫಿಕಲಿ ಇಟ್ಸ್ ದ ಲಾಸ್ಟ್ ಪಾಯಿಂಟ್. ಸೊ ದಟ್ ವಿ ಕಮ್ ಟು ನೋ ಬೈ GPS ಟ್ರ್ಯಾಕಿಂಗ್. GPS ಟ್ರ್ಯಾಕ್ ಮಾಡುವಾಗ ಅದು ಲಾಸ್ಟ್ ಪಾಯಿಂಟ್ ಸಿಕ್ಕತ್ತೆ. ಅಗೇನ್ ಯು ಗೆಟ್ ದ ಕೋಆರ್ಡಿನೇಟ್ಸ್ ಮತ್ತು ಹೈಟ್ ಬರ್ತದೆ GPS ಮೇಲೆ, GPS ಡಿವೈಸ್ ಮೇಲೆ. ಸೊ ದಿಸ್ ಇಸ್ ದ ಹೈಟ್. ಅದಾದಮೇಲೆ ಎವ್ರಿಥಿಂಗ್ ಇಸ್ ಡೌನ್ ಫ್ರಮ್ ದೇರ್. ಸೊ ಫಾರ್ ಆಲ್ ದಟ್ ಪೀಕ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಡೌನ್. ಅದರ ಮುಂಚೆ ಒಂದು ಪೀಕ್ ಇದೆ ಲೋತ್ಸೆ ಅಂತ. ಸೊ ದಟ್ ಈಸ್ 8516 ಮೀಟರ್ಸ್, ಅರೌಂಡ್ 27,000 feet. And Everest is 29,029 feet. So you can see Lhotse also down from there. Okay. Even there is one other peak called Makalu. ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಇದೆ ಅದು. Okay. That is also around 27,000 feet. Okay. ಮತ್ತೆ ಎವರೆಸ್ಟ್ ಟಾಪ್ ಅಲ್ಲಿ ಹತ್ತಿದ ಮೇಲೆ ಎವ್ರಿಥಿಂಗ್ ಯು ಸಿ ಡೌನ್. ದೇರ್ ಇಸ್ ಒನ್ ನಾರ್ತ್ ಸೈಡ್ ರಿಡ್ಜ್ that is going down. From where I climbed, that is the south ridge, or from where I came up. So that is the last point for the south ridge, because there is nothing going up from there. So even I was not feeling real that I am on the summit. So when I descended down to the next side of northern side, and then I was like, yeah, there is nothing to climb, because going down is a bit easy in the sense you don't need much energy, but you need to control your legs. So that is where you put the energy. ಬಟ್ ಯಾರೋ ಒಬ್ರು ನಿಮ್ಮನ್ನು ನೋಡಿ ರೆಕಗ್ನೈಸ್ ಮಾಡಬೇಕಲ್ಲ, ಹತ್ತಿದ್ರು ಇವರು ಫೈನಲ್ ಅಂತ. And for that recognition, camera photos ಇದೆ, videos ಇದೆ. So that is how we do it. Like for photos, there is a background. ಹಿಂದ್ಗಡೆ ಲೋತ್ಸೆ ನೋಡಬೇಕಾಗತ್ತೆ, ಮಕಾಲು ಇದೆ, ಕೆಲವೊಮ್ಮೆ 360 ವಿಡಿಯೋ ಇರ್ತದೆ. ಸೊ ಐ ಗಾಟ್ ದ ಇವನ್ ವಿಡಿಯೋ 360 ಡಿಗ್ರೀಸ್. ಜನರಲಿ ಕ್ಯಾಮೆರಾ ನಡೆಯುವುದಿಲ್ಲ ಅಲ್ಲಿ ಆ ಹೈಟ್ ಮತ್ತು ಟೆಂಪ್ರೇಚರ್ ಅಲ್ಲಿ. ಸೊ ನಾನು ಸಮಿಟ್ ಅಲ್ಲಿ ಇದ್ದೆ, ಆವಾಗ ಸಹ -17 degrees ಟೆಂಪ್ರೇಚರ್ ಇರುತ್ತೆ, ವಿತ್ ವಿಂಡ್ ಸ್ಪೀಡ್ ಆಫ್ 27. ಸೊ ಟೆಂಪ್ರೇಚರ್ ಇಸ್ ಲೈಕ್ -30 ಯು ಕ್ಯಾನ್ ಸೇ ಔಟ್ ದೇರ್. ಸೊ ಅಲ್ಲಿ ಕ್ಯಾಮೆರಾ ನಡೆಯಲಿಕ್ಕಿಲ್ಲ. ಮತ್ತು ನನ್ನ ಹತ್ರ ಸಹ 3 ಕ್ಯಾಮೆರಾ ಇದ್ದೆ, ನಥಿಂಗ್ ವರ್ಕ್. ಬಟ್ ಒನ್ ಆಫ್ ಇಟ್ ವರ್ಕ್ಡ್ ಆ್ಯಂಡ್ ಇಟ್ ವಾಸ್ ಟೂ ಗುಡ್ ದಟ್ ಐ ಕುಡ್ ಟೇಕ್ ಅ ವಿಡಿಯೋ ಆಲ್ಸೋ. ಓಕೆ, ಅದು ಕ್ಯಾಮ್ರಾ ವರ್ಕ್ ಆಗಿದ್ದು ಕೂಡ ಒಂದು ಮಿರಾಕಲ್ಲೇ ಮೇ ಬಿ. ಹಾಂ, ಕ್ಯಾಮೆರಾ ವರ್ಕಿಂಗ್ ಔಟ್ ಈಸ್ ಆಲ್ಸೋ ಲಕ್, ಯು ಕ್ಯಾನ್ ಸೇ ಸಮ್ಟೈಮ್ಸ್ ಓ ದೆ ಆ್ಯಂಡ್ ಮಿರಾಕಲ್. ಕರೆಕ್ಟ್ ಅಲ್ವಾ? ಯಾ. ಓಕೆ, ಶೇರ್ಪಾ ಎಲ್ಲಿದ್ರು ನೀವು ಹತ್ತುವಾಗ? ಶೇರ್ಪಾ ನನ್ನ ಜೊತೆ ಸಮಿಟಿಗೆ ಬಂದಿದ್ರು. ಓಕೆ. ಸೊ ವಿ ವರ್ ಬೋತ್ ಆನ್ ಟಾಪ್ ಆಫ್ ಎವರೆಸ್ಟ್ ಅಟ್ ದಟ್ ಸೇಮ್ ಟೈಮ್. ಓ, ಸೊ ಇವನ್ ಹಿ ಕ್ಲೈಂಬ್ಡ್? ಯಾ, ಇವನ್ ಹಿ ಕ್ಲೈಂಬ್ಸ್ ವಿತ್ ಮೀ. ಅದು ಫೋಟೋಗ್ರಾಫ್ ಆಫ್ ಯು ವಿತ್ ಇಂಡಿಯನ್ ಫ್ಲಾಗ್ ಅನ್ನ ತೆಗೆದು ನಿಮ್ಮ ಶೇರ್ಪಾ? ನಂದು ಶೇರ್ಪಾ ತಗೊಂಡಿದ್ದಾರೆ ಫೋಟೋ. ಓಕೆ. ಬಟ್ ಐ ಕುಡ್ ನಾಟ್ ಟೇಕ್ ಹಿಸ್ ಫೋಟೋಗ್ರಾಫ್ ಬಿಕಾಸ್ ಬಿಫೋರ್ ಜಸ್ಟ್ ದ್ಯಾಟ್ ಐ ಹ್ಯಾಡ್ ರಿಮೂವ್ಡ್ ಆಲ್ ಮೈ ಕ್ಲೋದಿಂಗ್ ದಟ್ ಇನ್ ದ ಸೆನ್ಸ್ ಮೈ ಗ್ಲೋಸ್. ಸೊ ನಂದು ಕೈ ತುಂಬ ಅಲ್ಲಿ ಇದಾಗಿತ್ತು, ಲೈಕ್ ಇಟ್ ವಾಸ್ ಯೂಸಿಂಗ್ ದಟ್ ಟಚ್ ಸ್ಕ್ರೀನ್ ಓವರ್ ದೇ. ಸೊ ಕೈ ಹ್ಯಾಂಡ್ಸ್ ಫಿಂಗರ್ಸ್ ಎಲ್ಲ ಫ್ರೀಸ್ ಆಗಿದ್ದು. ಸೊ ವಿ ದೆನ್ ಜಸ್ಟ್ ಟುಕ್ ಅ ವಿಡಿಯೋ ಆಫ್ ಬೋತ್ ಆಫ್ ಅಸ್ ವಿತ್ ದ 360 panoramic view on Everest. ತೆಗೆದ್ರಾ? So yeah, that is what we ಫೋಟೋಗ್ರಾಫ್ ತೆಗೆದಿಲ್ಲ ಅಂತ ಅವ್ರಿಗೆ ಬೇಜಾರೇನಾಗಿಲ್ಲ ತಾನೆ? ಇಲ್ಲ, from the video he gets his photograph. So okay, the still he can make the still. Yeah, and even we got the photograph or video over there after like putting different batteries. Some batteries were drained also. Some devices were not working. So we were too much content that we have done. Yeah, and even we are seen in the video. So we have got the proof at least. Okay. ಅಲ್ಲಿಂದ ಕೆಳಗೆ ಬರೋದು ಹೇಗೆ ಮತ್ತೆ ಅಂತ? ಹತ್ತಿದ್ದಾಯ್ತು, ಈಗ ಕೆಳಗೆ ಬರಬೇಕಲ್ಲ? ಯಾ, ದಟ್ ಈಸ್ ದ ಬಿಗ್ ಪಾರ್ಟ್. ಅದೇ ಅದೇ, ಯಾಕಂದರೆ ರಾತ್ರಿದು ಕ್ಲೈಂಬಿಂಗ್ ಮಾಡಿದ್ವಿ ನಾವು 8:30 ನೈಟಿಂದ ಶುರು ಮಾಡಿ ಮಾರ್ನಿಂಗ್ 8 ತನಕ. ಸೊ ರಾತ್ರಿಗೆ ಜಾಸ್ತಿ ಎಕ್ಸ್ಪೋಜರ್ ಕಾಣೋದಿಲ್ಲ, ಅಂದರೆ ಎಷ್ಟು ವ್ಯಾಲಿ ಇದೆ, ಎಷ್ಟು ಡ್ರಾಪ್ ಇದೆ, ಹೇಗೆ ಬರಬೇಕು, ಹೇಗೆ ಹೋಗಬೇಕು. ಸೊ ವಿ ಆರ್ ಜಸ್ಟ್ ಕ್ಲೈಂಬಿಂಗ್ ಸೀಯಿಂಗ್ ದ ಗೋಲ್ ಆ್ಯಂಡ್ ಕ್ಲೈಂಬಿಂಗ್. ಕೆಳಗಡೆ ಬರುವಾಗ ಲೈಕ್ ಐ ಸೆಡ್, ಜಿಯೋಗ್ರಫಿಕಲಿ ಇಟ್ ವಾಸ್ ದ ಟಾಪ್, ಆ್ಯಂಡ್ ಕಮಿಂಗ್ ಡೌನ್ ಅದು ಕ್ಲೈಂಬ್ ಅಲ್ಲಿ ಫಿನಿಶ್ ಆಗಲಿಲ್ಲ ನಂದು. ಸೊ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಸೊ ದಟ್ ಈಸ್ another part of the climb, and it still continues today also. Okay. To go to new height again. Okay. But coming down was more challenging. I came much faster than I went up, because I used to get more oxygen than what it was going up. ಸೊ ಕೆಳಗಡೆ ಫಾಸ್ಟ್ ಬಂದಿದ್ವಿ ಮತ್ತು ಸೇಫ್ ಬಂದಿದ್ವಿ. ಮತ್ತು ಕೆಳಗಡೆ ಬರುವಾಗ
there were too many problems out there. Like it was one of it was I could not see anything beyond again 2-3 feet. So taking the same way back, which I have come just one day before. So I have to get that direction sense right. Yeah, I have to go this side, that side. So that is how we were finding the way. Okay. Me, then some of my teammates. By that time, my Sherpa had gone past me. So that was also a big task to find. So eventually we reached and we did it, succeeded in doing it good. Okay. And on the same day when I slept at Camp 4, while changing the oxygen bottle, I came to know that the oxygen pipe has a cut into it. So the oxygen was leaking. ಹೌದಾ? Okay. And actually that drained me off while coming to balcony or going much higher than that. But at the end of the day, as we say, all is well, so it's okay. Now I have come back with the same oxygen mask and cylinder, so I continued it till the later part of the climb also, going down. Okay. Nice man, it's nice to hear this story. ನಂಗೇನು ಅನ್ಸುತ್ತೆ ಅಂತಂದರೆ ನೀವು ಇದನ್ನು ಬರೀಬೇಕು. You have to write it down and make it a history. Of course, ಇದೀಗ ಹಿಸ್ಟ್ರಿ ಆಯಿತು. ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿರುವಂಥ ಕೆಲವು ಎಷ್ಟೋ ಕೋಟಿ ನಾವು ಜನಸಂಖ್ಯೆ ಇದ್ದೇವೆ. ಎಷ್ಟೋ ಒಂದು 50-100 ಮಂದಿ ಮೌಂಟ್ ಎವರೆಸ್ಟ್ ಹತ್ತಿರ್ತಾರೆ. ಸೊ ಹತ್ತಿರುವಂಥ ವ್ಯಕ್ತಿಗಳಲ್ಲಿ ಹರ್ಷದ್ ರಾವ್ ಇವತ್ತು ನಮ್ಮ ಜೊತೆ ಮಾತನಾಡಿ ಅವರ ಮೌಂಟ್ ಎವರೆಸ್ಟ್ ಕಥೆಯನ್ನು ಹೇಳಿದ್ದು. ಸೊ ಒಂದು ಸಿನಿಮಾ ನೋಡ್ದಂಗೆ ಆಯಿತು. ಐ ವಾಸ್ ಜಸ್ಟ್ ಇಮ್ಯಾಜಿನಿಂಗ್ ಹೀಗಿರ್ಬೋದಾ ಅಂತ. ಆ್ಯಂಡ್ ರಿಯಲಿ ಫೀಲ್ಸ್ ಗ್ರೇಟ್ ಆ್ಯಂಡ್ ಆನರ್ಡ್ ಫಾರ್ ಮೀ ಆಲ್ಸೋ. ಸೊ ಇವ್ರದ್ದೊಂದು ಇಂಟರ್ವ್ಯೂ ತೊಗೊಳೋದಕ್ಕೆ ವಿಚ್ ಪ್ರಾಬಬ್ಲಿ ಐ ವಿಲ್ ಆಲ್ಸೋ ರೈಟ್ ಇನ್ ಮೈ ಡೈರಿ. My pleasure. Yeah, coming back to it. Okay. ಬಂದು ತಂದೆ ತಾಯಿಗೆಲ್ಲ ಆಮೇಲೆ ಫೋನ್ ಎಲ್ಲ ಮಾಡಿದ್ರಿ. ಆಮೇಲೆ ಮತ್ತೇನಾಯ್ತು ಎಲ್ಲ ಖುಷಿ ಪಾರ್ಟ್ ಆಫ್ ಇಟ್ ಬಿಡಿ, ಅದೆಲ್ಲ ಇದ್ದಿದ್ದೆ, ದಟ್ಸ್ ಓಕೆ. ಸೊ ಈಗ ಕರ್ನಾಟಕನ ನಂತರ ನೇಪಾಲ್ ಗೌರ್ಮೆಂಟ್ ನಿಮ್ಮನ್ನು ರೆಕಗ್ನೈಸ್ ಮಾಡ್ತು. ನಂತರ ಮಹಾರಾಷ್ಟ್ರ ಗೌರ್ಮೆಂಟ್ನ ಪರವಾಗಿ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್ ಅವರು ನಿಮ್ಮನ್ನು ರೆಕಗ್ನೈಸ್ ಮಾಡಿದರು. ಸೊ ಇದೆಲ್ಲನೂ ಆಯಿತು. ಆಲ್ ದೀಸ್ ಆರ್ ಬಿಗ್ ಮೂಮೆಂಟ್ಸ್ ಫಾರ್ ಯು, ಐ ನೋ. ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ವಾಟ್ ಈಸ್ ದ್ಯಾಟ್ ಯು ಎಕ್ಸ್ಪೆಕ್ಟ್? ಯಾಕೆ ಅಂತಂದರೆ ಒಂದು 25 ಲಕ್ಷದ ಲೋನ್ ಇದೆ, ಅದ್ರ ಜೊತೆಗೆ ನಿಮಗೊಂದು ಹೊಸ ಕೆಲಸನೂ ಈಗ ಬೇಕಾಗಿದೆ, ಒಂದು ದೊಡ್ಡ ಸಾಧನೆನೂ ಮಾಡಿದಿರಿ. ಐ ಆಮ್ ಶ್ಯೂರ್ ನಿಮ್ಮ ಸಾಧನೆಗೆ ಯಾರಾದರೂ ಒಂದು ಕೆಲಸ ಕೊಡ್ತಾರೆ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ನೀವು ಎಕ್ಸ್ಪೆಕ್ಟ್ ಮಾಡೋಂಥದ್ದು ಏನು ಹರ್ಷದ್? ಕರ್ನಾಟಕ ಸರ್ಕಾರಕ್ಕೆ ನಾನು ಪ್ರಮೋದ್ ಮಧ್ವರಾಜ್ಜಿಗೆ ಸಿಕ್ಕಿದ್ದೆ. ಸೊ I was very happy to see that even he is interested what I had did, and he even was sharing his experience. So I felt good that I could interact with him. And expectation is like just as I did mountaineering, I came with breaking all these things like job and other things. So in future there are many people out here who want to do mountaineering, who want to go to Everest or explore other things. So I will do my best to even help them out, or how to even train them into going this. Okay. So even I would like to have help from the government for this. And there's a recognition now coming for this adventure sports for mountaineering also. Great. And I think so I could help going it much farther. Correct. And I would also feel happy to serve with the government of Karnataka. And if they could even possibly help me into my these financial worries, it will be a good leap for me to go ahead again and do a new expedition also. Correct. Yeah, ಕರ್ನಾಟಕ ಸರ್ಕಾರದ ಕಡೆಯಿಂದ ಪ್ರಾಬಬ್ಲಿ ನಮ್ಮ ಈಗಷ್ಟೇ ನೂತನವಾಗಿ ಮಂತ್ರಿಗಳಾಗಿದ್ದಾರೆ. ಅವರು ಯುವಜನ ಕ್ರೀಡೆ ಮತ್ತು ಸಬಲೀಕರಣ ಮಂತ್ರಿಗಳು ಕೂಡ ಹೌದು, ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೌದು, ಮತ್ತು ಇವರು ಕುಂದಾಪುರ ತಾಲೂಕಿನ ಆರ್ಡಿ ಅನ್ನುವಂಥ ಒಂದು ಪುಟ್ಟ ಹಳ್ಳಿ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು. ಸೊ ಕರ್ನಾಟಕ ಸರ್ಕಾರದಿಂದ ಹರ್ಷದ್ ರಾವ್ಗೆ ಬೆಸ್ಟ್ ಪಾಸಿಬಲ್ ಏನು ಮಾಡ್ಬೋದು ಅದನ್ನು ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಕೂಡ ಮೊನ್ನೆ ಪ್ರಮೋದ್ ಮಧ್ವರಾಜ್ ಅವರು ಹೇಳಿದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ವಿ ಹೋಪ್ ಥ್ರೂ ದ ಮಿನಿಸ್ಟರ್ ಇದು ಸರ್ಕಾರದ ಗಮನಕ್ಕೆ ಸ್ವಲ್ಪ ಹೆಚ್ಚಾಗಿ ಬರಬೇಕು, ಮತ್ತು ಪ್ರಾಯಶಃ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೂ ಕೂಡ ಇದು ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರ್ತದೆ. ಜೊತೆಗೆ ಹರ್ಷದ್ ರಾವ್ ಅವರ ಇಂಥ ಒಂದು ದೊಡ್ಡ ಸಾಧನೆ ಬಹಳ ಅಮೋಘವಾದ. ಎನಿಥಿಂಗ್ ಎಲ್ಸ್ ದಟ್ ಯು ಹ್ಯಾವ್ ಟು ಸೇ ಹರ್ಷದ್? ಎನಿಥಿಂಗ್ ಎಲ್ಸ್ ದಟ್ ಯು ಹ್ಯಾವ್ ಟು ಸೇ? So the next year or probably the coming couple of years, I'm trying to and even planning to go to Thalai Sagar one peak, and then I would go to a big 8,000er, so which is just as the height of Everest, and probably like difficult to
to climb, and even you can say it's mountain of mountains, so probably trying for it. So I would even like to receive all your support and blessings from all of you from our Karnataka state, and it will always be my pleasure to go out with all these memories. Thank you. ಥ್ಯಾಂಕ್ ಯು ಹರ್ಷದ್, ಥ್ಯಾಂಕ್ ಯು ವೆರಿ ಮಚ್. ಪ್ಲೆಜರ್ ಹ್ಯಾವಿಂಗ್ ಯು ಹಿಯರ್. ನಿಮ್ಮ ಕತೆ ಕೇಳಿ ಒಂದು ಸ್ಫೂರ್ತಿ ಸಾಕಷ್ಟು ಮಂದಿಗೆ ಸಿಕ್ಕಿರ್ಬೋದು. ಬಟ್ ಎಸ್ ವೀಕ್ಷಕರೇ, ಈ ಕಥೆಯನ್ನು ಕೇಳಿ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಡೆಡಿಕೇಶನ್. ತುಂಬ ಡೆಡಿಕೇಶನ್ ಬೇಕು, ಅವಿರತ ಪ್ರಯತ್ನ ಬೇಕು, ಅವಿರತ ಶ್ರಮ ಬೇಕು, ಫಿಟ್ನೆಸ್ ಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬೇಕು. ಇದೆಲ್ಲ ಸಾಧನೆ ಆಗೋದಕ್ಕೆ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಸೊ ವರ್ಕ್ ಇನ್ ಸೈಲೆನ್ಸ್ ಆ್ಯಂಡ್ ಲೆಟ್ ದ ಸಕ್ಸಸ್ ಮೇಕ್ ನಾಯ್ಸ್ ಅಂತ ಹೇಳ್ದಂಗೆ ಹರ್ಷದ್ ರಾವ್ ಅವರಿಗೆ ಆಲ್ ದ ವೆರಿ ಬೆಸ್ಟ್. ನಿಮಗೆ ಕರ್ನಾಟಕ ಸರ್ಕಾರದಿಂದ ಒಂದು ದೊಡ್ಡ ರೆಕಗ್ನಿಷನ್ ಸಿಗಲಿ ಅನ್ನೋದೇ ನಮ್ಮ ಆಸೆ ಆಗಿರ್ತದೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಇಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ತೇನ್ಸಿಂಗ್ ಅವರ ಕಥೆಯನ್ನು ನಾನು ಹೇಳ್ತಾ ಇದ್ದೆ. ಅವ್ರೇನು ಹೇಳ್ತಾರೆ, 10ನೇ ವಯಸ್ಸಿಗೆ ನಾನು ಮಾನಸಿಕವಾಗಿ ಹತ್ತಿದ್ದೆ, 40ನೇ ವಯಸ್ಸಿನಲ್ಲಿ ನಾನೀಗ ಶಾರೀರಿಕವಾಗಿ ಕೂಡ ಹತ್ತಿ ಇಳಿದಿದ್ದೇನೆ ಅಂತ. ಅದನ್ನು ಕಂಟಿನ್ಯೂ ಮಾಡ್ತಾ ಅವರು ಒಂದು ಕಥೆ ಹೇಳ್ತಾರೆ. ಏನಂತಂದರೆ, ನಮ್ಮದು ಶೆರ್ಪಾ ಅನ್ನುವಂಥ ಒಂದು ಜನಾಂಗಕ್ಕೆ ಸೇರಿರುವಂಥ ಕುಟುಂಬ. 25 ಮೇಕೆಗಳು ನಮ್ಮ ಜೀವನದ ಆಧಾರಕ್ಕೆ ಅಂತ ಇತ್ತು. ಪ್ರತಿದಿನ ನನ್ನ ತಾಯಿ ನನ್ನನ್ನು ಕರ್ಕೊಂಡ್ಬಂದು 25 ಮೇಕೆಗಳನ್ನು ಈ ಮೌಂಟ್ ಎವರೆಸ್ಟ್ ಶಿಖರದ ಮುಂದುಗಡೆ ಬಿಟ್ಟು ಇದನ್ನು ಚೆನ್ನಾಗಿ ಮೇಯಿಸ್ಕೊಂಡು ಬಾ ಅಂತ ಹೇಳಿ ನನ್ನ ಕೈಯಲ್ಲಿ ಒಂದು ಬುತ್ತಿಯನ್ನು ಕೊಟ್ಟು ಪ್ರತಿದಿನ ತಾಯಿ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ನನಗೆ ಹೇಳ್ತಾ ಇದ್ಲು ಏನಂತಂದರೆ, ನೋಡು ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪ್ರಪಂಚದ ಅತಿ ದೊಡ್ಡ ಶಿಖರ, ಇದನ್ನು ಇಲ್ಲಿ ತನಕ ಯಾರೂ ಹತ್ತಿಲ್ಲ, ನೀನು ಹತ್ತುತ್ತೀಯ ಮಗು ಅಂತ ನನಗೆ ಆವಾಗಲಿಂದಲೇ ನನ್ನ ತಾಯಿ ಕೇಳ್ತಾ ಇದ್ಲು. ಆ ತಾಯಿಯ ಮಾತೆ ನನಗೆ ಇವತ್ತು ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಸ್ಫೂರ್ತಿಯಾಗಿದೆ ಅಂತ. ಇದು ಇಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಕತೆ ನಿಮ್ಗೆ ಅನಿಸಿದರೆ ಇನ್ನು ಮುಂದೆ ಬರುತ್ತೆ ನೋಡಿ. ಅದೇನು ಹೇಳುತ್ತೆ ಅಂತಂದರೆ, ಆ ತಾಯಿ ತೇನ್ಸಿಂಗ್ ಅವ್ರ ತಾಯಿ ಇದ್ದಾರಲ್ಲ, ಅವಿದ್ಯಾವಂತೆ ತಾಯಿ. ಒಬ್ಬ ನಾವಿವತ್ತು ಸೋ ಕಾಲ್ಡ್ ವಿದ್ಯಾವಂತರು ಅಂತ ಅಂದ್ಕೊಳ್ಳೋರು ನಾವು ಏನು ಹೇಳ್ತೀವಿ ನಮ್ಮ ಮಕ್ಕಳಿಗೆ ಅಂತಂದರೆ, ನೀನು ಮಣ್ಣಲ್ಲಿ ಹೋಗಬೇಡ, ನೀನು ಕೆಸರಲ್ಲಿ ಆಟ ಆಡಬೇಡ, ನೀನು ಮರ ಹತ್ತಬೇಡ, ನೀನು ಹತ್ತಿದ್ರೆ ಬೀಳ್ತೀಯ, ನೀನು ಚೆನ್ನಾಗಿ ಓದಬೇಕು, ನೀನು ದೊಡ್ಡ ಇಂಜಿನಿಯರ್ ಆಗಬೇಕು, ಲಕ್ಷಗಟ್ಟಲೆ ಸಂಬಳ ತೊಗೋಬೇಕು, ದೊಡ್ಡ ಕಾರ್ ತೊಗೋಬೇಕು, ದೊಡ್ಡ ಮನೆ ಕಟ್ಟಬೇಕು, ಶ್ರೀಮಂತ ಹುಡುಗಿಯನ್ನು ಮದುವೆ ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತೇವೆ. ಬಿಟ್ಟರೆ ಒಂದು ಅಮುಖವಾದಂಥ ಸಾಧನೆ ಮಾಡುವಂಥ ನಾವು ಎಷ್ಟು ಜನ ಹೇಳ್ತೇವೆ ಅಂತಲೂ ನಾವು ವಿಮರ್ಶೆ ಪರಾಮರ್ಶೆ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿಗೂ ಅಲ್ಲಿಗೂ ಒಂದು ಕನೆಕ್ಷನ್ ಸ್ಟೋರಿ ನನಗೆ ಸಿಕ್ತು. ಹರ್ಷದ್ ರಾವ್ ಅವರು ಒಂದು ಲೈವ್ ಎಕ್ಸಾಂಪಲ್ ನಮಗೆ ಈಗ ಅವರ ಈ ಅಮೋಘವಾದಂಥ ಸಾಧನೆಯನ್ನು ಹೇಳೋದ್ರ ಜೊತೆಗೆ ಮೊದಲು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ ತೇನ್ಸಿಂಗ್ ಅವರ ಕತೆ ಕೂಡ ಎಷ್ಟು ಇನ್ಸ್ಪೈರಿಂಗ್ ಆಗಿದೆಯಲ್ಲ. ಈ ಎಲ್ಲ ಕಥೆಗಳು ಇನ್ಸ್ಪೈರಿಂಗ್ ಆಗ್ತಾ ನಿಮ್ಮ ಮಕ್ಕಳಿಗೂ ಒಂದು ಅಮೋಘವಾದಂಥ ಸಾಧನೆಯನ್ನು ಮಾಡೋದಕ್ಕೆ ನೀವು ಸ್ಫೂರ್ತಿ ಆಗಬೇಕು ಅಂತ ಹೇಳ್ತಾ ಈ ಸ್ಪೆಷಲ್ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ. ಮೌಂಟ್ ಎವರೆಸ್ಟ್ ರಕ್ತ ಹೆಪ್ಪುಗಟ್ಟುವ ತಾಪಮಾನದಲ್ಲಿ ಹಿಮಾಲಯದ ತುತ್ತ ತುದಿಯಲ್ಲಿರುವ ವಿಶ್ವದ ಅತಿ ಎತ್ತರದ ಶಿಖರ. ಎಡ್ಮಂಡ್ ಹಿಲರಿ ಥೇನ್ಸಿಂಗ್ ನಾರ್ಗೆ ಮೊದಲ ಬಾರಿ ಈ ಎವರೆಸ್ಟ್ ಶಿಖರ ಏರಿದ್ದರು ಅಂತ ನಾವು ಶಾಲೆಯ ಪುಸ್ತಕದಲ್ಲಿ ಓದಿ ಈ ಶಿಖರದ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿರ್ತೇವೆ. ಚಿತ್ರ ನೋಡಿ ಈ ಶಿಖರ ಹೀಗಿದೆ ಅಂತ ನೋಡಿರ್ತೇವೆ. ಆದ್ರೆ ಈ ಶಿಖರ ಹತ್ತು ಸಾಹಸ ನಾವು ಮಾಡಬೇಕು ಅಂತ ನಮ್ಮ ಆ ಎಳೆ ವಯಸ್ಸಲ್ಲಿ ಮೂಡಿದ್ರೂ ಸಹ ಅಯ್ಯೋ ಇದೆಲ್ಲ ನಮ್ಮಿಂದ ಸಾಧ್ಯ ಇಲ್ಲಪ್ಪ ಅಂತ ತೆಪ್ಪಗೆ ಪುಟ ತಿರುಚಿ ಸುಮ್ಮನಿದ್ದು ಬಿಡ್ತೇವೆ. ಆದ್ರೆ ನಿಮ್ಮೆಲ್ಲರಂತೆ ಈ ಯುವಕ ಹಾಗೆ ತೆಪ್ಪಗೆ ಕೂತಿಲ್ಲ. ವಿಶ್ವದ ಅತಿ ಎತ್ತರದ ಆ ಶಿಖರದ ತುದಿಯನ್ನ ಮುಟ್ಟಲೇಬೇಕು ಎಂಬ ಛಲದಿಂದ ತನ್ನ ಗುರಿಯನ್ನು ಇಂದು ಮುಟ್ಟಿ ತೋರಿಸಿದ್ದಾರೆ. ಹೌದು, ಇವರೇ ಆ ಉತ್ಸಾಹಿ ಯುವಕ ಹರ್ಷದ್ ಕಮಲಾಕ್ಷರಾವ್. ಥೇನ್ಸಿಂಗ್ ಅವರು ತಮ್ಮ 53ನೇ ವಯಸ್ಸಲ್ಲಿ ಎವರೆಸ್ಟ್ ತುದಿ ತಲುಪಿದ್ರೆ, ಈ ಯುವಕ ಕೇವಲ 27ನೇ ವಯಸ್ಸಿಗೆ ಎವರೆಸ್ಟ್ ತುದಿ ತಲುಪಿ ನಮ್ಮ ಭಾರತಾಂಬೆಯ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ದಾರೆ. ಅದು ಕೂಡ ತಮ್ಮ ಮೊದಲ ಪ್ರಯತ್ನದಲ್ಲೇ ಅಂದ್ರೆ ಎಲ್ಲರೂ ಹುಬ್ಬೇರಿಸುವಂತದ್ದು. ಇವಾಗ ಈ ಸಲ 21 ಮೇಗೆ ಎವರೆಸ್ಟ್ ಸಮಿಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ನಾನು ಊರಿಗೆ ಬರೋದು, ಇಲ್ಲಿ ಕುಂದಾಪುರಲ್ಲಿ ಬರೋದು. ಸೊ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಹೋಗಲಿಕ್ಕೆ ಸಹ 3 ಸಾಲಿಂದ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಮತ್ತು ಇದೆಲ್ಲ ಕಂಪ್ಲೀಟ್ ಆದಮೇಲೆ ವಾಪಸ್ ಊರಿಗೆ ಬರಲಿಕ್ಕೆ ಮತ್ತು ಇಲ್ಲಿ ಬಂದು ಎಲ್ಲರ ಜೊತೆ ಅದು ಶೇರ್ ಮಾಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಊರು ನಮ್ಮ ಜಿಲ್ಲೆಗೆ ಬಂದಮೇಲೆ ಇಲ್ಲಿ ತುಂಬ ಹೆಮ್ಮೆ ಆಯಿತು. ಮತ್ತು ಇಂಡಿಯನ್ ಫ್ಲ್ಯಾಗ್ ಮತ್ತು ಫಸ್ಟ್ ಫ್ರಮ್ ಸಿವಿಲಿಯನ್ ಫ್ರಮ್ ಕರ್ನಾಟಕ ಟು ಗೋ ದೇರ್ ಆ್ಯಂಡ್ ಸ್ಟ್ಯಾಂಡ್ ಆನ್ ದ ಟಾಪ್. ಸೊ ಇಟ್ ವಾಸ್ ಆಲ್ಸೋ ಅ ಪ್ರೌಡ್ ಮೂಮೆಂಟ್ ಔಟ್ ದೇರ್. ಆ್ಯಂಡ್ ಆಫ್ಟರ್ ಕಂಪ್ಲೀಟಿಂಗ್ ದಿಸ್
ಆಫ್ಟರ್ 3 years ಬಿಗ್ ಪ್ಲ್ಯಾನ್. ತುಂಬ ಖುಷಿ ಆಗುತ್ತೆ ಮತ್ತು ಎಲ್ಲರದ್ದು ಸಪೋರ್ಟಿಗೆ ಥ್ಯಾಂಕ್ ಯು. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆರ್ಡಿಯ ಕೆರ್ಚಾಡಿ ಗ್ರಾಮದ ಓರ್ವ ಸಾಮಾನ್ಯ ವ್ಯಕ್ತಿ. ಕೆನರಾ ಬ್ಯಾಂಕ್ ನಿವೃತ್ತ ಅಧಿಕಾರಿಯಾದ ಕಮಲಾಕ್ಷ ಮಹಾಲಿಂಗರಾವ್ ಮತ್ತು ಹೇಮಲತಾ ದಂಪತಿಗಳ ಪುತ್ರ. ಪುಣೆಯಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದ ಇವರು ತಮ್ಮ ಎವರೆಸ್ಟ್ ಸಾಧನೆಗಾಗಿ ತಮ್ಮ ವೃತ್ತಿ ಬದುಕಿಗೂ ಗುಡ್ ಬೈ ಹೇಳಿದ್ರು. ಈಗಾಗಲೇ ಇವರು ಹಲವಾರು ಶಿಖರಗಳನ್ನ ಏರಿ ಸಾಹಸ ಮೆರೆದಿದ್ದಾರೆ. ಎವರೆಸ್ಟ್ ಶಿಖರ ಮುಟ್ಟಿಯೇ ಬರುತ್ತೇನೆ ಎಂದು ಹೊರಟಿದ್ದು ಮಾರ್ಚ್ 29ರಂದು. ಮೇ 17, 2016ರಂದು ಇವರ ಮೌಂಟ್ ಎವರೆಸ್ಟ್ ಏರುವ ಸಾಹಸ ಆರಂಭವಾಯಿತು. ಮೇ 20ರಂದು ಬೆಳಗ್ಗೆ 8ರಿಂದ ಕ್ಯಾಂಪ್ 3 ಹಂತದಿಂದ 4ರ ಹಂತಕ್ಕೆ ತಲುಪಿದ್ರು. ಶೆರ್ಪಾಗಳು ಎವರೆಸ್ಟ್ ಏರಲು ಅನುಕೂಲವಾಗಿದೆ ಎಂಬ ಸೂಚನೆ ನೀಡಿದಾಗ ಧೈರ್ಯದಿಂದ ಮುನ್ನುಗ್ಗಿದ್ರು. ಮೇ 21ರಂದು ಗಮ್ಯ ತಲುಪಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರು. ಇಲ್ಲಿ ಎವರೆಸ್ಟ್ ಟಾಪಿಂದ ನೆಕ್ಸ್ಟ್ ಏನು ಮಾಡಬೇಕು ಅದು ಸಹ ಸ್ವಲ್ಪ ಕ್ಲಿಯರ್ ಆಗುತ್ತೆ ಹೈಟಿಂದ ನೋಡಿದ ಮೇಲೆ. ಒಂದಂದರೆ ನಂದು ನೆಕ್ಸ್ಟ್ ಸಲ ನಾನು ಥಲೈ ಸಾಗರ್ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ 8000 ಮೀಟರ್ ಮೇಲದ ಶಿಖರ ಯಾವುದು ಇರ್ತದೆ, ಆಕ್ಸಿಜನ್ ಯಾಕೆ ಬೇಕು ಆಫ್ಟರ್ 24,000 ಫೀಟ್. ಸೊ ಅದು ಸಹ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಹೋಗಲಿಕ್ಕೆ. ಮತ್ತು ಎಲ್ಲರದ್ದು ಸಪೋರ್ಟ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಸೊ ಥ್ಯಾಂಕ್ಸ್ ಫಾರ್ ಇಟ್. ಥ್ಯಾಂಕ್ ಯು. ಅಷ್ಟಕ್ಕೂ ನಾವು ಮಾತಲ್ಲಿ ಹೇಳಿ ಮುಗಿಸಿದಷ್ಟು ಸುಲಭವಾಗಿರಲಿಲ್ಲ ಇವರು ತಮ್ಮ ಎವರೆಸ್ಟ್ ತುದಿ ಮುಟ್ಟಲು ಮಾಡಿರುವ ಸಾಧನೆ. ಅದಕ್ಕಾಗಿ ಕಠಿಣ 5 ವರ್ಷಗಳ ಅವಿರತ ಶ್ರಮದ ತಪಸ್ಸಿತ್ತು. ಓರ್ವ ಸಾಮಾನ್ಯ ನಾಗರಿಕ ವಿಶ್ವದ ಎವರೆಸ್ಟ್ ಶಿಖರ ಏರಿರೋದು ಇದೇ ಮೊದಲ ಬಾರಿ ಅಂದ್ರೆ ನಿಜಕ್ಕೂ ಹೆಮ್ಮೆ. ಇದುವರೆಗೆ ಭಾರತದಲ್ಲಿ ಒಟ್ಟು 51 ಮಂದಿ ಮೌಂಟ್ ಎವರೆಸ್ಟ್ ತುದಿ ತಲುಪಿ ಸಾಧನೆ ಮಾಡಿದ್ದಾರೆ. ಈಗ ಹರ್ಷದ್ ಅವರು 52ನೇ ವ್ಯಕ್ತಿಯಾಗಿದ್ದಾರೆ. ಇವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ತಂದೆ ತಾಯಿ ಮತ್ತು ಹಿತೈಷಿಗಳು ಬಿಟ್ರೆ ಸರ್ಕಾರವಾಗಲಿ ಸಂಘ ಸಂಸ್ಥೆಗಳಾಗಲಿ ಬೇರ್ಯಾವುದೇ ಇವರ ಸಹಾಯಕ್ಕೆ ಬರಲಿಲ್ಲ. ತಮ್ಮ ಗುರಿ ತಲುಪಲು ತಗುಲಿದ ವೆಚ್ಚ ಬರೋಬ್ಬರಿ 28 ಲಕ್ಷ ರೂಪಾಯಿಗೂ ಅಧಿಕ. ತಮ್ಮ ಪುತ್ರನ ಅಮೋಘ ಸಾಧನೆಗೆ ತಂದೆ ಕಮಲಾಕ್ಷ ರಾವ್ ಅತೀವ ಹೆಮ್ಮೆ ಪಡುತ್ತಾರೆ. ಆಸ್ ಎ ಫಾದರ್, ಮದರ್, ಪೇರೆಂಟ್ಸ್ ಅಂತ ನಮ್ಮಲ್ಲಿ ಆ ಒಂದು ತುಂಬ ಸರ್ತಿ ಇಂಟ್ರ್ಯಾಕ್ಷನ್ ಆಯಿತು. ಎವರೆಸ್ಟ್ ಶಿಖರ ಹತ್ತಬೇಕು. ಆನಂತರ ಸಣ್ಣಂದಿನಿಂದಲೂ ನಾನು ಇದೆಲ್ಲ ಮಾಡ್ತಾ ಸಣ್ಣದು ದೊಡ್ಡದು ಮಾಡ್ತಾ ಸಾಧಾರಣ 15 ಇಯರ್ಸ್ ಅದಕ್ಕೆ ಬೇಕಾದ ಪ್ರಶಿಕ್ಷಣೆ, ಕ್ವಾಲಿಫೈಡ್ ಮೌಂಟೇನಿಯರಿಂಗ್ ಅಂತ ಹೇಳ್ತೀವಿ, ಅದು ನಾನು ಅವನು ಹಾಸಿಲ್ ಮಾಡಿದ ನಂತರ ಅದರ ನಂತರ 3 ಜಾನ್ಲಿ ಒಂದು ಪೀಕ್, ಜೋಗಿನ್ 1 ಮತ್ತು ಜೋಗಿನ್ 3 ಅದು ಸಹ ಮಾಡ್ದವ. ಫಸ್ಟ್ ಟೈಮ್ ಫಸ್ಟ್ ಸಮಿಟ್ ಸಕ್ಸಸ್ಫುಲಿ ಹಿ ಹ್ಯಾಸ್ ಡನ್ ಇಟ್. ಈಗ ಹರ್ಷದ್ ಅವರ ಮುಂದಿನ ಗುರಿ 6900 ಮೀಟರ್ ಎತ್ತರದ ಥಾಯ್ಲಾಯ್ ಸಾಗರ ಎಂಬ ಹಿಮಾಲಯದ ಮತ್ತೊಂದು ಶಿಖರ. ಪ್ರಸ್ತುತ ಇವರ ಈ ಸಾಧನೆಗೆ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಕ್ರೀಡಾ ಮಂತ್ರಿಯಾಗಿರುವ ಪ್ರಮೋದ್ ಮಾಧ್ವರಾಜ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬರುವ ದಿನಗಳಲ್ಲಿ ಸರ್ಕಾರದಿಂದ ಕ್ರೀಡಾ ಇಲಾಖೆಯಿಂದ ಸಾಧನೆಗೆ ನೆರವಾಗುವ ಭರವಸೆ ನೀಡಿದ್ದಾರೆ. ಈ ನಡುವೆ ಎವರೆಸ್ಟ್ ಹತ್ತಿ ಬಂದ ನಂತರ ಮೊಟ್ಟ ಮೊದಲ ಬಾರಿ ನಮ್ಮ ಸ್ಪಂದನ ವಾಹಿನಿಗೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನೀಡೋ ಮೂಲಕ ಮಾಧ್ಯಮ ಲೋಕಕ್ಕೆ ತಮ್ಮ ಸಾಧನೆಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಏನೇ ಆಗಲಿ, ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಆ ಸಾಧನೆ ಗುರಿ ಎಷ್ಟು ಕಠಿಣವಾಗಿದ್ರೂ ಮನಸ್ಸಿನ ಅಚಲತೆ ಮುಂದೆ ಅದೆಲ್ಲವೂ ತೃಣಮೂಲಕ್ಕೆ ಸಮಾನ ಅನ್ನೋದನ್ನ ಹರ್ಷದ್ ರಾವ್ ತೋರ್ಪಡಿಸಿದ್ದಾರೆ. ಇವರು ನಮ್ಮ ಜಿಲ್ಲೆಗೆ ಬಹುದೊಡ್ಡ ಆಸ್ತಿಯಾಗಿದ್ದಾರೆ. ಆಲ್ ದ ಬೆಸ್ಟ್ ಟು ಹರ್ಷದ್. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ.